ಪತ್ರಿಕಾ ದಿನಾಚರಣೆ, ಸಾಧಕರಿಗೆ ಸನ್ಮಾನ, ಉಪನ್ಯಾಸ ಮತ್ತು ವಿ.ಟಿ. ರಂಜನ್ ಪ್ರಶಸ್ತಿ ಪ್ರದಾನ ಸಮಾರಂಭ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪತ್ರಿಕಾ ಭವನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಪುತ್ತೂರಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರು. ಇದರಲ್ಲಿ ಶಾಸಕರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಹಾಗೆ ಕಾರ್ಯಕ್ರಮದ ಮತ್ತೊಂದು ಅತಿಥಿಯಾಗಿರುವಂತಹ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಪುಷ್ಪರಾಜ್ BN ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಸಿದ್ದಿಕ್ ವಿರಾಜೆ ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ಲ ಗಣ್ಯರು ವೇದಿಕೆಯನ್ನು ಸ್ವೀಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಅಧ್ಯಕ್ಷರು ಎಲ್ಲ ಅಂಶಗಳನ್ನು ಕೂಡ ವೇದಿಕೆ ಕರ್ತರಬೇಕು. ಹಾಗೆ ಇವತ್ತು ವಿ.ಟಿ. ರಂಜನ್ ಪ್ರಶಸ್ತಿ ಪುರಸ್ಕೃತರಾಗಲಿದ್ದಾರೆ ವಿಜಯ ಕರ್ನಾಟಕ ಬೆಳ್ತಂಗಡಿ ತಾಲೂಕಿನ ವರದಿಗಾರರಾಗಿರುವಂತಹ ಸನ್ಮಾನ್ಯ ಶ್ರೀ ಅರವಿಂದ್ ಹೆಬ್ಬಾರ್. ಹಾಗೆ ಇವತ್ತು ಕಾರ್ಯಕ್ರಮದಲ್ಲಿ ಪತ್ರಿಕಾ ವಿತರಕರಾಗಿ ನೆಕ್ಕಿಲಡಿಯಲ್ಲಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಇಬ್ರಾಹಿಂ ನೆಕ್ಕಿಲಡಿ ಇವರನ್ನು ಕೂಡ ಸನ್ಮಾನ ಮಾಡಲಿದ್ದೇವೆ. ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಕುಮಾರಿ ಶ್ರೀನಿಕಾ ರೈ CH ಇವರನ್ನು ಕೂಡ ಸನ್ಮಾನ ಮಾಡಲಿದ್ದೇವೆ. ಹಾಗೆ ಸಾಧಕರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಆದ್ಮೇಲೆ ಎಲ್ಲ ಅತಿಥಿಗಳು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಬಯಸುತ್ತಾ ಬೆಳಕಿನ ಕಡೆಗೆ ಸಾಗುವ ದಾರಿಯಲ್ಲಿ ಸತ್ಯದ ಜೀವಟಿಗೆ ಹಿಡಿದು ನಡೆಯುವವರು ಪತ್ರಕರ್ತರು. ಸಮಾಜದ ನೋವು ನಡೆಯುವವರಿಗೆ ಧ್ವನಿಯಾಗಿ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಕಾಯಕದಲ್ಲಿ ನಿರತರಾಗಿರುವ ನಮ್ಮ ಪುತ್ತೂರು ತಾಲೂಕಿನ ಸಕಲ ಪತ್ರಕರ್ತ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆರಂಭಿಸುತ್ತಿದ್ದೇವೆ. ಆರಂಭದಲ್ಲಿ ಪ್ರಾರ್ಥನೆ ನಮ್ಮ ಸಂಘದ ಸದಸ್ಯರಾಗಿರುವಂತಹ ಶ್ರೀಮತಿ ವಿದ್ಯಾಶ್ರೀ S ಇವರಿಂದ. ಕರುಣಿದ ಕೀರುತಿ ಎನ್ನ ಸಾರಥಿ ಜೋಗಿಡ್ತಾಂಗೊಂದು ತೋಜಾವ ಸಗತಿ ಮೈಮೆದ ಮೂರುತಿ ನಿಕ್ಕೆನ್ನಾರತಿ ಅಪ್ಪೆ ಮೈಸಗೆಟುದಿ ದಿನ ಬಾಲೆ ಗಣಪ ಅಮ್ಮೆರಟ್ಟಾಯಿ ಮಂಡೆಗಾಲಿದ ಸುರ್ಪ ಸುಗಿತಿ ಪೊರ್ತುಡು ಬತ್ತೊದಗುವಲ್ಪ ತತ್ತಿ ಕಾಲೊಡು ಅಡ್ಡಿನ ತಾನೆ ಮಲ್ಪ ಮೈಮೆದ ಮೂರುತಿ ನಿಕ್ಕೆನ್ನಾರತಿ ಇಗ್ನು ವಿಟೂರಲೆ ತಟ್ಟು ಪಾರಾವ ಲಗ್ನೋ ಕಚ್ಚೊಲೆ ಗೆಟ್ಟೆ ಪೋಯಿಯಾವ ಕಚ್ಚೋ ಸರ್ವೋಡು ಸುರು ನಿನ್ನ ಸುಖಿಪೋ ಬಾಮೆ ಬಾಲೆಗ ಸುತ್ತೆ ದರಿ ಮದಿಪೋ ಮೈಮೆದ ಮೂರುತಿ ನಿಕ್ಕೆನ್ನ ಆರತಿ ಮೋಕೆಡ ಒದಗಾವಲೋ ಮುಕುತಿ ಮೋಕೆಡ ಒದಗಾವಲೋ ಮುಕುತಿ ಮೋಕೆಡ ಒದಗಾವಲೋ ಮುಕುತಿ. ಧನ್ಯವಾದಗಳು. ಈಗ ಬಂದಂತ ಎಲ್ಲ ನಮ್ಮ ಗಣ್ಯರನ್ನು ಸ್ವಾಗತ ಮಾಡಲಿದ್ದಾರೆ ನಮ್ಮ ಸಂಘದ ಕೋಶಾಧಿಕಾರಿ ಆಗಿರುವಂತಹ ಶ್ರೀಯುತ ಸಂಸುದ್ದೀನ್ ಸಂಪೇರ್. ಎಲ್ರಿಗೂ ನಮಸ್ಕಾರ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ KUWJ ಘಟಕ ಇದರ ವತಿಯಿಂದ ಇವತ್ತು ನಡೆಯುತ್ತಿರುವಂತಹ ಈ ಪತ್ರಿಕಾ ದಿನಾಚರಣೆ ಹಾಗೆ ಸಾಧಕರಿಗೆ ಸನ್ಮಾನ, ಉಪನ್ಯಾಸ ಮತ್ತು ಪ್ರಪ್ರಥಮ ಬಾರಿಗೆ ವಿ.ಟಿ. ರಂಜನ್ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ನಮ್ಮ ನೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು. ಸರ್, ತಮಗೆ ಪತ್ರಕರ್ತರ ಸಂಘದ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಸುಧಾಕರ ಸುವರ್ಣ ತಿಂಗಳಾಡಿ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮನ್ನು ಯಾವತ್ತೂ ಬೆನ್ನು ತಟ್ಟಿಸಿ ಪ್ರೋತ್ಸಾಹಿಸುತ್ತಿರುವಂತಹ ನಮ್ಮ ವಾರ್ತಾಧಿಕಾರಿಗಳು ಖಾದರ್ ಶಾ ಅವರು ಉಪಸ್ಥಿತರಿದ್ದಂಥ ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು, ಅದಕ್ಕಿಂತಲೂ ಮುಖ್ಯವಾಗಿ ಹೇಳುವುದಾದ್ರೆ ನಮ್ಮ ಪುತ್ತೂರಿನವರು ಶ್ರೀನಿವಾಸ್ ನಾಯಕ್ ಇಂದಾಜೆ ಸರ್ ಅವರು ಉಪಸ್ಥಿತರಿದ್ದಾರೆ. ಸರ್, ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ನಮ್ಮವರೇ ಪುತ್ತೂರಿನವರೇ ಪುಷ್ಪರಾಜ್ BN ಜಿಲ್ಲಾ ಸಂಘದ ಅಧ್ಯಕ್ಷರು. ಸರ್, ತಾವು ಉಪಸ್ಥಿತರಿದ್ದೀರಿ, ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ
ಗೌರವೋಪಸ್ಥಿತಿಯಾಗಿ ನಮ್ಮ ಜಿಲ್ಲಾ ಸಂಘದ ಕಾರ್ಯದರ್ಶಿಯಾದಂಥ ಮತ್ತು ನಮ್ಮ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಿಕ್ ನೀರಾಜ್ ಅವರು ಉಪಸ್ಥಿತರಿದ್ದಾರೆ. ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ವಿಶೇಷ ಉಪನ್ಯಾಸ ನೀಡಲಿಕ್ಕಿದ್ದಾರೆ ಅಜಯ್ ಶಾಸ್ತ್ರಿ ಸರ್ ಅವರು, ಸಹಾಯಕ ಪ್ರಾಧ್ಯಾಪಕರು, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು ಪುತ್ತೂರು. ಅವರು ಆಧುನಿಕ ಮಾಧ್ಯಮ ಕ್ಷೇತ್ರದಲ್ಲಿ AI ತಂತ್ರಜ್ಞಾನ ಎನ್ನುವುದರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ನಿರಂಜನ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಅರವಿಂದ ಹೆಬ್ಬಾರ್ ಅವರು ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. BT ರಂಜನ್ ಪ್ರಶಸ್ತಿ. ಹಾಗೆ ಇನ್ನು ಪತ್ರಿಕಾ ವಿತರಕರು, ಪ್ರತಿ ವರ್ಷ ನಾವು ಪತ್ರಿಕಾ ವಿತರಕರಿಗೆ ಪತ್ರಿಕೆಯಲ್ಲಿ ಕೆಲಸ ಮಾಡೋರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ತೇವೆ. ಈ ಬಾರಿ ಇಬ್ರಾಹಿಂ ನೆಕ್ಕಿಲಾಡಿ ಅವರು ನಮ್ಮ ಸನ್ಮಾನ ಸ್ವೀಕರಿಸಲಿಕ್ಕಿದ್ದಾರೆ. ಸರ್, ತಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸ್ತಾ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ರಾಜ್ಯ ಕಂಡಂತ ಒಬ್ಬ ಜನಪ್ರಿಯ ಶಾಸಕರು, ನಮ್ಮವರಾಗಿರುವಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ಇವರಿಗೆ ಸಂಘದ ಅಧ್ಯಕ್ಷರಾದ ಸುಧಾಕರ್ ಸುವರ್ಣ ಇವರು ಹೂ, ಶಾಲು ಮತ್ತೆ ಮಾಲಾರ್ಪಣೆಯೊಂದಿಗೆ ಅವರಿಗೆ ಸ್ವಾಗತ ಬಯಸಬೇಕಾಗಿ ಕೇಳಿಕೊಟ್ಟಿದ್ದೇನೆ. ಧನ್ಯವಾದಗಳು ಸರ್. ಹಾಗೆ ವಿಶೇಷ ಉಪನ್ಯಾಸ ನೀಡಲಿರುವಂತಹ ಅಜಯ್ ಶಾಸ್ತ್ರಿ ಇವರಿಗೆ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಕರುಣಾಕರ್ ICH ಇವರು ಶಾಲು, ಹಾರ ಮತ್ತೆ ಹೂ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀನಿಕಾ ರೈ CH ನಾವು ಪ್ರತಿ ವರ್ಷ ಕೂಡ ನಮ್ಮ ಪತ್ರಕರ್ತರ ಸಂಘದ ಮಕ್ಕಳಿಗೆ, ಅವರು ಬುದ್ಧಿವಂತ ಮಕ್ಕಳು ಅಥವಾ ಸಾಧಕ ಮಕ್ಕಳಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಈ ಬಾರಿ ಶ್ರೀನಿಕಾ ರೈ ನಮ್ಮ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ಹೀಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ವಾರ್ತಾಧಿಕಾರಿಯಾಗಿರುವಂತಹ ಶ್ರೀ ಖಾದರ್ ಶಾ ಇವರಿಗೆ ಸಂಘದ ಉಪಾಧ್ಯಕ್ಷರಾದ MS ಭಟ್, ಅತಿಥಿಯಾಗಿರುವಂತಹ ಖಾದರ್ ಶಾ ಇವರಿಗೆ ಶಾಲು, ಹಾರ ಮತ್ತೆ ಹೂ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿರುವಂತಹ ಶ್ರೀನಿವಾಸ್ ನಾಯಕ್ ಇಂದಾಜೆ, ನಮ್ಮವರಾಗಿರುವಂತಹ ಶ್ರೀನಿವಾಸ್ ನಾಯಕ್ ಇಂದಾಜೆ ಇವರಿಗೆ ಸಂಘದ ಜತೆ ಕಾರ್ಯದರ್ಶಿ ಅಜಿತ್ ಕುಮಾರ್ ಇವರು ಶಾಲು, ಹಾರ, ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರುವಂತಹ ನಮ್ಮವರಾಗಿರುವಂತಹ ಶ್ರೀಯುತ ಪುಷ್ಪರಾಜ್ BN ಇವರಿಗೆ ಸಂಘದ ಜತೆ ಕಾರ್ಯದರ್ಶಿ ಲಸೀಫ್ ಪೈಲಾ ಇವರು ಶಾಲು, ಹಾರ ಮತ್ತೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಜಿಲ್ಲಾ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಸಿದ್ದಿಕ್ ನೀರಾಜೆ ಅವರು, ನಮ್ಮವರಾಗಿರುವಂತಹ ಸಿದ್ದಿಕ್ ನೀರಾಜೆ ಅವರಿಗೆ ಫಾರೂಕ್ ಮುಕ್ಕು ಇವರು ಶಾಲು, ಹಾರ ಮತ್ತೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಸಂಘದ ಶಕ್ತಿಯಾಗಿರುತ್ತಾರೆ. ಈಗ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಧಾಕರ್ ಸುವರ್ಣ ತಿಂಗಳಡಿ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಿದ್ದೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪುತ್ತೂರು ಶಾಖೆ ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಈ ವರ್ಷದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಒಂದೇ ಕುಟುಂಬದ ಮಕ್ಕಳು ಭಾಗವಹಿಸಿದ್ದೇವೆ. ಈ ವರ್ಷ ನಾವು ಈ ಸಮಾರಂಭವನ್ನು ಉದ್ಘಾಟಿಸಿ BT ರಂಜನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಕೇಳಿಕೊಂಡಾಗ ನಮಗೆ ಇವತ್ತು ಒದಗಿ ಬಂದದ್ದು ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ರೈ ಅವರು. ಸರ್, ನಿಮ್ಮನ್ನ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಹಾಗೆ ಇವತ್ತಿನ ಅತ್ಯಂತ ಮಹತ್ವದ ಉಪನ್ಯಾಸ ಇದೆ ನಮ್ಮ ಜೊತೆ. ಅಂದರೆ AI ಟೆಕ್ನಾಲಜಿ ಅನ್ನುವಂಥದ್ದು ಈಗಿನ ಮಾಧ್ಯಮದಲ್ಲಿ ನಮಗೆ ಅತ್ಯಂತ ಹೆಚ್ಚು ಬಳಕೆಗೆ ಬರುವ ಮತ್ತು ಅತ್ಯಂತ ಹೆಚ್ಚು ಮಹತ್ವವನ್ನು ಪಡೆದಿರ್ತಕ್ಕಂಥ ಒಂದು ತಂತ್ರಜ್ಞಾನ. ಹಾಗಾಗಿ ನಾವು ಈ ವರ್ಷ ಈ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಬಗ್ಗೆ ನಮಗೆ ಒಂದಷ್ಟು ಅದರ ಬಳಕೆ ಮತ್ತು ಅದರ ಮಹತ್ವದ ಬಗ್ಗೆ ಮಾತಾಡಬೇಕು ಅಂತ ವಿಶೇಷವಾಗಿ ನಾವು ನಿರ್ಣಯವನ್ನು ಕೈಗೊಂಡು ನಾವು ಇವತ್ತು ಆಹ್ವಾನಿಸಿದ್ದು ನಮ್ಮ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂಥ ಗೌರವಾನ್ವಿತ ಅಜಯ್ ಶಾಸ್ತ್ರಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ವಿಶೇಷವಾಗಿ ಸ್ವಾಗತಿಸುತ್ತಾ ಮತ್ತೆಲ್ಲ ನಮ್ಮ ವಾರ್ತಾ ಇಲಾಖೆ ಅಧಿಕಾರಿಗಳು, ನಮ್ಮೆಲ್ಲ ಸಂಘದ ಹಿರಿಯರು ಎಲ್ಲರನ್ನ ಸ್ವಾಗತಿಸುತ್ತಾ, ಆತ್ಮೀಯರೇ, ಕಳೆದ 30 ವರ್ಷಗಳಿಂದ ಪುತ್ತೂರಿನಲ್ಲಿ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಕೆಲಸ ಮಾಡ್ತಾ ಬಂದಿದೆ. ಪ್ರತಿ ವರ್ಷ ನಾವು ಪತ್ರಿಕಾ ದಿನಾಚರಣೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷ ನಮ್ಮ ಪತ್ರಿಕಾ ದಿನಾಚರಣೆಯನ್ನು
ಇವತ್ತು ಈ ಪತ್ರಿಕಾ ಭವನದ ಒಂದು ಸಣ್ಣ ಸಭಾಂಗಣ, ಈ ಸಭಾಂಗಣ ನಮ್ಮ ಪುತ್ತೂರಿನ ಪತ್ರಕರ್ತರ ಒಂದು ದೇವಾಲಯ ಇದ್ದಂತೆ. ನಾವು ಪ್ರತಿನಿತ್ಯ ಈ ಆಲಯಕ್ಕೆ ಬಂದು ಇಲ್ಲಿನ ಪತ್ರಿಕಾಗೋಷ್ಠಿಗಳಲ್ಲಿ ಭಾಗವಹಿಸಿ ಇಲ್ಲಿಂದ ನಮ್ಮ ಎಲ್ಲ ಚಟುವಟಿಕೆಗಳು ಆರಂಭ ಆಗುತ್ತೆ. ಎಲ್ಲ ಸುದ್ದಿಗಳ ಒಂದು ಎಪಿಸೆಂಟರ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಸುದ್ದಿಗಳ ಒಂದು ಮೂಲ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನಾವು ಡಿಸ್ಪ್ಯಾಚ್ ಆಗಿ ಎಲ್ಲ ಕಡೆ ಹೋಗ್ತೇವೆ, ಇಲ್ಲೇ ಸೇರ್ತೇವೆ. ಹೀಗೆ ನಮ್ಮ ಎಲ್ಲ ನೋವು ನಲಿವುಗಳ ಒಂದು ಕೇಂದ್ರ ಅಂತ ಹೇಳಿದ್ರೆ ಪುತ್ತೂರಿನ ಈ ಪ್ರೆಸ್ ಕ್ಲಬ್ ಪತ್ರಿಕಾ ಭವನ. ವಾರ್ತಾ ಇಲಾಖೆಯ ಈ ಕಟ್ಟಡವನ್ನು 2004ರಲ್ಲಿ ನಮ್ಮ ಪುತ್ತೂರಿನ ಪತ್ರಕರ್ತರ ಸಂಘಕ್ಕೆ ಸರ್ಕಾರ ಕೊಟ್ಟಿದೆ. ಇದರ ನಿರ್ವಹಣೆಯ ಸಂಪೂರ್ಣ ಮತ್ತು ಬಳಕೆಯ ಸಂಪೂರ್ಣ ಹೊಣೆಯನ್ನು ಅದನ್ನು ನಾವು ಅತ್ಯಂತ ಚಂದವಾಗಿ ಸುಂದರವಾಗಿ ನಿರ್ವಹಣೆ ಮಾಡಿಕೊಂಡು ಸರ್ಕಾರಕ್ಕೆ ಸದಾ ನಮ್ಮ ಆಭಾರ ಮನ್ನಣೆಯನ್ನು ಸಲ್ಲಿಸ್ತಾ ಇಲ್ಲಿವರೆಗೂ ಕೂಡ ನಮ್ಮ ಪತ್ರಕರ್ತರ ಸಂಘ ಇದನ್ನು ಅತ್ಯಂತ ಚೊಕ್ಕವಾಗಿ, ಚಿಕ್ಕದಾಗಿ ಮತ್ತು ಸುಂದರವಾಗಿ ನಿರ್ವಹಣೆ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ನಾವು ಪತ್ರಿಕಾ ದಿನಾಚರಣೆ ಇದೇ ಒಂದು ಪುಟ್ಟ ಸಭಾಂಗಣದಲ್ಲಿ ಮಾಡಲಿಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಈಗಾಗಲೇ ನಮ್ಮ ಗೌರವಾನ್ವಿತ ಶಾಸಕರಾದಂಥ ಅಶೋಕ್ ರೈ ಅವರ ಒಂದು ಮುತುವರ್ಜಿಯಿಂದ ನಾವು ಅವರಿಗೆ ಕೇಳಿಕೊಂಡ ಮೇರೆಗೆ ಅವರ ಒಂದು ವಿಶೇಷ ಅನುದಾನವನ್ನು ಈಗಾಗಲೇ ಮಂಜೂರು ಮಾಡಿದ್ದಾರೆ ಸರ್ಕಾರದಿಂದ. ಅದರ ಮುಖೇನ ಈ ಸಭಾಂಗಣದ ಮೇಲ್ಭಾಗದ ಒಂದು ಸುಂದರ ಸಭಾಂಗಣದ ಕೆಲಸ ಈಗಾಗಲೇ ಆರಂಭ ಆಗಿದೆ. ನಾವೆಲ್ಲ ಗಮನಿಸಿದ್ದೇವೆ. ಕಳೆದ ಸಾಲಿನಲ್ಲಿ ಹಿಂದಿನ ಶಾಸಕರ ಅನುದಾನದಲ್ಲಿ ಮಂಜೂರಾಗಿದ್ದಂಥ ಒಂದು ಅನುದಾನದ ಒಂದು ಛಾವಣಿಯನ್ನು ನಿರ್ಮಾಣ ಮಾಡಿದೆವು. ಅದನ್ನು ಇನ್ನಷ್ಟು ಸುಂದರಗೊಳಿಸಿ ಆ ಛಾವಣಿಯನ್ನು ಎತ್ತರಕ್ಕೆ ಏರಿಸಿ ಅದರ ಸುತ್ತಲೂ ಗೋಡೆಯನ್ನು ನಿರ್ಮಿಸಿ ಅದಕ್ಕೆ ಕನ್ನಡಿಯನ್ನು ಅಳವಡಿಸಿ ನೆಲಕ್ಕೆ ನೆಲ ಹಾಸು ಮತ್ತೊಂದು ಸಣ್ಣ ವೇದಿಕೆಯನ್ನು ನಿರ್ಮಾಣ ಮಾಡಿ ಒಂದು ಸಣ್ಣ 2 ಪುಟ್ಟ ಕೋಣೆಗಳನ್ನು ಮಾಡಿ ನಮಗೆ ಯಾವುದೇ ಒಂದು ಸಭೆ ಸಮಾರಂಭಗಳನ್ನು ನಮ್ಮ ಪತ್ರಿಕಾ ಭವನದ ಎಲ್ಲ ಸಭೆ ಸಮಾರಂಭಗಳನ್ನು ಚಂದವಾಗಿ ಮಾಡುವಂಥ ಒಂದು ಅವಕಾಶ ಇದೆ. ಹಾಗಾಗಿ ಅದನ್ನು ನಮ್ಮ ಶಾಸಕರು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಆ ಕಾಮಗಾರಿಗಳು ನಡೀತಾ ಇದೆ. ಹಾಗಾಗಿ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ನಾವು ಹೊರಗೆ ಯಾವುದೇ ಸಭಾಂಗಣದಲ್ಲಿ ಮಾಡುವ ಅನಿವಾರ್ಯತೆ ಇಲ್ಲ. ಹಾಗಾಗಿ ಕೊನೆಯ ಬಹುಶಃ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಸಭಾಂಗಣ ಆಗ್ತಾ ಇದೆ. ಮುಂದಿನ ಎಲ್ಲ ಕಾರ್ಯಕ್ರಮವನ್ನು ಮೇಲಿನ ಸಭಾಂಗಣದಲ್ಲಿ ಮಾಡುವ ಅಂತ ಹೇಳ್ತಾ ವಿಶೇಷವಾಗಿ ನಾನು ಒಂದು 2-3 ಅಂಶಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದ ಒಂದು ವಿಶೇಷವಾಗಿ ಒಂದು ಅಂಶವನ್ನು ಸೇರಿಸಿಕೊಂಡಿದ್ದೇವೆ. 2022ರಲ್ಲಿ ನಮ್ಮ ನಗರದವರು ಬಿ ಟಿ ರಂಜನ್ ಅಂತಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಪತ್ರಿಕಾ ವಲಯದಲ್ಲಿ ಒಬ್ಬ ಧೀಮಂತ ಹೆಸರು ಅವರದು. ಬಿ ಟಿ ರಂಜನ್ ಹೆಸರು ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮಾರ್ದನಿಕ್ಸ್ ಅಂತ ಒಬ್ಬ ಪತ್ರಕರ್ತ, ಧೀಮಂತ ಪತ್ರಕರ್ತ. ಸುಮಾರು 37 ವರ್ಷಗಳ ಕಾಲ ಅವರು ಪತ್ರಕರ್ತರಾಗಿ ವಿಶೇಷವಾಗಿ ಪುತ್ತೂರು ಕೇಂದ್ರಿತವಾಗಿ ಕೆಲಸ ಮಾಡ್ತಾರೆ. ಅಂತ ಪತ್ರಕರ್ತರಾದ ರಂಜನ್ ಅವರು ನಮ್ಮ ಈ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷರು. 1996ರಲ್ಲಿ ಈ ಸಂಘ ಸ್ಥಾಪನೆ ಆದಾಗ ನಮ್ಮ ಆಗಿನ ಸಂಘದ ಮೊದಲ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಬಿ ಟಿ ರಂಜನ್ ಅವರು. ಅವರ ಜೊತೆಗೆ ಆಗ ನಮ್ಮ ಅರ್ತಿಗಜ್ಜೆಯವರು ಗೌರವ ಸಲಹೆಗಾರರಾಗಿ ಮತ್ತು ನಮ್ಮ ಪುರಂದರ ಭಟ್ ಅವರು ಕಾನೂನು ಸಲಹೆಗಾರರಾಗಿ ಮತ್ತು ಹಾಗೆ ಎಲ್ಲ ಪತ್ರಕರ್ತರು ಸೇರಿಕೊಂಡು ಒಂದು ಒಳ್ಳೆಯ ಸಂಘವನ್ನು ಕಟ್ತಾರೆ. ಅದು ಕಳೆದ 30 ವರ್ಷಗಳಲ್ಲಿ ಬೆಳೀತಾ ಅದೆಷ್ಟೋ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಆಗಿ ಹೋಗಿದ್ದಾರೆ. ಹಾಗಾಗಿ ನಾವು ಈ ಸಾರಿ ಒಂದು ನಿರ್ಣಯ ತಗೊಂಡೆವು. ನಮ್ಮ ಸಂಘದ ಸ್ಥಾಪನೆ ಮಾಡಿದ್ದು ಮಾತ್ರವಲ್ಲ, ಇಡೀ ನಮ್ಮ ಪುತ್ತೂರು ಉಪವಿಭಾಗ ವ್ಯಾಪ್ತಿಯಲ್ಲಿ ಒಂದು ಒಳ್ಳೆಯ ಧೀಮಂತ ಪತ್ರಕರ್ತರಾಗಿ ಹೆಸರು ಮಾಡಿದಂಥ ರಂಜನ್ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಮಗೆ ಕಂಡು ಬಂದದ್ದು ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡೋಣ ಅಂತೇಳಿ. ಅದು ಪ್ರಶಸ್ತಿಯನ್ನು ಹೇಗೆ ಕೊಡುವಂಥ ನಿರ್ಣಯ ಬಂದಾಗ ನಮ್ಮ ಕಾರ್ಯಕ್ರಮ ನಿರ್ಧಾರ ಆಯಿತು. ಒಂದು ಆಹ್ವಾನವನ್ನು ಮಾಡುವುದು. ನಮ್ಮ ಪುತ್ತೂರು, ಸುಳ್ಯ, ಕಡಬ ಮತ್ತು ಬೆಳ್ತಂಗಡಿ ಅಂದರೆ ಪುತ್ತೂರು ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ 5 ತಾಲೂಕುಗಳು, ಪುತ್ತೂರು, ಸುಳ್ಯ, ಕಡಬ, ಬೆಳ್ತಂಗಡಿ 4 ತಾಲೂಕುಗಳ ವ್ಯಾಪ್ತಿಯಲ್ಲಿ ಇರುವಂತಹ ಕಾರ್ಯನಿರತ ಪತ್ರಕರ್ತರಿಂದ ಅವರವರ ವ್ಯಾಪ್ತಿಯಲ್ಲಿ ಅವರು ಬರೆದಂಥ ಕಳೆದ ವರ್ಷದ ಒಂದು ವರದಿಯನ್ನು ಆಹ್ವಾನ ಮಾಡುವುದು. ಆ ವರದಿಯಲ್ಲಿ ಅತ್ಯುತ್ತಮವಾದ ವರದಿಯನ್ನು ಆಯ್ಕೆ ಮಾಡಿ ಅದನ್ನು ರಂಜನ್ ಅವರ ಹೆಸರಲ್ಲಿ ಕೊಡುವುದು ಅಂತ ಹೇಳಿ ಹಾಗೆ ಮಾಡಿದಾಗ ನಮಗೆ ಆಹ್ವಾನಗಳು ಬಂದಿದ್ದು. ಅದರಿಂದ ಆಯ್ಕೆ ಮಾಡಿ ಈ ವರ್ಷ ನಾವು ಬಿ ಟಿ ರಂಜನ್ ಪ್ರಶಸ್ತಿಯನ್ನು ಮೊದಲ ಬಾರಿಗೆ 2026ರಿಂದ ಕೊಡಲಿಕ್ಕೆ ಶುರು ಮಾಡಿದ್ದೇವೆ. ಈಗಾಗಲೇ ಅದರ ಆಯ್ಕೆ ಪ್ರಕ್ರಿಯೆ ಮುಗಿದು ನಮ್ಮ ಬೆಳ್ತಂಗಡಿಯ ವರದಿಗಾರರಾದ ಅರವಿಂದ ಹೆಬ್ಬಾರ್ ಅವರನ್ನು ಈ ಸಲ ಆ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ. ಅವರನ್ನು ಅಭಿನಂದಿಸುತ್ತಾ ಈ ಒಂದು ಪ್ರಶಸ್ತಿ ಈ ವರ್ಷದಿಂದ ಆರಂಭ ಆಗ್ತಾ ಇದೆ. ಇನ್ನು ಮುಂದಿನ ಪ್ರತಿ ವರ್ಷ ಕೂಡ ನಮ್ಮ ಸಂಘದಿಂದ ಈ ಒಂದು ಪ್ರಶಸ್ತಿಯನ್ನು ಕೊಡುವುದಕ್ಕೆ ನಾವು ತೀರ್ಮಾನಿಸಿದ್ದೇವೆ. ಅದರ ಜೊತೆಗೆ ಒಂದು ಸಣ್ಣ ಮೊತ್ತವನ್ನು ಪ್ರಶಸ್ತಿ ಜೊತೆಗೆ ಒಂದು 5,000 ರೂಪಾಯಿ ಒಂದು ಸಣ್ಣ ಮೊತ್ತವನ್ನು ಒಂದು ಪ್ರಶಸ್ತಿ ಪತ್ರವನ್ನು ಸನ್ಮಾನದೊಂದಿಗೆ ನೀಡುವುದು ಅಂತೇಳಿ ನಿರ್ಧಾರ ಮಾಡಿದ್ದೇವೆ. ಮುಂದಿನ ವರ್ಷದಿಂದ ಒಂದು ಅವರ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡುವ ಒಂದು ಕನಸು ನಮಗಿದೆ. ದತ್ತಿ ನಿಧಿ ಸ್ಥಾಪನೆ ಮಾಡಬೇಕಂದ್ರೆ ಕನಿಷ್ಠ ಅದು 1 ಲಕ್ಷ ದುಡ್ಡು ಬೇಕಾಗುತ್ತೆ. ಈ ಸಲ ನಮಗೆ ಅದು ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾವು ಸಂಘದಿಂದಲೇ ಅದನ್ನು ಭರಿಸಿ ಈ ವರ್ಷ ಆರಂಭಿಸಿದ್ದೇವೆ. ಮುಂದಿನ ವರ್ಷ ನಾವು ಪುತ್ತೂರಿನ ಎಲ್ಲ ದಾನಿಗಳನ್ನು ಸಂಪರ್ಕ ಮಾಡಿ ಒಂದು ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಕನಸಿದೆ. ಅದು ಆದಷ್ಟು ಬೇಗ ಶೀಘ್ರ ಈಡೇರಲಿ ಅನ್ನೋಂಥ ಆಶೆ ಇದೆ. ಅದರ ಜೊತೆಗೆ ಈ ವರ್ಷ ನಾವು ಸೇರಿಸಿಕೊಂಡ ಇನ್ನೊಂದು ಅಂಶ ಅಂತಂದರೆ, ಪ್ರತಿ ವರ್ಷ ನಾವು ಹೊರಗಿನ ವ್ಯಕ್ತಿಗಳನ್ನು, ಹೊರಗಿನ ಗಣ್ಯರನ್ನು ಕರೆದು ಅವರನ್ನು ಗುರುತಿಸಿ ಸನ್ಮಾನಿಸುವಂಥದ್ದು ಈ ಥರ ಎಲ್ಲ ಮಾಡ್ತಾ ಬಂದಿದ್ದೇವೆ.
ಆದರೆ ಈ ಸಲ ನಾವು ಒಂದು ವಿಶೇಷವಾಗಿ ಇಟ್ಟುಕೊಂಡದ್ದು ನಮ್ಮವರನ್ನೇ ನಾವು ಗುರುತಿಸಿಕೊಳ್ಳುವಂಥದ್ದು. ಯಾಕಂದ್ರೆ ಪತ್ರಕರ್ತರು ನಿತ್ಯ ಮಾಡುವ ಕೆಲಸ ಸಮಾಜವನ್ನು ಗುರುತಿಸುವುದು, ಸಮಾಜದ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನು ನಾವು ಗುರುತಿಸ್ತಾ ಹೋಗ್ತೇವೆ. ಆದರೆ ನಮ್ಮೊಳಗಿನ ಪ್ರತಿಭೆಗಳನ್ನು ನಾವು ಯಾವತ್ತೂ ನಾವೇ ಗುರುತಿಸದಿದ್ದರೆ ನಮ್ಮ ಮನೆಯಲ್ಲಿರುವ ನಮ್ಮ ಪ್ರತಿಭೆ ನಾವು ಯಾವಾಗ ಗುರುತಿಸುವುದು ಅಲ್ವಾ? ಹಾಗಾಗಿ ನಮಗೆ ನಾವೇ ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡೆವು. ಆ ಪ್ರಕಾರ ನಿತ್ಯ ಪತ್ರಕರ್ತರಾಗಿ ಕೆಲಸ ಮಾಡುವುದರ ಜೊತೆಗೆ, ಪತ್ರಕರ್ತ ಕೆಲಸ ಅನ್ನೋದು ನಮ್ಮ ನಿತ್ಯ ಕೆಲಸ, ಅದು ಪ್ರಶಸ್ತಿಗೆ ಅರ್ಹವಾದಂಥದ್ದಲ್ಲ, ನಮ್ಮ ಕರ್ತವ್ಯ. ಆದರೆ ಅದರ ಜೊತೆಗೆ ಒಂದಷ್ಟು ಪ್ರತಿಭೆಗಳು ಸಾಹಿತ್ಯ ಕ್ಷೇತ್ರದಲ್ಲಿರ್ಬೋದು, ರಂಗಭೂಮಿಯಲ್ಲಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಜಾಗೃತಿಯಲ್ಲಿರ್ಬೋದು, ಅರಿವು ಮೂಡಿಸುವುದು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಒಂದಷ್ಟು ಸಮಯವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅಂಥವರನ್ನ ಗುರುತಿಸಬೇಕು ಅನ್ನೋ ನೆಲೆಗಟ್ಟಿ ನಾವು ಒಂದು ಉಪಸಮಿತಿಯನ್ನು ಮಾಡಿಕೊಂಡು ನಮ್ಮ ಸಂಘದಲ್ಲಿರುವಂತಹ 7 ಪ್ರತಿಭಾವಂತ ಪತ್ರಕರ್ತರ ಸಾಧಕರನ್ನ ಈ ಸಲಕ್ಕೆ ನಾವು ಗುರುತಿಸಿದ್ದೇವೆ. ಇದು ಈ ವರ್ಷಕ್ಕೆ ಮಾತ್ರ 7 ಸಾಧಕರು ಗುರುತಿಸಿದ್ದು, ಭವಿಷ್ಯದ ದಿನಗಳಲ್ಲಿ ಇನ್ನಷ್ಟು ನಮ್ಮಲ್ಲಿರುವಂತಹ ಸಾಧಕರನ್ನು ಕೂಡ ಗುರುತಿಸಲಿಕ್ಕಿದ್ದೇವೆ. ಅವರನ್ನು ಕೂಡ ಈ ಸಲ ನಾವು ಗುರುತಿಸುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ನಮ್ಮ ಈ 30 ವರ್ಷಗಳ ಪಯಣದಲ್ಲಿ ನಮ್ಮಲ್ಲಿ ದೀರ್ಘಕಾಲದಿಂದ ಪತ್ರಕರ್ತರ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಗುರುತಿಸಿದ್ದು 25 ವರ್ಷಕ್ಕಿಂತಲೂ ಮೇಲ್ಪಟ್ಟು ಯಾರು ಪತ್ರಕರ್ತರಾಗಿ, ಕಾರ್ಯನಿರತ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತುಂಬಾ ಸದಸ್ಯರು ನಮ್ಮಲ್ಲಿದ್ದಾರೆ. ಹಾಗಾಗಿ ಅವರೆಲ್ಲರನ್ನೂ ಒಂದೇ ವರ್ಷ ಸನ್ಮಾನಿಸುವುದು ತುಂಬಾ ಅದು ದೀರ್ಘ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವರ್ಷ ನಾವು ಅದರಲ್ಲಿ 3ರನ್ನ ಆಯ್ಕೆ ಮಾಡಿದ್ದೇವೆ, ಹಿರಿಯರನ್ನ. ಆ 3ರನ್ನು ಈ ಸಲ ನಾವು ಗುರುತಿಸ್ತೇವೆ. ಉಳಿದ ಹಿರಿಯರನ್ನ ಮುಂದಿನ ವರ್ಷಗಳಲ್ಲಿ ಗುರುತಿಸುವಂತ, ಗೌರವಿಸುವಂತ ಕೆಲಸವನ್ನು ಮಾಡ್ತೇವೆ. ಇದರ ಜೊತೆಗೆ ಪ್ರತಿ ವರ್ಷ ನಾವು ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಪತ್ರಿಕಾ ವಿತರಕರನ್ನ ಒಂದು ಗುರುತಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಬಂದಿದ್ದೇವೆ. ಯಾಕಂತಂದ್ರೆ ನಾವು ಬರೆಯುವ ವರದಿ ಇರ್ಬೋದು, ನಮ್ಮ ಸಂಸ್ಥೆ ತಯಾರಿಸುವ ಪತ್ರಿಕೆ ಇರ್ಬೋದು, ಇದೆಲ್ಲವೂ ಅಂತಿಮವಾಗಿ ಜನರ ಕೈಗೆ ಸೇರಬೇಕಾದ್ರೆ ಅಲ್ಲಿ ಕೆಲಸ ಮಾಡುವಂಥ ದೊಡ್ಡ ವ್ಯಕ್ತಿ ಅಂತಂದ್ರೆ ಆ ಪತ್ರಿಕಾ ವಿತರಕರು. ಇವತ್ತು ಕಾಲಘಟ್ಟ ಹೇಗಿದೆ ಅಂದ್ರೆ ಸರ್, ಪತ್ರಿಕಾ ವಿತರಕರೇ ಸಿಗುವುದಿಲ್ಲ. ತುಂಬ ದೊಡ್ಡ ಸವಾಲು ಪತ್ರಿಕೆಗಳಿಗೆ. ಯಾಕಂದ್ರೆ ಇವತ್ತು ಡಿಜಿಟಲ್ ಮೀಡಿಯಾ ಬಂದಿದೆ, ಆನ್ಲೈನಲ್ಲಿ ಬರ್ತಾ ಇದೆ, ಟಿವಿ ಮೀಡಿಯಾ. ಹೀಗಾಗಿ ಈ ಪ್ರಿಂಟ್ ಮೀಡಿಯಾ ಅಂತ ಏನಿದೆ ಅದನ್ನ ಜನರಿಗೆ ಮುಟ್ಟಿಸಬೇಕಾದ್ರೆ ನಮಗೆ ಮಾನವ ಶ್ರಮವೇ ಬೇಕಾಗುತ್ತೆ. ಹಾಗಾಗಿ ಇವತ್ತು ಪತ್ರಿಕಾ ವಿತರಕರ ಅತ್ಯಂತ ದುರ್ಲಭ ಪರಿಸ್ಥಿತಿಯಲ್ಲಿ ಕೂಡ ಹಲವು ಮಂದಿ ಪತ್ರಿಕಾ ವಿತರಕರು ಅತ್ಯಂತ ಶ್ರಮದಿಂದ ಮುಂಜಾನೆ 4 ಗಂಟೆಗೆ ಎದ್ದು 7 ಗಂಟೆಯೊಳಗೆ ಎಲ್ಲ ತಮ್ಮ ಊರು ಕೇರಿಯಲ್ಲಿ ಪತ್ರಿಕೆಯನ್ನು ವಿತರಿಸ್ತಾರೆ. ಅತ್ಯಂತ ಪ್ರಾಮಾಣಿಕವಾದಂಥ ಕೆಲಸ. ಹಾಗಾಗಿ ಅಂಥ ಒಬ್ಬ ನಿಷ್ಠಾವಂತ ಪತ್ರಿಕಾ ವಿತರಕರನ್ನು ಕೂಡ ಈ ಸಲ ನಾವು ಗುರುತಿಸಿದ್ದೇವೆ. ಗೌರವಾನ್ವಿತರಾದಂಥ ಇಬ್ರಾಹಿಂ ನೆಕ್ಲಾಡಿ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ. ಅದರ ಜೊತೆಗೆ ಶೈಕ್ಷಣಿಕ ಸಾಧಕರು ಅಂದರೆ ನಮ್ಮ ಸಂಘದ ಸದಸ್ಯರಲ್ಲಿ ಯಾರೆಲ್ಲ ಒಳ್ಳೆಯ ಸಾಧನೆಯನ್ನ, ಶೈಕ್ಷಣಿಕ ಸಾಧನೆಯನ್ನ SSLC ಮತ್ತು ದ್ವಿತೀಯ PUC ಮಾಡಿದ್ದಾರೋ ಅಂಥವರನ್ನ ಪ್ರತಿ ವರ್ಷ ನಾವು ಗುರುತಿಸ್ತೇವೆ. ಈ ವರ್ಷ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಕರುಣಾಕರ ICH ಅವರಿದ್ದಾರೆ, ಅವರ ಮಗಳು ಸುಪುತ್ರಿ ಶ್ರೀನಿಕಾ ರೈ ICH ಅವರಿದ್ದಾರೆ ನಮ್ಮ ಜೊತೆ. ಶ್ರೀನಿಕಾ ರೈ ಅವಳನ್ನ ಕಳೆದ SSLCಯಲ್ಲಿ ಅವಳು ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಒಳ್ಳೆಯ ಒಂದು ಪ್ರತಿಶತ ಅಂಕದಲ್ಲಿ ಅಬೌವ್ 90% ಪಡೆದು ನಮ್ಮ ಇಡೀ ಸಂಘದಕ್ಕೆ ಒಂದು ಒಳ್ಳೆಯ ಕೀರ್ತಿ ತಂದಿದ್ದಾಳೆ. ಶ್ರೀನಿಕಾ ರೈ ಅವಳನ್ನು ಕೂಡ ಈ ಸಲ ನಾವು ಗುರುತಿಸಿ ಪುರಸ್ಕಾರ ಕೊಟ್ಟಿದ್ದೇವೆ. ಈ ಒಂದು ಆಯಾಮದಲ್ಲಿ ನಾವು ಒಂದು ಪುಟ್ಟದಾದ ಚಿಕ್ಕದಾದ ಕಾರ್ಯಕ್ರಮ ಮಾಡ್ತಾ ಆದ್ಮೇಲೆ ಮುಂದಿನ ದಿನದಲ್ಲಿ ನಮ್ಮ ಮೇಲಿನ ಸಭಾಂಗಣ ನಮ್ಮ ಶಾಸಕರ ಮುತುವರ್ಜಿಯಿಂದ ಅದು ಮುಕ್ತಾಯ ಆದ ತಕ್ಷಣ ಆ ಕಾರ್ಯಕ್ರಮವನ್ನು ನಾವು ಮೇಲಿನ ಸಭಾಂಗಣದ ಒಳ್ಳೆಯ ಒಂದು ಉದ್ಘಾಟನಾ ಕಾರ್ಯಕ್ರಮ ಜೊತೆಗೆ ಒಂದು ಒಳ್ಳೆಯ ವಿಧಾಯಕ ಕಾರ್ಯಕ್ರಮ ಕೂಡ ಮಾಡಲಿಕ್ಕಿದ್ದೇವೆ. ಅದಕ್ಕೆಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರ ಬೇಕು ಸರ್. ನಮ್ಮಲ್ಲಿ 42 ಜನ ಸಂಘದ ಸದಸ್ಯರಿದ್ದಾರೆ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರ ಸಂಘದಲ್ಲಿ. ನಾವೆಲ್ಲರೂ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರ ಸಂಘದ ಅವಿಭಾಜ್ಯ ಅಂಗವಾಗಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರ ಸಂಘದ ಅವಿಭಾಜ್ಯ ಅಂಗವಾಗಿದ್ದುಕೊಂಡು ಈ 2 ಸಂಘಗಳ ಒಂದು ಮೇಲುಸ್ತುವಾರಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಮುಂದಿನ ದಿನದಲ್ಲಿ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ನಮ್ಮದೇ ಪುತ್ತೂರಿನವರು, ಉಪ್ಪಿನಂಗಡಿಯವರು, ಪುಷ್ಪರಾಜ್ BN ಅವರ ಮಾರ್ಗದರ್ಶನದಲ್ಲಿ ಮತ್ತು ಶ್ರೀನಿವಾಸ ಇಂದಾಜಿ ಅವರಿದ್ದಾರೆ ಮತ್ತು ನಮ್ಮ ವಾರ್ತಾಧಿಕಾರಿ ಇದ್ದಾರೆ. ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಪುತ್ತೂರಿನಿಂದ ಆಯ್ಕೆಯಾದಂತಹ ಸಿದ್ದಿಕ್ ನೀರಾಜ್ ಅವರು ಜಿಲ್ಲಾ ಕಾರ್ಯದರ್ಶಿಯವರಿದ್ದಾರೆ. ಇವರೆಲ್ಲರ ಮಾರ್ಗದರ್ಶನ ಮತ್ತು ನಮ್ಮೆಲ್ಲ ಸದಸ್ಯರ ಸೇರುವಿಕೆಯೊಂದಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಗಳನ್ನು ಮಾಡೋಣ ಅಂತ ಹೇಳ್ತಾ, ಎಲ್ಲರ ಸಹಕಾರ ನಮಗೆ ಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಮುಂದಿನ ಅಂಗಕ್ಕೆ ಹೋಗಲು ನಾನು ಅನುಮತಿಯನ್ನು ಕೇಳ್ತಾ ಇದ್ದೀನಿ. ವಾಸ್ತವಿಕ ಮಾತುಗಳೊಂದಿಗೆ ಸಂಘದ ಯೋಚನೆ ಮತ್ತು ಯೋಜನೆಗಳನ್ನು ಬಹಳ ವಿಸ್ತಾರವಾಗಿ ವಿವರಿಸಿದಂತ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಧಾಕರ್ ಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಂಘದ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಉದ್ಘಾಟನೆ ಮತ್ತು ಪ್ರಶಸ್ತಿ ವಿತರಣಾ ಒಂದು ಕಾರ್ಯಕ್ರಮಕ್ಕೆ ನಾವು ತಲುಪುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರು ದೀಪ ಬೆಳಗಿಸುವ ಮೂಲಕ ನಡೆಸಬೇಕಾಗಿರಲಿ ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತಾ ಸಾಧನೆಗೆ ಪ್ರಶಸ್ತಿಯ ಪುರಸ್ಕಾರವಲ್ಲ, ಅದೊಂದು ಕಾಯಕಕ್ಕೆ ಸಿಗುವ ಗೌರವ.
ಶ್ರೀಯುತ ಅರವಿಂದ್ ಹೆಬ್ಬಾರ್ ಅವರಿಗೆ ಈ ವರ್ಷದ ವಿ.ಟಿ. ರಂಜನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈಗ ಉದ್ಘಾಟಕರ ಮಾತು ಸನ್ಮಾನ್ಯ ಶಿವಕುಮಾರಯ್ಯ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ KUWJ ಘಟಕ ಆಯೋಜನೆ ಮಾಡಿದಂಥ ಪತ್ರಿಕಾ ದಿನಾಚರಣೆ, ಸಾಧಕರಿಗೆ ಸನ್ಮಾನ, ಉಪನ್ಯಾಸ ಮತ್ತು ವಿ.ಟಿ. ರಂಜನ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನನ್ನ ಆತ್ಮೀಯರು, ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆಗಿರುವಂಥ ಸುಧಾಕರ ಸುವರ್ಣ ಅವರೇ, ಇವತ್ತು ಉಪನ್ಯಾಸ ಹೇಳಲಿಕ್ಕಿರುವಂಥ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂಥ ಅಜಯ್ ಸಿಂಗ್ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದಂಥ ಖಾದರ್ ಶಾ ಅವರೇ, ನನ್ನ ಆತ್ಮೀಯರು, ಭಾರಿ ಹಿಂದಿನ ನನ್ನ ಮಿತ್ರರಾಗಿರುವಂಥ ಶ್ರೀನಿವಾಸ್ ನಾಯಕ್ ಹಿಂದಾಜೆ ಅವರೇ, ಪುಷ್ಪರಾಜ್ ಅವರೇ, ಗೌರವ ಉಪಸ್ಥಿತಿಯಲ್ಲಿ ಇರುವಂಥ ಸಿದ್ದಿಕ್ ನೀರಾಜೆ ಅವರೇ, ವಿ.ಟಿ. ರಂಜನ್ ಪ್ರಶಸ್ತಿ ಪಡೆಯಲಿರುವಂಥ ಅರವಿಂದ ಹೆಬ್ಬಾರ್ ಅವರೇ, ಸನ್ಮಾನ ಪಡೆಯಲಿರುವಂಥ ಪತ್ರಿಕಾ ವಿತರಕರಾಗಿರುವಂಥ ಇಬ್ರಾಹಿಂ ನಿಕ್ಲಾಡಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇದ್ದಂಥ ಹಿರಿಯರು ಆಗಿರುವಂಥ ಸುದ್ದಿ ಮಾಧ್ಯಮದ ಡಾಕ್ಟರ್ ಶಿವಾನಂದ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಪತ್ರಕರ್ತ ಬಂಧುಗಳೇ, ನನ್ನ ಮಿತ್ರರೇ, ಕರ್ನಾಟಕದಲ್ಲಿ ಪ್ರತಿ ವರ್ಷ ನಿಮಗೆ ಗೊತ್ತಿರುವಾಗ ಜುಲೈ 1ರಂದು ಕರ್ನಾಟಕ ಕನ್ನಡ ಪ್ರತಿಭಾ ದಿನವನ್ನು ಆಚರಿಸಲಾಗ್ತದೆ. 1843 ಜುಲೈ 1ರಂದು ರೆವಿಡೆಂಟ್ ಹರ್ಮನ್ ಮೋಂಗ್ಲಿನ್ ಅವರು ಪ್ರಕಟಿಸಿದ ಕನ್ನಡದ ಮೊದಲ ಪತ್ರಿಕೆಯೊಂದು ಮಂಗಳೂರ ಸಮಾಚಾರ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗ್ತದೆ ಅಂತ ತಿಳಿದು ಬಂದಿದೆ. ಭಾರತದಲ್ಲಿ ಮೊದಲ ಪತ್ರಿಕೆ ಹಿಗ್ಗಿಸ್ ಬೆಂಗಾಲ್, ಇದನ್ನು ಜೇಮ್ಸ್ ಅಗಸ್ಟನ್ ಅವರು 1980ರ ಜನವರಿ 29ರಂದು ಆರಂಭ ಮಾಡಿದ್ದಾರೆ. ಮಾಧ್ಯಮದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಏನು ಇಚ್ಛೆ ಪಡುವುದಿಲ್ಲ, ಯಾಕಂತೇಳಿದ್ರೆ ನೀವೆಲ್ಲ ನಮ್ಮಿಂದ ಜಾಸ್ತಿ ತಿಳಿದವರು ಇದ್ದಾರೆ. ದೇಶದಲ್ಲಿ 3 ಅಂಗಗಳಂತೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದಲ್ಲಿ ನಾವು ಕಾನೂನುಗಳನ್ನು ಮಾಡುವವರು ನಾವೇ, ನಮ್ಮನ್ನು ತಿದ್ದುವವರು ನೀವೇ, ನಾವು ಅತ್ಯಂತ ಹತ್ತಿರ ಸಂಬಂಧದಲ್ಲಿ ಇರುವಂಥ. ಶಾಸಕಾಂಗ ಮಾಡಿದ್ದನ್ನು ಇಂಪ್ಲಿಮೆಂಟೇಷನ್ ಮಾಡಿದವರು ಕಾರ್ಯಾಂಗ. ಶಾಸಕಾಂಗ ಕಾರ್ಯಾಂಗ ಎರಡೂ ಮಾಡಿದ್ರಲ್ಲಿ ತಪ್ಪು ಮಾಡಿದ್ದನ್ನು ಸರಿ ಮಾಡಲಿಕ್ಕೆ ನ್ಯಾಯ ಕೊಡುವವರು ನ್ಯಾಯಾಂಗ. ಅದು ಬಿಟ್ಟರೆ 4ನೇ ರಂಗ ಪತ್ರಿಕಾ ರಂಗ. ಈ ಎಲ್ಲರನ್ನು ಸರಿಪಡಿಸಿಕೊಂಡು ಅವರ ತಪ್ಪು ಸರಿಗಳನ್ನು ಸಮಾಜಕ್ಕೆ ಹೇಳುವಂಥದ್ದು ನಾವು ಪತ್ರಿಕಾ ರಂಗ ಅಂತ ಹೇಳ್ತೇವೆ. ಇವತ್ತು ಈಗ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ನಮ್ಮ ಆತ್ಮೀಯರು ಹೇಳಿದರು, ಇವತ್ತು ಪತ್ರಿಕೆಗಳನ್ನು ವಿತರಣೆ ಮಾಡಲಿಕ್ಕೆ ನಮಗೆ ಜನಗಳು ಸಿಗ್ತಾ ಇಲ್ಲ. ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಅಷ್ಟು ಫಾಸ್ಟ್ ಆಗಿದೆ, ನಿಮಗೆ ಗೊತ್ತಿದೆ. ಇವಾಗ ಇಲ್ಲಿ ಯಾವುದೇ ಒಂದು ವಿಚಾರಗಳು ನಡೆದ 2 ನಿಮಿಷದಲ್ಲಿ ತಪ್ಪು ಸುದ್ದಿಗಳು ಆದಷ್ಟು ಬೇಗ ಓಡ್ತವೆ, ಸತ್ಯ ಸುದ್ದಿಗಳು ಸ್ವಲ್ಪ ನಿಧಾನವಾಗಿ ಓಡ್ತವೆ. ತಪ್ಪು ಸುದ್ದಿಗಳನ್ನು ಪ್ರಚಾರ ಮಾಡುವಲ್ಲಿ ಜನಗಳು ಕೂಡ ಆಸಕ್ತರಾಗಿರ್ತಾರೆ. ಒಳ್ಳೆಯ ಸುದ್ದಿಗಳನ್ನು ಇಷ್ಟೇ ಮಾಡಿದ್ದಾನು ಅಲ್ಲೇ ಬಿಡುವವರು ತುಂಬ ಜನ ಇರ್ತಾರೆ. ಇದು ಸಮಾಜದಲ್ಲಿರುವಂಥ ವಿಚಾರಗಳು. ನಾವೀಗ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡ್ತೇವೆ, ಅದಕ್ಕೆ ಇಷ್ಟೇ ಜಾಗ ಚಿಕ್ಕದು. ಏನಾದರೂ ಒಂದು ತಪ್ಪು ಬಾಯಿಯಿಂದ ಹೊರಗೆ ಬಸ್ತ ಅಂತ ಹೇಳಿದ್ರೆ ಅದಕ್ಕೆ ಇಷ್ಟು ಜಾಗ ಕೊಡ್ತೀರ. ಅದನ್ನು ಪ್ರಚಾರ ಮಾಡುವವರು ಹಾಗೇನೆ, ಅದನ್ನು ಬಾಯಿ ಬಿಟ್ಟು ಕಣ್ಣು ಬಿಟ್ಟು ನೋಡುವವರು ಜಾಸ್ತಿ. ದೊಡ್ಡದೇನಾದ ಆದರೆ ಅದನ್ನು ಇದಿಷ್ಟೇನಾ ಅಂತ ಬಿಡುವವರು ಜಾಸ್ತಿ. ಸಮಾಜದಲ್ಲಿ ಪರಿಸ್ಥಿತಿ ಆ ರೀತಿಯಲ್ಲಿ ಇದೆ. ನಾನು ಹೇಳುವಂಥದ್ದು ನಮ್ಮನ್ನೆಲ್ಲ ತಿದ್ದಲಿಕ್ಕೆ ಇರುವಂಥವ್ರು. ಈಗ ನಮ್ಮ ತಪ್ಪನ್ನು ಕೂಡ ನಾವು ಮನುಷ್ಯ ಯಾವಾಗಲೂ ಅವನು ಮಾಡೋದು ಎಲ್ಲ ಸರಿ ಅಂತ ಹೇಳಿಯೇ ಅವನು ಸರಿ ಮಾಡುವಂಥದ್ದು. ಅವನ ತಪ್ಪು ಅವನಿಗೆ ಗೊತ್ತಾಗೋದಿಲ್ಲ.
ಅವನ ತಪ್ಪನ್ನು ತಿದ್ದುವಂಥವರು ನಾವು ಪತ್ರಿಕೆಯಲ್ಲಿ, ನಾವು ಬೆಳಿಗ್ಗೆ ಎದ್ದು ರಾಜಕೀಯದವರು ಫಸ್ಟ್ ಪತ್ರಿಕೆಯನ್ನು ಓದುವುದು ಯಾಕೆ ಅಂತ. ಇವತ್ತು ಕೂಡ ಪ್ರಿಂಟ್ ಮೀಡಿಯಾವನ್ನು ಓದುವವರು ರಾಜಕೀಯದವರು ಬಿಡುವುದೇ ಇಲ್ಲ. ಬಾಕಿಯವರು ಅದನ್ನು ಓದೋದ್ರಿಂದ ರಾಜಕೀಯಕ್ಕೆ ಸಂಬಂಧಪಟ್ಟಂಥವರು ಯಾರು ಅದನ್ನು ಬಿಡುವುದೇ ಇಲ್ಲ ಓದುವುದನ್ನು. ನಾನು ಈಗ ಬೆಳಿಗ್ಗೆ ಎದ್ದು 2-3 ಪತ್ರಿಕೆಯನ್ನು ಓದಿ ಹೊರಗೆ ಬರೋದು, ಒಂದು ಸುದ್ದಿ ವಿಷಯ ಇರ್ತದೆ ಅದರಲ್ಲಿ. ಎಲ್ಲಿ ಹೋದರೂ ಅದನ್ನು ಅಲ್ಲಿ ಓದುವುದನ್ನು ಮಾಡಿದ್ದಾರೆ. ಯಾಕಂದ್ರೆ ನನ್ನ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಬೆಳಿಗ್ಗೆ ಎದ್ದು ಬ್ಯಾಂಗ್ಳೂರಿಗೆ ಹೋದರೆ ವೆಬ್ ನ್ಯೂಸಲ್ಲಾದರೆ ಅದನ್ನು ಓದುವಂಥ ಕೆಲಸವನ್ನು ಮಾಡ್ತೇವೆ. ಹಾಗೆ ಇದರಲ್ಲಿ ನಮ್ಮನ್ನು ಆದಷ್ಟು ನಮ್ಮ ಸಮಾಜಕ್ಕೆ, ಬರೀ ರಾಜಕೀಯಕ್ಕೆ ಅಂತಲ್ಲ, ಸಮಾಜವನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಇವತ್ತು ಪತ್ರಿಕಾ ರಂಗ ಮಾಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಇಲ್ಲಾಂತಾದರೆ ಅವರವರು ಮಾಡುವ ತಪ್ಪು ಖಂಡಿತ ಅವರಿಗೆ ಗೊತ್ತಾಗುವಂಥದ್ದಾಗಲಿ. ನಮಗೆ ಬೇಜಾರಾಗ್ತದೆ ಕೆಲವು ವಿಚಾರಗಳೆಲ್ಲ. ಪುತ್ತೂರಿನ ಅಭಿವೃದ್ಧಿಗೆ ನಿಮ್ಮೆಲ್ಲ ಸಹಕಾರಗಳು ಕೂಡ ಬೇಕಾಗ್ತದೆ. ಇವತ್ತು ಬೇಕಾದಷ್ಟು ಅಭಿವೃದ್ಧಿಗಳು ಕೂಡ ಆಗಬೇಕಿದ್ರೆ ಪತ್ರಿಕಾ ರಂಗದ ಸಹಕಾರ ಇಲ್ಲದೆ ಖಂಡಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯದವರು ಇಲ್ಲದ ಜನಪ್ರತಿನಿಧಿಗಳು ತಾವು ಹೇಳಿದ ಮಾತಿಗೆ ಬೆಲೆ ಕೊಡುವಂಥದ್ದು ಕಡಿಮೆ. ಜನಪ್ರತಿನಿಧಿಗಳ ಮಾತುಗಳು ವೇದಿಕೆಗೆ ಮಾತ್ರ ಸೀಮಿತ ಆಗಿರುವಂಥದ್ದನ್ನು ನಾನು ಕಂಡುಕೊಂಡು ಬಂದಿರುವಂಥ ವಿಚಾರ. ಆ ವೇದಿಕೆಗೆ, ಆ ಸಮಯಕ್ಕೆ ಮಾತ್ರ ಆ ಮಾತುಗಳು ಸೀಮಿತ ಆಗಿರುತ್ತದೆ. ಆದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವವರು ಯಾರಿಲ್ಲ. ವೇದಿಕೆ ಬಂದಾಗ ನಾವು ಒಂದಷ್ಟು ಸುಳ್ಳುಗಳ ಸುರಿವಾಣೆಯನ್ನು ಬಿಟ್ಟು ನಾವು ಚಪ್ಪಾಳೆಯನ್ನು ತಗೊಂಡು ಹೊರಗೆ ಹೋಗ್ತೇವೆ. ಆದರೆ ಆ ಬಿಟ್ಟಂಥ ಏನು ಮಾತಾಡಿದ್ದೀವಿ ಸುಳ್ಳುಗಳು, ಅದನ್ನು ಪುನಃ ಅವರಿಗೆ ಮರುಕಳಿಸುವಂಥದ್ದು, ಅವರಿಗೆ ನೆನಪು ಮಾಡುವಂಥ ಕೆಲಸವನ್ನು ಬಹುಶಃ ಪತ್ರಿಕಾ ರಂಗ ಮಾಡುವ ಮುಖಾಂತರ ಅವರ ಕಿವಿಯನ್ನು ಕೂಡ ಎನ್ನುವಂಥ ಕೆಲಸವನ್ನು ಮಾಡ್ತದೆ ಅಂತ ನನ್ನ ಅನಿಸಿಕೆ. ಈ ರೀತಿಯ ವ್ಯವಸ್ಥೆಗಳು ಒಬ್ಬರನ್ನು ತಿದ್ದುಕೊಳ್ಳುವಂಥ ಕೆಲಸಗಳು ಮಾಡುವ ಅವಶ್ಯಕತೆ ಇದೆ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದರು, ನಾವು ಮೇಲ್ಗಡೆ ಒಂದು ಕಟ್ಟಡವನ್ನು ಮಾಡ್ತಾ ಇದ್ವಿ, ಇದಕ್ಕೆ ವ್ಯವಸ್ಥಿತ ರೀತಿಯಾಗಿ ಬಹುಶಃ ಕಳೆದ ಬಾರಿ ಕೂಡ ಮೇಲ್ಗಡೆನೇ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಬೇರೆ ಹಾಲಲ್ಲಿ ಮಾಡಿರಬೇಕು. ಮುಂದಿನ ದಿವಸಗಳಲ್ಲಿ ನನ್ನ ಶಾಸಕರ ನಿಧಿಯಿಂದ ಸುಮಾರು 8,80,000 ರೂಪಾಯಿಗಳ ಅನುದಾನವನ್ನು ಮೇಲ್ಗಡೆಗೆ ಕೊಟ್ಟಿದ್ದೇವೆ. ಅದನ್ನು ವ್ಯವಸ್ಥಿತ ರೀತಿಯನ್ನಾಗಿ ಮಾಡಿ, ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನುದಾನಗಳು ಬೇಕಿದ್ದರೆ ನಾನು ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಕ್ಕೆ, ನಾನು ಅಂತ ಕೊಡುವುದಲ್ಲ, ಶಾಸಕರ ನಿಧಿಯಲ್ಲಿ ನೀವೆಲ್ಲ ಟ್ಯಾಕ್ಸ್ ಕಟ್ಟಿದ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನೀವೆಲ್ಲ ನನಗೆ ಅಧಿಕಾರ ಕೊಟ್ಟಿದ್ರಿ. ನಾವು ಹೇಳೋದು ನಾವೇ ಕೊಟ್ಟದ್ದು. ಅಶೋಕರ ಈ ಎಸ್ಟೇಟಿಂದ ತಂದು ಕೊಟ್ಟದ್ದಲ್ಲ, ಸರ್ಕಾರದಿಂದ ಬರುವ ಹಣವನ್ನು ಹಂಚುವಂಥ ಕೆಲಸ, ಎಲ್ಲೆಲ್ಲಿಗೆ ಹಂಚಿಕೊಳ್ಳೋ ಜವಾಬ್ದಾರಿಯನ್ನು ಕೊಟ್ಟದ್ರಿಂದ ಅದನ್ನು ಎಲ್ಲಿ ಉಪಯೋಗ ಆಗ್ತದೆ ಅಲ್ಲಿ ಹಂಚುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ನಿಮ್ಮ ಸಹಕಾರವನ್ನು ಮುಂದಿನ ದಿವಸಗಳಲ್ಲಿ ಬಯಸುತ್ತಾ. ಯಾಕಂತ ಹೇಳಿದ್ರೆ ಪುತ್ತೂರಿನ ಅಭಿವೃದ್ಧಿಗಳಾಗಬೇಕು. ರಾಜಕೀಯದವರು ನಿಮಗೆ ವಿದ್ಯಮಾನಗಳು ಗೊತ್ತಿದೆ, ಅಭಿವೃದ್ಧಿಯ ಜೊತೆ ರಾಜಕೀಯ ಹೋಗಬೇಕು ಅಂತ ನನ್ನ ಕನಸು. ಧರ್ಮದ ಜೊತೆ ಹೋಗ್ತಾ ಇರುವುದು ನಿಮಗೆಲ್ಲ ಗೊತ್ತಿದೆ. ಯಾಕಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ನಮ್ಮ ಕನಸಿನ ಕೂಸು ಯಾವುದಂತ ಹೇಳಿದ್ರೆ ಮೆಡಿಕಲ್ ಕಾಲೇಜು, ಆ ನಂತರ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಸಹಸ್ರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ. ಇಲ್ಲಿ ಎಷ್ಟೋ ಒಂದು 20-25 ಸಾವಿರ ಜನರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇಲ್ಲಿ ಕೆಲವು ಕ್ಷುಲ್ಲಕ ಕೆಲವು ವಿಚಾರಗಳು ನಡೆದರು, ಮುಂದೆ ಇಲ್ಲಿ ಬರುವಂಥ ಮಕ್ಕಳಿಗೆ ಅದು ತೊಂದರೆ ಆಗಬಾರ್ದು. ಇಲ್ಲಿ ಬರುವವರು ನಾನು ಪುತ್ತೂರಲ್ಲಿ ಸೀಟ್ ತಗೊಳ್ಬೋದಾ, ಪುತ್ತೂರಲ್ಲಿ ನನ್ನ ವಿದ್ಯಾಭ್ಯಾಸ ಸುರಕ್ಷಿತನ ಅನ್ನುವ ಪ್ರಶ್ನೆಗೆ ನಾವು ನಾಂದಿ ಆಗಬಾರ್ದು ಅಂತ ನನ್ನ ವಿಚಾರ. ಅದಕ್ಕೆಲ್ಲ ನಿಮ್ಮ ಸಹಕಾರಗಳು ಬೇಕು. ಅಶೋಕರೈ ಎಷ್ಟು ದಿವಸ ಶಾಸಕರಾಗಿರ್ತಾರೆ, ಪುತ್ತೂರಿನ ಅಭಿವೃದ್ಧಿ ಆಗ್ತದೆ, ಏನು ವಿಚಾರಗಳು ಬೇಡ. ನಮ್ಮ ಮುಂದಿನ ಭವಿಷ್ಯಕ್ಕೆ, ಮುಂದಿನ ಮಕ್ಕಳಿಗೆ ಒಬ್ಬ ಕಂಪ್ಲೀಟ್ ಮನುಷ್ಯ ಏನಂತ ಹೇಳಿದ್ರೆ ಅವನಿಗೆ 3 ವಿಚಾರಗಳು ಬೇಕಂತೆ. ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿದ ಕೂಡಲೇ ಅವನಿಗೆ ಉದ್ಯೋಗ ಸಿಗ್ತದೆ, ಉದ್ಯೋಗ ಸಿಕ್ಕಿದ ಕೂಡಲೇ ಅವನ ಜೀವನ ಪರಿಪೂರ್ಣ ಆಗ್ತದೆ. ಅವನಿಗೆ ಬೇಕಾಗುವಂಥ ಎಲ್ಲ ವಿಚಾರ, ಕುಟುಂಬದಿಂದ ಹಿಡಿದು ಎಲ್ಲ ವಿಚಾರಗಳು ಅಭಿವೃದ್ಧಿ ಆಗ್ತದೆ. ಆನಂತರ ಒಳ್ಳೆಯ ಆಸ್ಪತ್ರೆ ವ್ಯವಸ್ಥೆ. ಇದು 3 ನಮ್ಮ ಕಲ್ಪನೆ. ಅದಕ್ಕೆ ಪೂರಕವಾಗಿ ನಡಿಬೇಕಿದ್ರೆ ನಮ್ಮ ಪುತ್ತೂರಿನ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು. ಇವತ್ತು ಮೆಡಿಕಲ್ ಕಾಲೇಜ್ ಬಂದರೆ ಸುಮಾರು 25,000 ಜನರಿಗೆ ಇಲ್ಲಿ
ಮಕ್ಕಳು ಇಲ್ಲಿ ಬರ್ತಾರೆ. ಒಂದು 10-12 ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ. ಆ ಉದ್ಯೋಗ ಸೃಷ್ಟಿ ಆಗುವಂಥದ್ದು ಮತ್ತು ಬರುವಂಥವ್ರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದನ್ನು ಕೂಡ ಲಾ ಆ್ಯಂಡ್ ಆರ್ಡರು ಬಾಕಿದು ಎಲ್ಲದನ್ನು ಒದಗಿಸುವಂಥದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರಗಳು ಬೇಕು. ನಾವು ತಪ್ಪಿ ನಡೆದರೆ ನಮ್ಮನ್ನು ಕೂಡ ತಿದ್ದುವಂಥ ಕೆಲಸವನ್ನು ಮಾಡಿ ಒಳ್ಳೆಯ ಕೆಲಸಕ್ಕೆ ನಿಮ್ಮ ಸಹಕಾರಗಳು ಮಾರ್ಗದರ್ಶನವು ಇರಲಿ. ನಾವು ಕೂಡ ನಿಮ್ಮ ಮಾಡುವಂಥ ಎಲ್ಲ ಕೆಲಸಗಳಿಗೆ ಕೂಡ ಪೂರಕವಾಗಿ ಸ್ಪಂದಿಸಿ ಈ ಪುತ್ತೂರಿನಲ್ಲಿ ಅಭಿವೃದ್ಧಿ ಪಥದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಮುಂದೆ ತಗೊಂಡು ಹೋಗುವಂಥ ಜವಾಬ್ದಾರಿ ನಮಗೆ ನಿಮಗೆ ಎಲ್ರಿಗಿದೆ ಅನ್ನೋ ಮಾತನ್ನು ಹೇಳಿ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದಿದ್ರಿ. ಅತ್ಯಂತ ಸಂತೋಷ ಆಗಿದೆ. ನನಗೆ ಇನ್ನಷ್ಟು 11 ಗಂಟೆಗೆ ನಾನು ಇಲ್ಲಿಂದ ಹೊರಡಬೇಕಿತ್ತು. 11:15 ಆಗ್ತಾ ಬಂದಿದೆ. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಗೆ ಹೋಗಲಿಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ನಿಮ್ಮ ಕಾರ್ಯಕ್ರಮಕ್ಕೆ ಸುದ್ದಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ನನ್ನ ಅನ್ನದಾತರಾಗಿರುವಂತಹ ಡಾಕ್ಟರ್ ವಿ ಶಿವಾನಂದರು ಆಗಮಿಸಿದ್ದಾರೆ. ಅವರು ದಯವಿಟ್ಟು ಅವರ ವೇದಿಕೆ ಬರಬೇಕು. ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಕಾರ್ಯಕ್ರಮ ಮುಂದುವರಿಸುತ್ತಾ ಈಗ BT ರಂಜನ್ ಪ್ರಶಸ್ತಿ ಪ್ರದಾನ ಹಾಗೆ ಪತ್ರಿಕಾ ವಿತರಕರಿಗೆ ಸನ್ಮಾನ ಮತ್ತು ಶೈಕ್ಷಣಿಕ ಸಾಧನೆ ಮಾಡಿದಂತಹ ಶ್ರೀನಿಕಾ ರೈ ಇವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ನಾವು ನಡೆಸುತ್ತಿದ್ದೇವೆ. ನಮ್ಮ ಬೆಳ್ತಂಗಡಿ ತಾಲೂಕಿನ ವಿಜಯ ಕರ್ನಾಟಕ ವರದಿಗಾರರಾಗಿರುವಂತಹ ಸನ್ಮಾನ್ಯ ಶ್ರೀ ಅರವಿಂದ್ ಹೆಬ್ಬಾರ್ ಇವರಿಗೆ ಸಂದಿದೆ. ಈ ಪ್ರಶಸ್ತಿ ಪತ್ರವನ್ನು UL ಉದಯ್ ಕುಮಾರ್ ಇವರು ವಾಚಿಸಬೇಕಾಗಿ ಕೇಳಿಕೊಳ್ಳೋಣ. ಆದರಣೀಯ ಅಧ್ಯಕ್ಷರೇ, ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ಭವನ ಪುತ್ತೂರು BT ರಂಜನ್ ಪ್ರಶಸ್ತಿ 2026 ದಕ್ಷಿಣ ಕನ್ನಡ ಜಿಲ್ಲೆ ಕಂಡ ಅಪೂರ್ವ ಮುತ್ಸದ್ದಿ ಪತ್ರಕರ್ತರಲ್ಲಿ ಒಬ್ಬರಾಗಿದ್ದ BT ರಂಜನ್ ಅವರು ಸುದೀರ್ಘ 37 ವರ್ಷಗಳ ಕಾಲ ಪುತ್ತೂರಿನಲ್ಲಿ ವರದಿಗಾರರಾಗಿ ಕೆಲಸ ಮಾಡಿದವರು. 1985ರಿಂದ 2022ರವರೆಗೆ ಪತ್ರಕರ್ತರಾಗಿ ಮುಂಗಾರು, ಹೊಸದಿಗಂತ, ಮಂಗಳೂರು ಮಿತ್ರ ಮತ್ತು ಉದಯವಾಣಿಯಲ್ಲಿ ಸೇವೆ ಸಲ್ಲಿಸಿ ಗಮನಿತರ ಧ್ವನಿಯಾಗಿ ಶೋಷಿತರ ಆಶಾಕಿರಣವಾಗಿ ಜಿಲ್ಲೆಯ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯಪೂರ್ಣ ವರದಿಗಾರಿಕೆಯ ಮಾದರಿ ಸೃಷ್ಟಿಸಿದವರು BT ರಂಜನ್. 1996ರಲ್ಲಿ ಪುತ್ತೂರಿನಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಸ್ಥಾಪನೆಯಾದಾಗ ಅದರ ಸ್ಥಾಪಕಾಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡ BT ರಂಜನ್ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಲ್ಲದೆ ಪುತ್ತೂರಿನ ಪತ್ರಕರ್ತರ ಸಂಘಟನಾ ಚೌಕಟ್ಟಿಗೆ ಭದ್ರ ಬುನಾದಿಯನ್ನು ಹಾಕಿದವರು. ನಂತರದ ವರ್ಷದಲ್ಲಿ ತಾನು ನೇಪಥ್ಯದಲ್ಲಿ ನಿಂತು ಇತರ ಪತ್ರಕರ್ತರ ಸಂಘದ ಸಾರಥ್ಯ ವಹಿಸಿಕೊಳ್ಳಲು ಪ್ರೇರೇಪಿಸುತ್ತಾ ನಾಯಕತ್ವದ ಗುಣವನ್ನು ಎಲ್ಲರನ್ನೂ ಬೆಳೆಸಿದವರು. ಯಾವುದೇ ಸಂಕಷ್ಟದ ಸಂದರ್ಭದಲ್ಲಿ ಪತ್ರಕರ್ತರ ಆಧಾರ ಸ್ತಂಭವಾಗಿ ನಿಲ್ಲುತ್ತಿದ್ದವರು BT ರಂಜನ್. ಧೀಮಂತ ಪತ್ರಕರ್ತ BT ರಂಜನ್ ಅವರ ನೆನಪನ್ನು ಪುತ್ತೂರು ಪತ್ರಕರ್ತರ ಪ್ರಪಂಚದಲ್ಲಿ ಶಾಶ್ವತವಾಗಿರಿಸುವ ಉದ್ದೇಶದಿಂದ ಈ ವರ್ಷದಿಂದ BT ರಂಜನ್ ಹೆಸರಿನಲ್ಲಿ ಪುತ್ತೂರು ಉಪವಿಭಾಗದ ವ್ಯಾಪ್ತಿಯ ಮಟ್ಟದಲ್ಲಿ BT ರಂಜನ್ ಪ್ರಶಸ್ತಿಯನ್ನು ಉತ್ತಮ ಮಾನವಾಸಕ್ತಿಯ ವರದಿಗಾರಿಕೆಗಳಿಗೆ ನೀಡಲು ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ನಿರ್ಧರಿಸಿದೆ. ಪ್ರಥಮ ವರ್ಷದ ಪ್ರಶಸ್ತಿಗೆ ಬೆಳ್ತಂಗಡಿಯ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾಗಿರುವ ಅರವಿಂದ ಹೆಬ್ಬಾರ್ ಮುಂಡಾಜೆ ಅವರನ್ನು ಆಯ್ಕೆಯಾಗಿಸಲು ಸಂತಸ ವ್ಯಕ್ತಪಡಿಸುತ್ತೇವೆ. ಹವ್ಯಾಸಿ ಪತ್ರಕರ್ತರಾಗಿ ಪತ್ರಿಕಾ ಕ್ಷೇತ್ರಕ್ಕೆ ಕಾಲಿಟ್ಟ ತಾವು ಸುದ್ದಿ ಬಿಡುಗಡೆ, ಉದಯವಾಣಿ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿ 2019ರಿಂದ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬೆಳ್ತಂಗಡಿ ತಾಲೂಕು ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದೀರಾ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾನವ ಮತ್ತು ವನ್ಯಮೃಗಗಳ ಸಂಘರ್ಷದ ಬಗ್ಗೆ ಗಮನ ಸೆಳೆದ ವರದಿಯನ್ನು ಪ್ರಕಟಿಸಿ ವೃತ್ತಿ ಕ್ಷೇತ್ರದ ಘನತೆಯನ್ನು ಹೆಚ್ಚಿಸಿದ್ದೀರಾ. ವಸ್ತುನಿಷ್ಠ ವರದಿ, ಮಾನವಾಸಕ್ತಿಯ ವರದಿ, ಸಮಾಜಮುಖಿ ವರದಿಗಳ ಮೂಲಕ ಗಮನ ಸೆಳೆದಿರುವ ತಾವು 2026 ಮೊದಲ ವರ್ಷದ BT ರಂಜನ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಿ. ನಿಮ್ಮಿಂದ ನೈಪುಣ್ಯ ಭರಿತ ವರದಿಗಾರಿಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೃಷ್ಟಿಯಾಗಲಿ ಎಂದು ಹಾರೈಸುತ್ತಾ BT ರಂಜನ್ ಪ್ರಶಸ್ತಿ 2026 ಪತ್ರಿಕಾ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ತಮಗೆ ಗೌರವಾದರಗಳಿಂದ ಪ್ರದಾನ ಮಾಡಲು ಇಚ್ಛಿಸುತ್ತೇವೆ. ಸುಧಾಕರ್ ಸುವರ್ಣ ಅಧ್ಯಕ್ಷರು, ಸಿ ಶೇಖ್ ಕಜಮಾರ್ ಪ್ರಧಾನ ಕಾರ್ಯದರ್ಶಿ, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಧನ್ಯವಾದಗಳು ಸರ್. BT ರಂಜನ್ ಪ್ರಶಸ್ತಿ ಪುರಸ್ಕೃತರಾದ ಅರವಿಂದ್ ಹೆಬ್ಬಾರ್ ಮತ್ತೆ ಪ್ರಶಸ್ತಿ ಪ್ರದಾನ ಮಾಡಿದ ಶಾಸಕರಿಗೆ ಧನ್ಯವಾದ ಅರ್ಪಿಸ್ತಾ ಮುಂದೆ ಸಮಾಜದ ಕೊಂಡಿಯ ಕೆಲಸ ಮಾಡುತ್ತಿರುವ ಪತ್ರಿಕಾ ವಿತರಕ ಶ್ರೀ ಇಬ್ರಾಹಿಂ ನಕೀರಾಡ್ ಇವರನ್ನು ಕೂಡ
ಪ್ರೀತಿಯಿಂದ ಕರೀತಿದ್ದೇವೆ. ಪತ್ರಕರ್ತರ ಸಂಘ KUWJ ಘಟಕ ಪತ್ರಿಕಾ ಭವನ ಪುತ್ತೂರು ನಿಷ್ಠಾವಂತ ಪತ್ರಿಕಾ ವಿತರಕರಿಗೆ ಜನವಂದನೆ ಗಳಿಸಿದ ಶ್ರೀ ಇಬ್ರಾಹಿಂ ನಿಕ್ಕಿಲಾಡಿ ಅವರಿಗೆ ಗೌರವದಿಂದ ಸಲ್ಲಿಸುವ ಸನ್ಮಾನ ಪತ್ರ. ಕಡುಗಡತನ ಕುಟುಂಬದಲ್ಲಿ ದಿವಂಗತ ಮೊಹಮ್ಮದ್ ಮತ್ತು ದಿವಂಗತ ಅಮೀನಾ ಅವರ ಪುತ್ರನಾಗಿ ನಿಕ್ಕಿಲಾಡಿಯಲ್ಲಿ ಜನಿಸಿದ ತಾವು ಕಳೆದ 16 ವರ್ಷಗಳಿಂದ ಪತ್ರಿಕಾ ವಿತರಕರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಮುಂಜಾನೆ ಎದ್ದು ಹಲವು ಪತ್ರಿಕೆಗಳನ್ನು ಮನೆ ಮನೆಗೆ ರಚಿಸುವ ಕಾಯಕದಿಂದ ಕುಟುಂಬ ನಿರ್ವಹಣೆಗೆ ಒಂದಷ್ಟು ಆರ್ಥಿಕ ಶಕ್ತಿಯನ್ನು ಪಡೆಯುತ್ತಿರುವ ತಾವು ಇದರ ಜೊತೆಗೆ ತಮ್ಮ ಪತ್ನಿ ಹಾಗೂ 4 ಮಕ್ಕಳ ಕುಟುಂಬದ ರಕ್ಷಣೆಗಾಗಿ ಹಾಗೂ ಆರ್ಥಿಕ ಸಬಲತೆಗಾಗಿ ನಿಕ್ಕಿಲಾಡಿ ಗ್ರಾಮ ಪಂಚಾಯತ್ನ ವಾಟರ್ಮನ್ ಆಗಿಯೂ ಸೇವೆ ಸಲ್ಲಿಸುತ್ತಿದ್ದೀರಿ. ಬಡತನದಿಂದಾಗಿ ಹೆಚ್ಚು ಓದಲು ಸಾಧ್ಯವಾಗದಿದ್ದರೂ ಓದುಗರಿಗೆ ಪತ್ರಿಕೆಗಳನ್ನು ಮುಟ್ಟಿಸುವ ಮೂಲಕ ಮಾನವಕರವಾದ ಪತ್ರಿಕೆಗಳು ನಿಮ್ಮ ಮೂಲಕ ಜನರ ಕೈ ಸೇರುವಂತಾಗುತ್ತಿದೆ. ಪತ್ರಿಕಾ ಕ್ಷೇತ್ರದಲ್ಲಿ ವರದಿಗಾರರು ಹಾಗೂ ಸಂಪಾದಕೀಯ ಮಂಡಳಿ ಎಷ್ಟು ಮುಖ್ಯವೋ ಪತ್ರಿಕಾ ವಿತರಕರು ಕೂಡ ಅಷ್ಟೇ ಮುಖ್ಯ. ಪ್ರತಿದಿನ ಮುಂಜಾನೆ ಓದುಗರ ಕೈಗೆ ಪತ್ರಿಕೆ ತಪ್ಪದೇ ಸೇರುತ್ತಿದ್ದಾರೆ. ಅದಕ್ಕೆ ನಿಮ್ಮಂತ ಪ್ರಾಮಾಣಿಕ ವಿತರಕರೇ ಕಾರಣ. ನಿಮ್ಮ ನಿರಂತರ ಪತ್ರಿಕಾ ಸೇವೆಯನ್ನು ಗುರುತಿಸಿ ಪುತ್ತೂರು ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಿಮ್ಮನ್ನು ಅತ್ಯಂತ ಆದರಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದಾರೆ. ಸೈಕ್ಷನ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಶ್ರೀನಿಕಾ ರೈ CH, ನಮ್ಮ ಕರುಣಾಕರ್ ರೈ CH ಇವರ ಪುತ್ರಿ ಶ್ರೀನಿಕಾ ರೈ CH ಇವರ ಪ್ರಶಸ್ತಿ ಪತ್ರವನ್ನು ಗೌತಮ್ ಶೆಟ್ಟಿ ಗುರು ವಾಚಿಸಬೇಕು. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ಭವನ ಶೈಕ್ಷಣಿಕ ಸಾಧನೆಯೊಂದಿಗೆ ಜನಮೆಚ್ಚುಗೆ ಗಳಿಸಿದ ಶ್ರೀನಿಕಾ ರೈ CH ಅವರಿಗೆ ಗೌರವದಿಂದ ಸಲ್ಲಿಸುವ ಅಭಿನಂದನಾ ಪತ್ರ. ಪುತ್ತೂರು ತಾಲೂಕಿನ ಕೆನಂಬಾಡಿ ಗ್ರಾಮದ ಚಾವಡಿ ಹೊಸಮನೆ ನಿವಾಸಿಯಾಗಿರುವ ಹಿರಿಯ ಪತ್ರಕರ್ತ ಕರುಣಾಕರ್ ರೈ CH ಮತ್ತು ಜ್ಯೋತಿ ಕೆ ರೈ ದಂಪತಿಯ ಪುತ್ರಿ ಶ್ರೀನಿಕಾ ರೈ CH ಆದ ತಾವು ನರಿಮೊಗರು ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ 2025-26 ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದೀರಿ. ನಿಮ್ಮ ಈ ಸಾಧನೆಯನ್ನು ಗಮನಿಸಿ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮನ್ನ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಸುಧಾಕರ ಸುವರ್ಣ ಅಧ್ಯಕ್ಷರು, ವಿಷಯ ಕಲಿಯುವ ಪ್ರಧಾನ ಕಾರ್ಯದರ್ಶಿ, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಧನ್ಯವಾದಗಳು. ಸಂಘದ ಪತ್ರಕರ್ತರು ಶಾಸಕರಿಗೆ ಸ್ಮರಣಿಕೆ ನೀಡುವ ಮೂಲಕ ಅವರನ್ನು ಗೌರವಿಸಬೇಕು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಡಾಕ್ಟರ್ ವಿಶ್ವಾನಂದರಿಗೆ ಸಂಸ್ಕೃತಿ ಸಭೆಯವರು ಮೂಲಕ ಗೌರವಿಸಬೇಕಿದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇಂದಿನ ದಿನಮಾನದಲ್ಲಿ ಬದಲಾವಣೆಯ ಗಾಳಿ ವೇಗವಾಗಿ ಬೀಸುತ್ತಿದೆ. ತಂತ್ರಜ್ಞಾನ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಹಾಗಾಗಿ ಇಂದಿನ ನಮ್ಮ ವಿಶೇಷ ಉಪನ್ಯಾಸದ ವಿಷಯ ಆಧುನಿಕ ಮಾಧ್ಯಮ ಕ್ಷೇತ್ರದಲ್ಲಿ AI ತಂತ್ರಜ್ಞಾನ. ಈ ಕುರಿತು ನಮಗೆ ಸುಮಾರು 20 ನಿಮಿಷಗಳ ಕಾಲ ಅರ್ಥಪೂರ್ಣ ಮಾಹಿತಿ ನೀಡಿದ್ದಾರೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಅಜಯ್ ಶಾಸ್ತ್ರಿ ಸಿಂಗ್ ಅವರು. ಎಲ್ಲರಿಗೂ ನಮಸ್ತೆ. ಪುತ್ತೂರು ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ಸರ್ ಅವರಿಗೆ ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಮಾತುಗಳನ್ನು ಆಡಿದ ಸಾಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ಅವರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಪತ್ರಕರ್ತರೇ, ಗಣ್ಯರೇ ಹಾಗೂ ಹಿರಿಯರೇ, ನಮ್ಮಂತಹ ಪೀಳಿಗೆಯಲ್ಲಿ ಪತ್ರಿಕೆ ಓದುವಂತಹ ಒಂದು ಆಸಕ್ತಿಯನ್ನ ಬೆಳೆಸಿದಂತಹ ಪತ್ರಕರ್ತ ಪುತ್ತೂರಿನ BT ರಂಜನ್ ಅವರು ಸ್ಥಾಪನೆ ಮಾಡಿದಂತಹ ಈ ಒಂದು ಸಂಘಟನೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನಮಗೆ ಸಂತೋಷದಂತ ವಿಷಯ. ದಾರಿ ಬದಿಯಲ್ಲಿರುವಂತಹ ಸಜಾಯಿತಿಯ ಸೊಪ್ಪಿನಿಂದ ಹಿಡಿದು ದಾರಿಯ ಸಮಸ್ಯೆಗಳಿಂದ ಹಿಡಿದು ಪುತ್ತೂರಿನ ಇತಿಹಾಸದ ಬಗ್ಗೆ, ಪುತ್ತೂರು ಜಾತ್ರೆ ಬಂದಾಗ ಸರಣಿ ಲೇಖನಗಳನ್ನು ಬರೆಯುವ ಮೂಲಕ ನಮಗೆಲ್ಲರಿಗೂ ಮಾಹಿತಿಯನ್ನು ಕೊಡ್ತಾ ಇದ್ದಂತಹ, ಆಡಳಿತ ಯಂತ್ರಕ್ಕೆ ಶುರುವು ಕೊಡ್ತಾ ಇದ್ದಂತಹ ಧೀಮಂತ ಪತ್ರಕರ್ತ BT ರಂಜನ್ ಸರ್. ಆ ಧೀಮಂತ ಪತ್ರಕರ್ತ ಸ್ಥಾಪನೆ ಮಾಡಿದ ಸಂಘಟನೆ ಕಾರ್ಯಕ್ರಮ ಇತ್ತು. ಮಾಧ್ಯಮದಲ್ಲಿ ಆಧುನಿಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಬಗ್ಗೆ ಮಾತಾಡಬೇಕು ಅಂತ ಸುಧಾಕರ್ ಸರ್ ಅವರು ಕೇಳಿಕೊಂಡಿದ್ದಾರೆ. ನನಗೆ ಗೊತ್ತಿರುವಂತಹ ಕೆಲವು ವಿಷಯಗಳನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಆರಂಭದಲ್ಲಿ ಮಾಡ್ತೇವೆ. ಬುದ್ಧಿಶಕ್ತಿ, ಒಂದು ಹುಟ್ಟಿದಂತಹ ಮಗು ಬುದ್ಧಿಶಕ್ತಿಯನ್ನು ಹೇಗೆ ಪಡ್ಕೊಳ್ತಾರೆ ಅಂತ ನೋಡಿದ್ರೆ ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಪ್ಪ ಅಮ್ಮ ಹೇಗೆ ತನ್ನ ಜೊತೆ ನಡ್ಕೊಳ್ತಾರೆ ಅನ್ನೋದನ್ನ ಅದು ನೋಡಿ 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 ಬುದ್ಧಿಶಕ್ತಿಯನ್ನು ಅದು ಕಲಿತಾ ಹೋಗ್ತದೆ. ತಪ್ಪುಗಳನ್ನ ಮಾಡ್ತದೆ, ಬೀಳ್ತದೆ, ಏಳ್ತದೆ, ಎದ್ದು 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 ಬುದ್ಧಿಶಕ್ತಿಯನ್ನು ಕಲಿತದೆ. ಹಾಗೆಯೇ ನಾವು ಯೂಸ್ ಮಾಡುವಂತಹ ಮೆಷಿನ್ಸ್ ಇದು ಕೂಡ ಈಗಿನ ಒಂದು 5-6 ವರ್ಷಗಳಿಂದ ಬುದ್ಧಿಶಕ್ತಿಯನ್ನು, ನಮ್ಮ
ನಮ್ಮ ತಲೆಯಲ್ಲಿ ಏನು ಬುದ್ಧಿಶಕ್ತಿ ಇದೆ, ಇಂಟೆಲಿಜೆನ್ಸ್ ಇದೆ, ಅದನ್ನ ಅಡಾಪ್ಟ್ ಮಾಡಿಕೊಳ್ಳುವಲ್ಲಿಗೆ ಬಂದಿರುವಂತಹ ಈ ಒಂದು ಕಾಲ. ಬೇರೆ ಬೇರೆ ವಿಷಯಗಳ ಮೂಲಕ ಈ ಮಿಷಿನ್ಗಳು, ನಾವು ಯೂಸ್ ಮಾಡುವಂತಹ ಸ್ಮಾರ್ಟ್ ವಾಚ್ ಇರ್ಬೋದು, ನಮ್ಮ ಕಿಸಲ್ಲಿರುವ ಸ್ಮಾರ್ಟ್ ಫೋನ್ ಇರ್ಬೋದು, ನಾವು ಯೂಸ್ ಮಾಡುವ ಲ್ಯಾಪ್ಟಾಪ್ ಇರ್ಬೋದು, ನಾವು ಯೂಸ್ ಮಾಡುವ AC ಇರ್ಬೋದು, ನಮ್ಮ ಕಾರುಗಳಿರ್ಬೋದು, ಎಲ್ಲವೂ ಕೂಡ ಸ್ಮಾರ್ಟ್ ಆಗ್ತಾ ಆಗ್ತಾ ಬುದ್ಧಿಶಕ್ತಿಯನ್ನ ಬೆಳೆಸ್ಕೊಳ್ತಾ ಈ ಆರ್ಟಿಫಿಷಿಯಲ್ ಕೃತಕ ಬುದ್ಧಿಶಕ್ತಿಯನ್ನ ನಾವು ಪತ್ರಕರ್ತರಾಗಿ ಹೇಗೆ ಉಪಯೋಗ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಾವು ಮಾಡೋಣ. ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಇರುವವರು, ಪ್ರತಿನಿತ್ಯ ನಮ್ಮದಾದಂಥ ಕೆಲವೊಂದು ರುಟೀನ್ ಕೆಲಸಗಳಿರ್ತವೆ. ಸುದ್ದಿಯನ್ನ ಸಂಗ್ರಹ ಮಾಡುವಂಥದ್ದು, ಅದನ್ನು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿಕೊಂಡು ಚೆನ್ನಾಗಿ ಒಂದು ರಿಪೋರ್ಟ್ ಬರೆಯುವಂಥದ್ದು, ಆ ರಿಪೋರ್ಟ್ ಅನ್ನ ಬರೆದು ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಅಥವಾ ಡಿಜಿಟಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡೋದು, ಇದು ನಾವು ರುಟೀನ್ ಆಗಿ ಮಾಡುವಂತ ಕೆಲವು ಕೆಲಸ. ಈ ಕೆಲಸಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ನಾವು ಬಳಸಿಕೊಳ್ಳುವ ಮುಖಾಂತರ ನಮ್ಮ ಪ್ರೊಡಕ್ಟಿವಿಟಿಯನ್ನು, ನಮ್ಮ ಕೆಲಸದ ಉತ್ಪಾದಕತೆಯನ್ನು, ನಮ್ಮ ಕೆಲಸದ ವೇಗವನ್ನ ನಾವು ಹೆಚ್ಚು ಮಾಡಿಕೊಳ್ಬಹುದು. ಹೇಗೆ ಮಾಡಿಕೊಳ್ಬಹುದು ಅಂತಂದ್ರೆ ಕೆಲವೊಂದು ಟೂಲ್ಗಳಿದ್ದಾವೆ. ಆ ಟೂಲ್ಗಳನ್ನು ಬಳಕೆ ಮಾಡುವ ಮೂಲಕ ನಾವೇನ್ ಮಾಡಬಹುದು, ನಾವು ಬರೆದಂತಹ ಲೇಖನದಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆಯಾ, ಗ್ರಾಮರ್ ಮಿಸ್ಟೇಕ್ಸ್ ಇದೆಯಾ ಚೆಕ್ ಮಾಡಬಹುದು. ಇದು ಬೇಸಿಕ್ ಅನ್ನ ಹೇಳ್ತಾ ಇದ್ದೇನೆ. ಇನ್ನೂ ಮುಂದುವರೆದು ನಾವು ಬರೆದಂತಹ ಆರ್ಟಿಕಲ್ ಅನ್ನ, ಲೇಖನವನ್ನ ಇನ್ನಷ್ಟು ಚೆನ್ನಾಗಿ ಮಾಡಬಹುದಾ, ಈಗಿನ ಜನರೇಷನ್ ತಕ್ಕಾಗಿ ಇನ್ನಷ್ಟು ಕ್ಯಾಚಿಯಾಗಿ ಮಾಡಬಹುದಾ, ಇದನ್ನು ಕೂಡ ನಮ್ಮ ಈ ಕೆಲವು AI ಟೂಲ್ಗಳ ಮೂಲಕ ನಾವು ಮಾಡಬಹುದು. ಯಾವುದೋ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು, ಅದು ಇಂಗ್ಲಿಷಲ್ಲಿ ಬಂದಿದೆ, ಹಿಂದಿಯಲ್ಲಿ ಬಂದಿದೆ, ಅದನ್ನ ನಾನು ಕನ್ನಡದಲ್ಲಿ ತರಬೇಕು, ಅದನ್ನ ಕನ್ನಡದಲ್ಲಿ ಪರಿಣಾಮಕಾರಿಯಾಗಿ ಟ್ರಾನ್ಸ್ಲೇಷನ್ ಮಾಡಬಹುದಾ, ಮಾಡಬಹುದು. ನಾವು ಮ್ಯಾನುವಲ್ ಆಗಿ ಮಾಡ್ತೇವೆ ಅಂತಂದ್ರೆ ಈ ಎಲ್ಲ ಕೆಲಸಗಳಿಗೆ ಒಂದು ರಿಪೋರ್ಟ್ ಅಂತ ಬರೀ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು ಅಂತಿದ್ರೆ, ಟ್ರಾನ್ಸ್ಲೇಷನ್ ಆರ್ಟಿಕಲ್ ಚೆನ್ನಾಗಿ ಮಾಡುವಂಥದ್ದು ಇದೆಲ್ಲವನ್ನ 5 ರಿಂದ 10 ಸೆಕೆಂಡ್ ಅಲ್ಲಿ AI ನಮಗೆ ಮಾಡಿಕೊಡುತ್ತೆ. ಆದ್ರೆ ಯಾವತ್ತೂ ಕೂಡ ಒಬ್ಬ ಮನುಷ್ಯನ ಅನುಭವವನ್ನ, ಅವನ ಸೃಜನಶೀಲತೆಯನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಕೆಲಸವನ್ನ ಇನ್ನಷ್ಟು ವೇಗವಾಗಿ ಮಾಡೋದಕ್ಕೆ AI ಮೂಲಕ ನಾವು ಬೇರೆ ಬೇರೆ ಟೂಲ್ಗಳನ್ನ ಉಪಯೋಗ ಮಾಡಿಕೊಳ್ಬಹುದು. ನಾವು ಬರೆದಂತಹ ಒಂದು ಲೇಖನ, ಅದಕ್ಕೆ ಒಂದು ಒಳ್ಳೆಯ ಶೀರ್ಷಿಕೆಯನ್ನ, ಹೆಡ್ಲೈನ್ ಅನ್ನ, ಒಂದು ಕ್ಯಾಚಿ ಹೆಡ್ಲೈನ್ ಅನ್ನ ನಾವು ಕೊಡುವ ಪ್ರಯತ್ನವನ್ನ AI ಮೂಲಕ ಮಾಡಬಹುದು. ಲೇಖನ ನಂಗೆ ಬರಬೇಕು ಅಂತಿದೆ, ನಂಗೆ ಯಾವುದೇ ಟೂಲ್ಗಳ ಅವಶ್ಯಕತೆ ಇಲ್ಲ, ನನ್ನಲ್ಲಿ ಆಸಕ್ತಿ ಇದೆ, ಅಂದ್ರೆ ಅದನ್ನ ಒಂದು ಕ್ಯಾಚಿಯಾಗಿ ತಲುಪಿಸಲಿಕ್ಕೆ ಒಂದು ಸಂಕ್ಷಿಪ್ತವಾದ ಒಂದು ಹೆಡ್ಲೈನ್, ಒಂದು ಸಂಕ್ಷಿಪ್ತವಾದ ಒಂದು ಟಿಪ್ಪಣಿ, ಇದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತಿದ್ದಾಗ ಅದಕ್ಕೆ ಒಂದು ಪೋಸ್ಟರ್ ಅನ್ನು ಜನರೇಷನ್ ಮಾಡುವಂಥದ್ದು. ಹಿಂದೆ ಒಂದು ನ್ಯೂಸ್ ಬಗ್ಗೆ, ಒಂದು ವಿಷಯದ ಬಗ್ಗೆ ಒಂದು ಪೋಸ್ಟರ್ ಮಾಡಬೇಕು ಅಂತಂದ್ರೆ ಗ್ರಾಫಿಕ್ ಡಿಸೈನರ್ಸ್ ಅಂತ ಇಲ್ಲಿ ಇದ್ದಾರೆ, ಅವರ ಹೆಲ್ಪ್ ಅನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಅವರು ಅರ್ಧ ಮುಕ್ಕಾಲು ಗಂಟೆ ಆ ಗ್ರಾಫಿಕ್ ಅನ್ನ ಡಿಸೈನ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ, ಟೈಮ್ ತಗೊಳ್ತಾರೆ. ಅದನ್ನೇ ನೀವು ಇವಾಗ 1 ನಿಮಿಷದಲ್ಲಿ ಕೆಲವು ಟೂಲ್ಗಳ ಮೂಲಕ ಮಾಡಬಹುದು. ಯಾವುದೋ ಒಂದು ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಆ ಬ್ರೇಕಿಂಗ್ ನ್ಯೂಸ್ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಂತಿದ್ರೆ ಒಂದು ವಾಟ್ಸ್ಆಪ್ ಸ್ಟೇಟಸ್ ಆಗುತ್ತೆ. ವಾಟ್ಸ್ಆಪ್ ಸ್ಟೇಟಸ್ ನಾವು ಯೂಶುವಲಿ ಒಂದು ಪೋಸ್ಟರ್ ಅನ್ನು ಹಾಕುವ ಮೂಲಕ ಮಾಡ್ತೇವೆ. ಆ ಪೋಸ್ಟರ್ ಅನ್ನ ಕ್ಷಣ ಮಾತ್ರದಲ್ಲಿ ಬರಬೇಕು, ನಮ್ಮ ಮೀಡಿಯಾದಲ್ಲಿ ಮೊದಲು ಬರಬೇಕು ಅಂತ ಈಗ TRP ಇರುವಂಥದ್ದು. ಅದಕ್ಕೆ ಫಾಸ್ಟ್ ಆಗಿ ತುಂಬಾ ವೇಗವಾಗಿ ಪೋಸ್ಟರ್ ಡಿಸೈನ್ ಮಾಡೋದಕ್ಕೆ, ಸ್ಟೇಟಸ್ ವಿಡಿಯೋ ಮಾಡೋದಕ್ಕೆ, ಸ್ಟೇಟಸ್ ಅಲ್ಲಿ ಸಣ್ಣ ಕ್ಯಾಚಿ ಹೆಡ್ಲೈನ್ ಕೊಡೋದಕ್ಕೆ, ಸೋಷಿಯಲ್ ಮೀಡಿಯಾಕ್ಕೆ ಹಾಕೋದಕ್ಕೆ ನಾವು AI ಟೂಲ್ಗಳನ್ನ ಬಳಕೆ ಮಾಡಬೇಕು. ಇದರ ಮೂಲಕ ನಮ್ಮ ಪ್ರೊಡಕ್ಟಿವಿಟಿ, ನಮ್ಮ ಉತ್ಪಾದಕತೆಯನ್ನು ನಾವು ಹೆಚ್ಚು ಮಾಡಿಕೊಳ್ಳಬಹುದು. ಇಷ್ಟು ಮಾತ್ರ ಅಲ್ಲ, ಬೇರೆ ಕೆಲವೊಂದಷ್ಟು ಕೆಲಸಗಳು ವೆಬ್ ಮೀಡಿಯಾದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ವೆಬ್ ಮೀಡಿಯಾಕ್ಕೆ ಆರ್ಗ್ಯಾನಿಕ್ ಆಗಿ ಇಲ್ಲ ಪ್ರತಿದಿನ ಎಷ್ಟು ವ್ಯೂವರ್ಸ್ ಬರ್ತಾ ಇದ್ದಾರೆ, ಆ ವ್ಯೂವರ್ಗಳ ಪ್ರಿಫರೆನ್ಸ್ ಏನು, ಅವರಿಗೆ ಯಾವ ತರದ ನ್ಯೂಸ್ಗಳು ಇಷ್ಟ ಆಗುತ್ತೆ, ಕ್ರೈಮ್ ಇಷ್ಟ ಆಗತ್ತಾ, ರಾಜಕೀಯ ಇಷ್ಟ ಆಗತ್ತಾ, ಪ್ರಚಲಿತ ವಿದ್ಯಮಾನ ಇಷ್ಟ ಆಗತ್ತಾ, ಇದನ್ನ ಒಬ್ಬ ವ್ಯಕ್ತಿ ಮಾಡಬೇಕು ಅಂತ ಅವನು ಸುಮಾರು ಕೂತ್ಕೊಂಡು ಲೆಕ್ಕಾಚಾರಗಳನ್ನ ಹಾಕ್ಬೇಕಾಗುತ್ತೆ. ಯಾವ್ಯಾವ ನ್ಯೂಸ್ಗೆ ಎಷ್ಟು ವ್ಯೂವರ್ಶಿಪ್ ಬಂದಿದೆ. ಕೆಲವು ಏಜೆಂಟಿಕ್ ಏರಿಯಾಗಳಿದ್ದಾವೆ, ಅವುಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಯಾವ ತರದ ವ್ಯೂವರ್ ನಿಮ್ಮ ನ್ಯೂಸ್ ಮೀಡಿಯಾಕ್ಕೆ ಇದ್ದಾರೆ, ಇದನ್ನ ಕ್ಷಣ ಮಾತ್ರದಲ್ಲಿ ರಿಪೋರ್ಟ್ ಅನ್ನು ನಿಮಗೆ ಕೊಡ್ತಾರೆ. ಆ ರಿಪೋರ್ಟ್ ಅನ್ನು ನೋಡಿಕೊಂಡು ನೀವು ಮುಂದಿನ ಡಿಸಿಷನ್ಗಳನ್ನು, ನಿಮ್ಮ ನಿರ್ಧಾರಗಳನ್ನು ನೀವು ಮಾಡಬಹುದು. ಯಾವ ತರದ ನ್ಯೂಸ್ಗಳನ್ನು ಹೆಚ್ಚು ಹಾಕಬೇಕು ಅನ್ನೋದ್ರ ಬಗ್ಗೆ ನೀವು ಅನಾಲಿಸಿಸ್ ಅನ್ನ ಕ್ಷಣ ಮಾತ್ರದಲ್ಲಿ ಮಾಡಬಹುದು. ಸೊ ಈ ಕೆಲಸಗಳಿಗೆ ನಾವು ಯಾವ AI ಟೂಲ್ಗಳನ್ನ ಯೂಸ್ ಮಾಡಬಹುದು ಅಂತಿದ್ರೆ ಕೆಲವರು ಆಲ್ರೆಡಿ ಯೂಸ್ ಮಾಡ್ತಾ ಇರಬಹುದು. ಹೆಚ್ಚಾಗಿ ನಾವು ಯೂಸ್ ಮಾಡುವಂತ ಒಂದು ಟೂಲ್ ಚಾಟ್ GPT ಅನ್ನುವಂಥದ್ದು ಒಂದು ಆ್ಯಪ್. ವಾಟ್ಸ್ಆಪ್, ಫೇಸ್ಬುಕ್ ಇರೋದ್ರಿಂದ ಒಂದು ಆ್ಯಪ್.
ವಾಟ್ಸಪ್ಪಲ್ಲಿ ನಾವು ಹೇಗೆ ಮೆಸೇಜ್ ಕಳಿಸ್ತೇವೆ ಅದೇ ಥರ ಚಾಟ್ GPT-ಗೆ ನಾವು ಮೆಸೇಜ್ ಮಾಡಿದ್ರೆ ಸಾಕು ಅದು ಉತ್ತರವನ್ನು ಕೊಡುತ್ತೆ. ಗೂಗಲಲ್ಲಿ ಕೂಡ ಉತ್ತರ ಬರುತ್ತೆ. ವ್ಯತ್ಯಾಸ ಏನು ಅಂತಂದ್ರೆ ಗೂಗಲಲ್ಲಿ ನಾವೊಂದು ಪ್ರಶ್ನೆಯನ್ನ ಕೇಳಿದಾಗ ಅದು ಉತ್ತರಗಳಿರುವ ಲಿಂಕ್ಗಳನ್ನು ಕೊಡುತ್ತೆ, ಉತ್ತರವನ್ನು ನಾವು ಹುಡುಕೊಳ್ಬೇಕು. ಅದೇ ಚಾಟ್ GPT-ಗೆ ನಾವೊಂದು ಕ್ವಶನ್ ಅನ್ನು ಕೇಳಿದ್ರೆ ಅದು ಕರೆಕ್ಟ್ ಆನ್ಸರ್ ಅನ್ನು ನಿಮಗೆ ಏನು ಉತ್ತರ ಬೇಕಾದನ್ನ ಟಪ್ ಅಂತ ಅಲ್ಲಿ ಕೊಟ್ಟು ಬಿಡುತ್ತೆ. ಅದು ಗೂಗಲ್ಗೂ ಚಾಟ್ GPT ಇರುವಂತೆ ವ್ಯತ್ಯಾಸ. ಸೊ ಈ ಚಾಟ್ GPT-ಯನ್ನು ಯೂಸ್ ಮಾಡಿಕೊಂಡು ನಾವೇನೆಲ್ಲ ಮಾಡಬಹುದು? ನಾನು ಆಗ್ಲೇ ಹೇಳಿದಂತಹ ರಿಪೋರ್ಟ್ ಜನರೇಷನ್ ಒಂದು ಕಾರ್ಯಕ್ರಮ ಆಗಿದೆ. ಆ ಕಾರ್ಯಕ್ರಮದ ಪೋಸ್ಟರ್ ಅಥವಾ ಇನ್ವಿಟೇಷನ್ ನಿಮ್ಮ ಹತ್ರ ಈ ತರ ಇದೆ. ಚಾಟ್ GPT-ಗೆ ನೀವು ಇದನ್ನ ಅಪ್ಲೋಡ್ ಮಾಡಿದ್ರೆ ಕಾರ್ಯಕ್ರಮದ ಕಂಪ್ಲೀಟ್ ವಿವರವನ್ನ 2 ಸೆಕೆಂಡ್ ಅಲ್ಲಿ ಚಾಟ್ GPT ಜನರೇಟ್ ಮಾಡಿಬಿಡುತ್ತೆ. ನೀವೇನು ಇಂಥ ಕಾರ್ಯಕ್ರಮ ಆಯಿತು, ಅದರಲ್ಲಿ ಇಂಥ ಮುಖ್ಯ ಅತಿಥಿಗಳಿದ್ರು, ಇಂಥ ಉಪನ್ಯಾಸ ಆಯಿತು, ಇಂಥವರಿಗೆ ಸನ್ಮಾನ ಆಯಿತು, ಆ ಎಲ್ಲ ಡೀಟೇಲ್ ಇದೆಯಲ್ಲ ಅದನ್ನ ರೀಡ್ ಮಾಡಿ ಅದು ರಿಪೋರ್ಟ್ ಅಂತ ನೀವು ಯಾವ ತರ ಟೈಪ್ ಮಾಡ್ತೀರಿ ಕೈಯಲ್ಲಿ ಅದನ್ನ ಕ್ಷಣ ಮಾತ್ರದಲ್ಲಿ ಅದು ರಚನೆ ಮಾಡಿ ಕೊಡ್ತದೆ. ನೀವು ಅದಕ್ಕೆ ಒಂದು ಕೆಲವೊಂದು ಇನ್ಪುಟ್ಸ್ ಅನ್ನ ಕೊಟ್ಟಿದ್ರೆ ಅಂದ್ರೆ ಯಾರು MC ಮಾಡಿದ್ರು, ಯಾರು ಸ್ವಾಗತ ಮಾಡಿದ್ರು, ಇದರಲ್ಲಿ ಇಲ್ಲದ ಕೆಲವು ವಿಷಯಗಳನ್ನ ನೀವು 2-3 ಸೆಂಟೆನ್ಸ್ ಅಲ್ಲಿ ಕೊಟ್ಟು ಬಿಟ್ಟು ಹಾಗೆ ಮುಖ್ಯ ಅತಿಥಿಗಳು ಏನ್ ಮಾಡಿದ್ರು 1 ಸೆಂಟೆನ್ಸ್ ಅನ್ನು ಕೊಟ್ಟು ಬಿಟ್ರೆ ನೀವು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮಾಡುವ ಕೆಲಸವನ್ನ 5 ನಿಮಿಷದಲ್ಲಿ ಈ ಚಾಟ್ GPT ಮೂಲಕ ಮಾಡಬಹುದು. ಚಾಟ್ GPT ಮೂಲಕ ನಾವು ಟ್ರಾನ್ಸ್ಲೇಷನ್ ಅನ್ನು ಕೂಡ ಮಾಡಬಹುದು. ನೀವು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದರೆ ಅದು ಅಧ್ವಾನಗಳನ್ನು ಮಾಡ್ತದೆ. 2 ಎಕ್ಸಾಂಪಲ್ ನಾನು ಕೊಡ್ತೇನೆ. ಇಂಗ್ಲಿಷ್ ನಲ್ಲಿ ದರ್ ಇಸ್ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಇದೆ. ಅಂದ್ರೆ ಧಾರಾಕಾರ ಮಳೆಗೆ ಅದು ಕ್ಯಾಟ್ಸ್ ಅಂಡ್ ಡಾಗ್ಸ್ ತರ ಮಳೆ ಆಗ್ತಾ ಇದೆ ಅಂತ ಒಂದು ವಾಕ್ಯ ಇದೆ, ಇಂಗ್ಲಿಷ್ ಅಲ್ಲಿ ಇದೆ. ಅದನ್ನೇ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ನಾಯಿ ಮತ್ತೆ ಬೆಕ್ಕುಗಳ ಮಳೆ ಆಗ್ತಾ ಇದೆ ಅಂತ ಅಲ್ಲಿ ಟ್ರಾನ್ಸ್ಲೇಟ್ ಆಗಿ ಬರ್ಬೋದು. ಆಕ್ಚುಲಿ ಅದರ ಅರ್ಥ ಏನು? ದರ್ ಇಸ್ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂದ್ರೆ ಧಾರಾಕಾರ ಮಳೆ ಆಗ್ತಾ ಇದೆ, ತುಂಬಾ ದೂರ ಮಳೆ ಆಗ್ತಾ ಇದೆ. ನಮ್ಮ ಕನ್ನಡದ ಗೂಗಲ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಹಾಗೆ ಬರುತ್ತೆ. ಅದನ್ನೇ ಚಾಟ್ GPT ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಕರೆಕ್ಟ್ ಆಗಿ ಇಲ್ಲಿಯ ನೇಟಿವಿಟಿಗೆ ಹೊಂದಿಕೊಂಡ ಹಾಗೆ ಇಲ್ಲಿಯ ಕಂಟೆಕ್ಸ್ಟ್ ತಕ್ಕನ ಹಾಗೆ ಅದು ಅಲ್ಲಿ ಪುತ್ತೂರಿನಲ್ಲಿ ಇವತ್ತು ಕುಂಭದ್ರೋಣ ಮಳೆ ಆಗಿತ್ತು ಹಾಗೇನೆ ಅದು ಟ್ರಾನ್ಸ್ಲೇಟ್ ಮಾಡಿಕೊಳ್ಳಿ. ಸುಮಾರು ವರ್ಷಗಳ ಹಿಂದೆ ಗೂಗಲ್ ಟ್ರಾನ್ಸ್ಲೇಟ್ ಒಂದು ಅವಾಂತರಲ್ಲೂ ನೆನಪಿರುವುದು ಅಂದ್ಕೊಳ್ತೇನೆ. ಬೆಂಗಳೂರಲ್ಲಿ ಒಂದು ಬ್ಯಾರಿಕೇಡ್, ಆ ಬ್ಯಾರಿಕೇಡ್ನ ಪಕ್ಕದಲ್ಲಿ ಒಂದು ನೋಟಿಸ್, ಡೋಂಟ್ ಪಾಸ್ ಯೂರಿನ್ ಹಿಯರ್. ಅದರ ಎಕ್ಸಾಕ್ಟ್ ಅನುವಾದ ಕನ್ನಡದಲ್ಲಿ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು. ಅದನ್ನ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಅವರು ಕ್ವಶನ್ ಆನ್ಸಿದ್ರು BBMP ಅವರು, ಇಲ್ಲಿ ಮೂತ್ರ ತೇರ್ಗಡೆ ಹೊಂದಿಲ್ಲ. ನೋಡಿರ್ಬೋದು ಫೇಸ್ಬುಕ್ ವಾಟ್ಸ್ಆಪ್ಗಳಲ್ಲಿ ಅವಾಗ ಬರ್ತಾ ಇತ್ತು 7-8 ವರ್ಷಗಳಿಂದ. ಇದು ಎಕ್ಸಾಕ್ಟ್ ಅನುವಾದ, ಇದನ್ನ ಗೂಗಲ್ ಮಾಡುವಂತೆ. ಚಾಟ್ GPT ಕೊಟ್ರೆ ಅದು ಎಕ್ಸಾಕ್ಟ್ ಆಗಿ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಕೊಡ್ತದೆ. ಹಾಗೆ ವ್ಯತ್ಯಾಸಗಳನ್ನು ನಾನು ಹೇಳ್ತಾ ಇದ್ದೆ. ಸೊ ಚಾಟ್ GPT ಕಂಟೆಂಟ್ಸ್ ಅನ್ನು ಜನರೇಷನ್ ಮಾಡೋದಕ್ಕೆ, ರಿಪೋರ್ಟ್ಸ್ ಅನ್ನು ಜನರೇಷನ್ ಮಾಡೋದಕ್ಕೆ, ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಯೂಸ್ ಮಾಡಬಹುದು, ರಿಪೋರ್ಟ್ ಅನ್ನು ಜನರೇಷನ್ ಮಾಡಲಿಕ್ಕೆ ಯೂಸ್ ಮಾಡಬಹುದು, ಪೋಸ್ಟರ್ ಅನ್ನು ಮಾಡಲಿಕ್ಕೆ ಯೂಸ್ ಮಾಡಬಹುದು. ನೀವು ಕಾರ್ಯಕ್ರಮದ ವಿವರಗಳನ್ನು ಕೊಟ್ಟರೆ ಚೆನ್ನಾಗಿ ಪೋಸ್ಟರ್ ಅನ್ನು ಮಾಡಿಕೊಡ್ತೀವಿ. ನಿಮ್ಮ ಹತ್ರ ಒಂದು ಗಂಟೆ ಯಾರಾದ್ರೂ ಒಬ್ಬರದ್ದು ನೀವು ಏನ್ ಮಾಡಿದ್ರಿ, ಇಂಟರ್ವ್ಯೂ ಮಾಡಿದ್ರಿ, ಆಡಿಯೋ ಇಂಟರ್ವ್ಯೂ ನಿಮ್ಮ ಹತ್ರ ಇದೆ. ಈ ಆಡಿಯೋ ಇಂಟರ್ವ್ಯೂ ಅನ್ನ ನೀವು ಚಾಟ್ GPT ಅಥವಾ ಇನ್ನೊಂದಷ್ಟು ಟೂಲ್ಗಳು ಅಂದ್ರೆ ಜೆಮಿನಿ ಅಂತ ಇದೆ, ಗೂಗಲ್ನ ಜೆಮಿನಿ ಅಂತ ಇದೆ, ಇದಕ್ಕೆ ಅಪ್ಲೋಡ್ ಮಾಡಿದ್ರೆ ಆ 1/4 ಗಂಟೆ 1 ಗಂಟೆಯ ಸಂದರ್ಶನವನ್ನ ಅದು ಟೆಕ್ಸ್ಟ್ ಅಂದ್ರೆ ಅಕ್ಷರಗಳನ್ನಾಗಿ ಪರಿವರ್ತನೆ ಮಾಡಿಕೊಡುತ್ತೆ. ಇಲ್ಲಿದ್ರೆ ನೀವೇ ಮಾಡಬೇಕಿತ್ತು, ಆಡಿಯೋವನ್ನ ಅಥವಾ ಮಾತುಗಳನ್ನ ಕೇಳ್ತಾ ನೀವು ಬದಿಗೆ ಟೈಪ್ ಮಾಡಬೇಕಾಗುತ್ತೆ. ಇದು ಒಂದು 2 ಗಂಟೆಯ ಕೆಲಸ ಇದೆ. ಈ 2 ಗಂಟೆ ಕೆಲಸವನ್ನ 5 ನಿಮಿಷಕ್ಕೆ ಕೆಲವು ಟೂಲ್ಗಳು ಮಾಡಿಕೊಡಬಲ್ಲ. ಅಂದ್ರೆ ನೀವು ಮಾಡುವ ಗಂಟೆಗಟ್ಟಲೆ ಕೆಲಸಗಳನ್ನ ಈ ಟೂಲ್ಗಳನ್ನು ಉಪಯೋಗ ಮಾಡಿಕೊಂಡು ನೀವು 5 ನಿಮಿಷಕ್ಕೆ 1 ನಿಮಿಷಕ್ಕೆ ಇಳಿಸ್ಕೊಳ್ಬಹುದು. ಸೊ ಆಗ್ಲೇ ಹೇಳಿದ ಹಾಗೆ ಈ ಚಾಟ್ GPT, ಜೆಮಿನಿ ಟೂಲ್ಗಳನ್ನು ಉಪಯೋಗ ಮಾಡಿಕೊಂಡು ನಾವು ಜನರೇಟಿಂಗ್ ಟಾಸ್ಕ್ ಅಂದ್ರೆ ಕಂಟೆಂಟ್ಗಳನ್ನ ಜನರೇಟ್ ಮಾಡುವಂಥದ್ದು, ಇದಕ್ಕೆ ಜನರೇಟಿವ್ AI ಅಂತ ಹೇಳ್ತಾರೆ. ಇದನ್ನು ನಾವು ಮಾಡಬಹುದು. ಪೋಸ್ಟರ್ ಜನರೇಷನ್, ವಿಡಿಯೋ ಜನರೇಷನ್, ಆಡಿಯೋದಿಂದ ಟೆಕ್ಸ್ಟ್ ಅಥವಾ ಟೆಕ್ಸ್ಟ್ ಟು ಸ್ಪೀಚ್. ನೀವು ಒಂದು ವರದಿಯನ್ನು ಮಾಡಿದ್ದೀರಿ, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು, ಅದು ಕೂಡ ಈಗ ಸಾಧ್ಯ ಇದೆ. ಆಂಕರ್ಗಳು ಬೇಕಾಗಿಲ್ಲ. ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಅದರ ನೀವು ಚಾಟ್ GPT ಯೂಸ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡಿದ್ದೀರಿ. ಆ ಟ್ರಾನ್ಸ್ಲೇಟ್ ಆದ ಅಕ್ಷರಗಳನ್ನ ರಿಪೋರ್ಟ್ ಅನ್ನು ನೀವು ಒಂದು ಟೂಲ್ ಕೊಡ್ತೀರಿ. ಆ ಟೂಲ್ ಏನ್ ಮಾಡ್ತದೆ, ಐದರ್ ಮೇಲ್ ವಾಯ್ಸ್ ಅಥವಾ ಫೀಮೇಲ್ ವಾಯ್ಸ್, ನಿಮಗೆ ಬೇಕಾದ ವಾಯ್ಸ್ ಅಲ್ಲಿ ಅದು ಆಟೋಮ್ಯಾಟಿಕ್ ಆಗಿ ವಾಯ್ಸ್ ಜನರೇಟ್ ಮಾಡಿಕೊಡುತ್ತೆ. ಅದನ್ನ ನೀವು ವಿಡಿಯೋಗೆ ಎಡಿಟ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಹಾಕೊಳ್ಬಹುದು, ಸ್ಟೇಟಸ್ಗೆ ಬಿಟ್ಟುಬಿಡ್ಬೋದು. 30 ಸೆಕೆಂಡ್ ವಿಡಿಯೋ ಮಾಡಿಕೊಂಡು ಸ್ಟೇಟಸ್ಗಳಿಗೆ ಬಿಟ್ಟುಬಿಡ್ಬೋದು. ಈ ತರ ವಿಡಿಯೋ ಜನರೇಷನ್, ಆಡಿಯೋ ಜನರೇಷನ್, ಟೆಕ್ಸ್ಟ್ ಕಂಟೆಂಟ್ ಜನರೇಷನ್, ಟ್ರಾನ್ಸ್ಲೇಷನ್, ಈ ಕೆಲಸಗಳಿಗೆ ಮತ್ತು ಮುಂದುವರೆದರೆ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಕೂಡ ನಾವು AI ಗಳನ್ನು ಯೂಸ್ ಮಾಡಬಹುದು.
ಪರ್ಪ್ಲೆಕ್ಸಿಟಿ ಎ ಅಂತ ಒಂದಿದೆ. ಇದು ಫ್ರೀ ಆಗಿ ನಮಗೆ ಸಿಗೋದು. ಪರ್ಪ್ಲೆಕ್ಸಿಟಿ PERPLEXITY ಭಾರತೀಯರ ಕಂಡುಹಿಡಿದಿರುವಂತಹ ಒಂದು ಆಪ್ ಇದೆ. ಈ ಆಪ್ ಮೂಲಕ ಬಂದಿರುವಂತಹ ನ್ಯೂಸ್ಗಳು ಅದು ಫೇಕಾ ಅಥೆಂಟಿಕಾ ಕರೆಕ್ಟ್ ಇದೆಯಾ ಅಂತ ನಾವು ವೆರಿಫೈ ಅನ್ನ ಮಾಡಿಕೊಳ್ಳೋದು. ಆದರೆ ಪುತ್ತೂರಿನಲ್ಲಿ ಚೆಲ್ಲಡಕ ಸೇತುವೆ ಮುಳುಗಡೆ ಆಯಿತು ಅಂತ ಬಂದ ನ್ಯೂಸ್ ಅನ್ನ ನೀವು ಇದರಲ್ಲಿ ವೆರಿಫೈ ಮಾಡಲಿಕ್ಕೆ ಹೋದ್ರೆ ಸರಿ ಉತ್ತರ ಕೊಡ್ಲಿಕ್ಕಿಲ್ಲ. ನ್ಯಾಷನಲ್ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಬಂದ ನ್ಯೂಸ್ ನಮಗೆ ಹೇಗೋ ಒಂದು ಕಡೆ ಬಂದಿದೆ, ಅದು ಹೌದಾ ಅಲ್ವಾ ಅಂತ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ, ದೊಡ್ಡ ಮಟ್ಟದ ನ್ಯೂಸ್ಗಳನ್ನು ಫ್ಯಾಕ್ಟ್ ಚೆಕ್ ಮಾಡಿಕೊಳ್ಳೋದಕ್ಕೆ ನೀವು ಪರ್ಪ್ಲೆಕ್ಸಿಟಿಯನ್ನ ಯೂಸ್ ಮಾಡೋದು. ಅದೇ ತರ ನಿಮಗೆ ಏನೋ ಒಂದು ಸಂಶೋಧನಾತ್ಮಕ ಲೇಖನವನ್ನು ಬರೀಬೇಕು, ಅಲ್ಲಿಗೆ ಕೂಡ ಈ ಪರ್ಪ್ಲೆಕ್ಸಿಟಿ ಹೆಲ್ಪ್ ಮಾಡ್ತದೆ. ಒಂದು ವಿಷಯದ ಬಗ್ಗೆ ಬೇರೆ ಬೇರೆ ಜನ ಲೇಖನಗಳನ್ನು ಬರೆದಿರ್ತಾರೆ, ಬೇರೆ ಬೇರೆ ಸುದ್ದಿ ಮೂಲಗಳಿರುತ್ತೆ. ಪರ್ಪ್ಲೆಕ್ಸಿಟಿಯಲ್ಲಿ ನೀವು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ನನ್ನ ಮಾಹಿತಿಯನ್ನು ಕೊಡುವಂತಹ ವ್ಯವಸ್ಥೆ ಮಾಡಿಕೊಡುವಂತ ಪರ್ಪ್ಲೆಕ್ಸಿಟಿ ಕೇಳಿದ್ರೆ, ಈ ಹಿಂದೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಯಾರೆಲ್ಲ ಆರ್ಟಿಕಲ್ ಬರೆದಿದ್ದಾರೆ ನ್ಯೂಸ್ ಮೀಡಿಯಾದಲ್ಲಿ ಅದೆಲ್ಲವನ್ನು ಅದು ಕಲೆಕ್ಟ್ ಮಾಡಿ ಈಗ ಸಂಕ್ಷಿಪ್ತ ಮಾಡಿ ಕೊಡೋದು, ಲಿಂಕ್ಗಳನ್ನು ಕೊಡೋದು. ಆ ಲಿಂಕ್ಗಳನ್ನು ನಿಮಗೆ ಬೇಕಾದ ಲಿಂಕ್ಗಳನ್ನು ನೀವು ಓಪನ್ ಮಾಡಿಕೊಂಡು ಅಲ್ಲಿ ನೀವು ನಿಮಗೆ ಬೇಕಾದ ಮಾಹಿತಿಯನ್ನ ನೋಟ್ ಮಾಡ್ಕೊಳ್ಳೋದು, ನಿಮ್ಮ ಲೇಖನಕ್ಕೆ ನೋಟ್ ಮಾಡ್ಕೊಳ್ಳೋದು. ಈ ತರ ಫೋಟೋ ವಿಡಿಯೋ ಜನರೇಷನ್, ಹಳೆ ಮಾಹಿತಿಗಳ ಸಂಶೋಧನೆಗಾಗಿ ನಾವು ಜನರೇಟಿವ್ ಎ ಟೂಲ್ಸ್ಗಳಾದ ChatGPT, ಜೆಮಿನಿ, ಪರ್ಪ್ಲೆಕ್ಸಿಟಿ ಇವುಗಳನ್ನ ಯೂಸ್ ಮಾಡಬಹುದು. ನಾನು ಇಮೇಜ್ ಜನರೇಷನ್ ಬಗ್ಗೆ ಹೇಳಿದೆ, ನೀವು ಒಂದು ಕಾರ್ಯಕ್ರಮದ ವಿವರಗಳನ್ನು ಕೊಟ್ಟರೆ ಅದು ಪೋಸ್ಟರ್ ಮಾಡಿಕೊಡುತ್ತೆ ಅಂತ. ChatGPT ಆಗುವಂತ ಇಮೇಜ್ ಜನರೇಷನ್ ಏನಿದೆ ಅದು ಸ್ವಲ್ಪ ಸ್ಪೆಲ್ಲಿಂಗ್ಗಳು ಅಲ್ಲಿಂದಲ್ಲಿಗೆ ಅಷ್ಟು ಸರಿ ಇರೋದಿಲ್ಲ, ಏನಕ್ಕೇನೋ ಅದು ಸ್ಪೆಲ್ಲಿಂಗ್ಗಳು ಬರುತ್ತೆ. ಆದರೆ ಜೆಮಿನಿ ಟೂಲ್, ಗೂಗಲ್ ಕೊಟ್ಟಿರುವಂತಹ ಟೂಲ್ ಜೆಮಿನಿಯಲ್ಲಿ ಆಲ್ಮೋಸ್ಟ್ 95% ಕಂಟೆಂಟ್ ಅದು ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಮೇಜ್ ಜನರೇಷನ್ ಆಗ್ಬೋದು. ಈ ಇವತ್ತಿನ ಕಾರ್ಯಕ್ರಮದ ವಿವರವನ್ನು ನೀವು ಕೊಟ್ಟರೆ, ಮುಖ್ಯ ಅತಿಥಿಗಳನ್ನು ಕೊಟ್ಟರೆ ಅವರ ಫೋಟೋ ಒಂದು ಕಡೆ ಹಾಕಿ ಅದು 2-4-5 ವಾಕ್ಯಗಳನ್ನು ಹಾಕಿ ಒಂದು ಚಂದ್ರ ಪೋಸ್ಟರ್ ಅನ್ನು ಜಮೀನಿಗೆ ಮಾಡಿಕೊಡೋದು. ಯಾವುದೇ ಕಂಟೆಂಟ್ ಅನ್ನು ಕೊಟ್ಟರೆ ಅದು ಮಾಡಿಕೊಡೋದು. ಆಲ್ರೆಡಿ ನಮ್ಮಲ್ಲಿ ಕೆಲವು ಪತ್ರಕರ್ತರು ಇದನ್ನು ಫೇಸ್ಬುಕ್ ಅಲ್ಲಿ ಯೂಸ್ ಮಾಡೋದು ನಾವು ನೋಡಿರ್ಬೋದು. ಒಂದು ಸುದ್ದಿ ಬಂದ ತಕ್ಷಣ ಅವರು ಅದಕ್ಕೆ ಸಂಬಂಧಪಟ್ಟ ಪೋಸ್ಟರ್ ಅನ್ನು ಮಾಡಿ ಹಾಕ್ತಾರೆ. ಈ ಪೋಸ್ಟರ್ಗಳು ಬಂದ್ರೆ ಅದು ನ್ಯೂಸ್ಗಳು ಶೇರ್ ಆಗುವಂಥದ್ದು ಜಾಸ್ತಿ. ವಾಟ್ಸಾಪ್, ಫೇಸ್ಬುಕ್ ಈ ಮೀಡಿಯಾದಲ್ಲಿ ಶೇರ್ ಆಗುವಂಥದ್ದು ಜಾಸ್ತಿ. ಸೊ ಇದು ಜನರೇಟಿವ್ ಎ ಮುಖಾಂತರ ನಾವು ಟೆಕ್ಸ್ಟ್, ಇಮೇಜ್, ಆಡಿಯೋ, ವಿಡಿಯೋಗಳನ್ನು ಜನರೇಟ್ ಮಾಡಬಹುದು, ನಮ್ಮ ಪ್ರೊಡಕ್ಟಿವಿಟಿ ಯೂಸ್ ಮಾಡಬಹುದು. ಮತ್ತೊಂದು AI ಇದೆ, ಅದಕ್ಕೆ ಏಜೆಂಟಿಕ್ ಎ ಅಂತ ಹೇಳಿ. ಅಂದ್ರೆ ಸುಲಭವಾಗಿ ಅರ್ಥ ಆಗೋದು ಅಂತ ಹೇಳಬೇಕಿದ್ರೆ ಒಂದು ರೋಬೋಟ್ ಇದ್ದ ಹಾಗೆ. ಆ ರೋಬೋಟಿಗೆ ನೀವೇನು ಹೇಳ್ತೀರಿ, ನಿಮಗೆ ಒಂದು ದಿವಸದಲ್ಲಿ ನೀವು ಮಾಡುವಂತ ನಿಮ್ಮ ರುಟೀನ್ ಟಾಸ್ಕ್ಗಳನ್ನ ಕೇಳಿ, ಆ ಟಾಸ್ಕ್ಗಳನ್ನ ಅದು ಇಡೀ ದಿವಸ ಆಟೋಮ್ಯಾಟಿಕ್ ಆಗಿ ಮಾಡುತ್ತೆ. ಜನರೇಟಿವ್ ಎ ಏನ್ ಮಾಡುತ್ತೆ, ನೀವು ಹೇಳಿದ ಒಂದು ಕೆಲಸವನ್ನು ಮಾಡಿ ನಿಮಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಏಜೆಂಟಿಕ್ ಎ ಏನ್ ಮಾಡ್ತದೆ, ನೀವು ಇಡೀ ದಿವಸದಲ್ಲಿ ಮಾಡುವ ಕೆಲಸಗಳನ್ನ ಅದು ನಿಮ್ಮ ಪರವಾಗಿ ಅದುವೇ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ವೆಬ್ ನ್ಯೂಸ್ ಮಾಲಕರು ಇರ್ಬೋದು. ಈ ವೆಬ್ ನ್ಯೂಸ್ ಮಾಲಕರು ಏನ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಕಡೆಗಳಿಂದ ಬಂದಂತಹ ನ್ಯೂಸ್ಗಳನ್ನ ಅದನ್ನ ಟೈಪ್ ಮಾಡಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅವರ ವೆಬ್ ನ್ಯೂಸ್ ಅಲ್ಲಿ ಹಾಕ್ತಾರೆ, ಪಬ್ಲಿಷ್ ಮಾಡ್ತಾರೆ. ಅದರ ಲಿಂಕ್ ಅನ್ನ ಅವರ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಹಾಕ್ತಾರೆ. ಏಜೆಂಟಿಕ್ ಏನ್ ಮಾಡ್ತದೆ, ಅದು ಕಂಟಿನ್ಯೂಸ್ ಆಗಿ 24 hours ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಮತ್ತೆ ಲೋಕಲ್ ಮೀಡಿಯಾಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತದೆ. ನಾವು ಮಾಡುವ ಕೆಲಸವೇ ಅಬ್ಸರ್ವ್ ಮಾಡಿ ಅಲ್ಲಿ ಒಂದು ಏನೋ ಬ್ರೇಕಿಂಗ್ ನ್ಯೂಸ್ ಬಂತು, ಅದನ್ನ ಕೂಡಲೇ ಅದು ಇಲ್ಲಿಯ ಕಂಟೆಕ್ಸ್ಟ್ಗೆ ತಕ್ಕ ಹಾಗೆ, ಇಲ್ಲಿಯ ನೆಟಿವಿಟಿಗೆ ತಕ್ಕ ಹಾಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಟ್ರಾನ್ಸ್ಲೇಟ್ ಮಾಡಿ ಅದುವೇ ಆ ಲೇಖನವನ್ನ ನಿಮ್ಮ ನ್ಯೂಸ್ ವೆಬ್ಸೈಟ್ abc.com ಅಂತಿದೆ ಅದಕ್ಕೆ ಪಬ್ಲಿಷ್ ಮಾಡ್ತದೆ. ಪಬ್ಲಿಷ್ ಮಾಡಿ ಅದರ ಲಿಂಕ್ ಅನ್ನ ನಿಮ್ಮ ಅಷ್ಟು ವಾಟ್ಸ್ಆಪ್ ಗ್ರೂಪ್ಗಳಿಗೆ ವಿದಿನ್ 5 minutes ಸೆಂಡ್ ಮಾಡ್ತದೆ. ಬೇಕಿದ್ರೆ ಪೋಸ್ಟರ್ ಅನ್ನು ಕೂಡ ಅದೇ ಮಾಡ್ತದೆ. ಆದ್ರೆ ಒಂದು ವಿಷಯ ಏನಂತಂದ್ರೆ, ಇದಕ್ಕೆ ನೀವು ಪೇಮೆಂಟ್ ಮಾಡಬೇಕು. ಜನರೇಟಿವ್ ಏನು ಹಿಂದೆ ಹೇಳಿದೆ ಅದಕ್ಕೆ ಆಲ್ಮೋಸ್ಟ್ ಯಾವುದಕ್ಕೂ ಪೇಮೆಂಟ್ ಅವಶ್ಯಕತೆ ಇಲ್ಲ, ಫ್ರೀ ಆಗಿ ನಿಮಗೆ ಸಿಗುವಂಥದ್ದು. ಏಜೆಂಟಿಕ್ ಎ ಅಂತ ಹೇಳಿದೆ ಅದಕ್ಕೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ಟೂಲ್ಗಳಿದೆ, N8N, AutoGPT ಅಂತ ಹೇಳಿ. ಇದಕ್ಕೆ ನೀವು ತಿಂಗಳಿಗೆ ಹೆಚ್ಚು ಕಡಿಮೆ $50 ಪೇ ಮಾಡಬೇಕು. ಸರಿ, ಸುಮಾರು $5,000 ತಿಂಗಳು ನೀವು ಪೇ ಮಾಡಬೇಕಾಗುತ್ತೆ. ಇದು ಜನರೇಟಿವ್ ಎ ಮತ್ತೆ ಏಜೆಂಟಿಕ್ ಎ. ನಮಗೆ ಯಾವುದು ಬೇಕು ಅದನ್ನು ನಾವು ನಮ್ಮ ಫರ್ಮ್ಗಳಲ್ಲಿ ಯೂಸ್ ಮಾಡಿಕೊಳ್ಬೇಕು. ಸೊ ಎ ಯೂಸ್ ಮಾಡುವ ಮೂಲಕ ನಮ್ಮ ಕೆಲಸದ ಸ್ಪೀಡ್ ಅನ್ನು, ವೇಗವನ್ನ, ಉತ್ಪಾದಕತೆಯನ್ನ ನಾವು ಹೆಚ್ಚು ಮಾಡಿಕೊಳ್ಬೇಕು. ಆದ್ರೆ ಕಂಪ್ಲೀಟ್ ಆಗಿ ಎ ಅನ್ನು ಡಿಪೆಂಡ್ ಆಗ್ಬೇಕಾಗಿ ಹೇಳಿದ್ರೆ ಆಗುವುದರ ಮೊದಲು ಅಥವಾ ಎ ನಮಗೆ ಕೊಟ್ಟಂತ ಕಂಟೆಂಟ್ ಅನ್ನು ಪಬ್ಲಿಷ್ ಮಾಡಬೇಕಾದ್ರೆ ಮೊದಲು ನಾವು ಒಂದ್ಸಲ ಪರಿಶೀಲನೆ ಖಂಡಿತವಾಗಿ ಮಾಡಬೇಕು.
ಡಬಲ್ ಚೆಕ್ ಅನ್ನು ಖಂಡಿತವಾಗಿ ಮಾಡಿ. ಅದು ಜನರೇಟ್ ಮಾಡಿರುವಂತಹ ವಾಕ್ಯಗಳು ಸರಿ ಇದೆಯಾ, ಒಂದು ಮಿಸ್ಟೇಕ್ ಇರಬಹುದು, ಹೇಳಲಿಕ್ಕಾಗಲ್ಲ. ಅದು ಕೊಟ್ಟದ್ದು ಸರಿ ಇದೆಯಾ ಒಂದ್ಸಲ ನಾವು ಚೆಕ್ ಮಾಡುವಂಥದ್ದು, ಅದು ಕೊಟ್ಟಿರೋ ಫ್ಯಾಕ್ಟ್ ಸರಿ ಇದೆ ಒಂದ್ಸಲ ಚೆಕ್ ಮಾಡಿಕೊಳ್ಳುವಂಥದ್ದು, ದೃಢೀಕರಣ ಮಾಡಿಕೊಂಡ ನಂತರವೇ ನಾವು ಅದನ್ನ ನಮ್ಮ ಮೀಡಿಯಾದಲ್ಲಿ, ಪ್ರಿಂಟ್ ಮೀಡಿಯಾ ಆರ್ ಡಿಜಿಟಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡುವಂಥದ್ದು ಒಳ್ಳೆಯದು. ಸೊ AI ಟೂಲ್ಸ್ ಅನ್ನ ನಾವು ಯೂಸ್ ಮಾಡಬೇಕಿದ್ರೆ ಅದು ಚೆನ್ನಾಗಿ ನಮಗೆ ಉತ್ತರಗಳನ್ನು ಕೊಡಬೇಕು ಅಂತ. ಚಾಟ್ GPT, ಜೆಮಿನಿ, ಪರ್ಪ್ಲೆಕ್ಸಿಟಿ ಇದು ಯಾವುದೇ ಇರಬಹುದು, ಚೆನ್ನಾಗಿ ನಮಗೆ ಉತ್ತರಗಳನ್ನು ಕೊಡಬೇಕು ಅಂತಂದ್ರೆ ನಾವು ಅದಕ್ಕೆ ಕೊಡುವಂತಹ ಗೈಡ್ಲೈನ್ಸ್ ಅಥವಾ ಪ್ರಶ್ನೆ ಅದು ಕ್ಲಿಯರ್ ಆಗಿರಬೇಕು. ನಾನೀಗ ಸಿಂಪಲ್ ಆಗಿ ಈ ಪೋಸ್ಟ್ ಅನ್ನು ಅಪ್ಲೋಡ್ ಮಾಡಿ ಇದಕ್ಕೆ ಸಂಬಂಧಿಸಿದ ವರದಿಯನ್ನು ಮಾಡಿಕೊಡುವಂತ ಹೇಳಿದ್ರೆ ಅದು ಮಾಡಿಕೊಡುತ್ತೆ, ಆದರೆ ಅದು ಕಂಪ್ಲೀಟ್ ಆಗಿ ಸರಿ ಅಂತ ಹೇಳಿಕೊಡ. ಅದ್ರ ಜೊತೆಗೆ ನಾನು ಪೂರಕವಾಗಿ ಈ ಕಾರ್ಯಕ್ರಮದಲ್ಲಿ ಇಂಥವರು ಸ್ವಾಗತ ಮಾಡಿದ್ರು, ಇಂಥ ಹೀಗೆ ಮಾತಾಡಿದ್ರು ಅಂತ 2-3 ಲೈನನ್ನು ಕೊಟ್ಟರೆ ಅದು ಮತ್ತಷ್ಟು ಚೆನ್ನಾಗಿ ಮಾಡಿಕೊಡ್ತೀವಿ. ಒಂದು ಪೋಸ್ಟ್ ಅನ್ನು ಜನರೇಟ್ ಮಾಡಬೇಕಿದ್ರು ಕೂಡ ಅಷ್ಟೇ, ನಾವು ಅದಕ್ಕೆ ಕೊಡುವಂತ ಮಾರ್ಗದರ್ಶನ ಕರೆಕ್ಟ್ ಆಗಿ, ಅದು ಕರೆಕ್ಟ್ ಆಗಿ ಇನ್ನಷ್ಟು ಅಕ್ಯುರೇಟ್ ಆಗಿ ನಮಗೆ ಔಟ್ಪುಟ್ ಅನ್ನು ಕೊಡುತ್ತೆ. ಅದಕ್ಕೆ ನಾವು ಪ್ರಾಂಪ್ಟ್ ಅಂತ ಹೇಳ್ತೇವೆ. ನಾವು ಚಾಟ್ GPTಗೆ ಕ್ವಶನ್ ಕೇಳ್ತೇವಲ್ಲ, ಅಥವಾ ಹೀಗೆ ಮಾಡು, ಈ ಲೇಖನದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ನೋಡು, ಇದನ್ನ ಇನ್ನಷ್ಟು ಚೆನ್ನಾಗಿ ರೀಫ್ರೇಮ್ ಮಾಡು ಅಂತ ನಾವೇನದಕ್ಕೆ ಹೇಳ್ತೀವಲ್ಲ, ಆ ಹೇಳೋದನ್ನ ಕರೆಕ್ಟ್ ಆಗಿ ಹೇಳಿದ್ವಿ. ಅದಕ್ಕೆ ಕರೆಕ್ಟ್ ಆಗಿ ಅರ್ಥ ಆಗೋ ಥರ ನಾವು ಫ್ರೇಮ್ ಮಾಡಿಕೊಟ್ರೆ ಬರುವಂತಹ ಉತ್ತರ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇನ್ ದಿ ಫ್ಯೂಚರ್ ನಾವು ಈ ಟೆಕ್ನಾಲಜಿಯನ್ನು ನೋಡಿದರೆ ಮೊದಲೆಲ್ಲ 5-10 ವರ್ಷಗಳಿಗೊಮ್ಮೆ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಗಳು ಅಪ್ಡೇಟ್ ಆಗ್ತವೆ. ಈಗ ಕಳೆದ ಒಂದು 10 ವರ್ಷಗಳಲ್ಲಿ ವರ್ಷ ಹೋಗಿ ಈಗ ತಿಂಗಳು ಹೊಸ ಆವಿಷ್ಕಾರಗಳು ಆಗುವ ಹಂತಕ್ಕೆ ಬಂದಿದೆ. ಸೊ ಮಾಧ್ಯಮದಲ್ಲಿ ಕೂಡ AI ಇಂಟಗ್ರೇಷನ್ ತುಂಬಾ ಫಾಸ್ಟ್ ಆಗಿ ಆಗ್ತದೆ. ಸೊ ಈ AI ಟೂಲ್ಸ್ಗಳನ್ನ ಹೇಗೆ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಿ ನಮ್ಮ ಪ್ರೊಡಕ್ಟಿವಿಟಿ, ನಮ್ಮ ಉತ್ಪಾದಕತೆಯನ್ನು ಹೆಚ್ಚು ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ನಾಲೆಜ್ ಅನ್ನು ಪಡ್ಕೊಂಡು AI ಅನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಯೂಸ್ ಮಾಡಿಕೊಂಡು ಈ ಕಾಲಘಟ್ಟದಲ್ಲಿ ತಕ್ಕ ಹಾಗೆ ನಮ್ಮ ಉತ್ಪಾದಕತೆಯನ್ನು ಜಾಸ್ತಿ ಮಾಡೋ ಬಗ್ಗೆ ನಾವೆಲ್ಲ ಗಮನ ಕೊಡ್ಬೋದು ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟರು ಸುಧಾಕರ್ ಸರ್ ಅವರಿಗೆ ಹಾಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಧನ್ಯವಾದ. ಏನಾದರೂ ಕ್ವಶನ್ಗಳು ಅಥವಾ ಯಾವುದಾದ್ರೂ ಆ್ಯಪ್ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಕೇಳ್ಬೋದು ಸರ್. ಫ್ಯಾಕ್ಟ್ ಚೆಕ್ ಪತ್ರಿಕೆ ಮಾತ್ರ ಅಥವಾ ಈ ಥರದ ವೆಬ್ಸೈಟ್ ಅಥವಾ ವಿಜುವಲ್ ಮೀಡಿಯಾ ಆ ಥರದ್ದನ್ನು ನೋಡ್ಲಿಕ್ಕಾಗ್ತದೆ? ಸಾಧಾರಣ ಎಲ್ಲ ನ್ಯೂಸ್ಗಳನ್ನೆಲ್ಲಗಳನ್ನು ಲೋಕಲ್ ನ್ಯೂಸ್ಗಳ ಬಗ್ಗೆ ಅರಿತುಕೊಳ್ಳಿಕ್ಕೆ ಸಾಮರ್ಥ್ಯ ಅದಕ್ಕೆ ಇನ್ನೂ ಬಂದಿಲ್ಲ. ಇನ್ನು ನ್ಯಾಷನಲ್, ಸ್ಟೇಟ್, ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಬಂದ ವಿಷಯಗಳು ಫ್ಯಾಕ್ಟ್ ಹೌದಲ್ವ ಅಂತ ಹೇಳಿ ಪರ್ಪ್ಲೆಕ್ಸಿಟಿ ಮೂಲಕ ನೀವು ಕಂಡು ಹಿಡ್ಕೊಳ್ಳೋದು. ಮನುಷ್ಯನ ಸ್ವಂತ ಆಲೋಚನೆಯನ್ನು ಕಡಿಮೆ ಮಾಡೋದು ಅದು ಎಲ್ಲವ ಅದನ್ನ ಡಿಪೆಂಡ್ ಆದರೆ ಕೂಡ ನಮ್ಮ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದೆ. ಕೆಲಸಗಳನ್ನು ಸ್ಪೀಡಾಗಿ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ಇದರಲ್ಲಿ ನಾವು ಅದನ್ನು ಬಳಕೆ ಮಾಡ್ಕೊಳ್ಳೋದು. ಧನ್ಯವಾದಗಳು ಸರ್. ಕಾರ್ಯಕ್ರಮ ಮುಂದುವರಿಸುತ್ತಾ 2024-25ನೇ ಸಾಲಿನ ಪುತ್ತೂರು ತಾಲೂಕು ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಸಂಘದ UL ಉದಯ್ ಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ಅವರಿಗೆ ವಿಶೇಷವಾಗಿ ಇಲ್ಲಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು UL ಉದಯ್ ಕುಮಾರ್ ಅವರು ವೇದಿಕೆ ಬರಬೇಕು. ಅವರಿಗೆ ನಮ್ಮ ಡಾಕ್ಟರ್ ಪಿ ಶಿವಾನಂದ್ ಸರ್ ಇವರು ಶಾಲು ಹಾರ ಹಾಕುವುದರ ಮೂಲಕ ಗೌರವಾರ್ಪಣೆ ಮಾಡಬೇಕಾಗಿ ಸಂಘದ ಸದಸ್ಯರಾಗಿರುವಂತಹ UL ಉದಯ್ ಕುಮಾರ್ ಅವರು ಇವರು 24-25 ಸಾಲಿನ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಧನ್ಯವಾದಗಳು ಸರ್. ಇಂದಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ವಾರ್ತಾಧಿಕಾರಿಗಳಾಗಿರುವಂತಹ ಶ್ರೀಯುತ ಕಾದರ್ ಶಾ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಆತ್ಮೀಯರಾದ ಸುಧಾಕರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಬಹುಶಃ 2 ಕಾರಣಗಳಿಗೋಸ್ಕರ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಖುಷಿ ಆಗ್ತಿದೆ. ಒಂದು, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಈ ಕಟ್ಟಡ ಮೂಲತಃ ಒಂದು ವಾರ್ತಾ ಇಲಾಖೆ ಕಟ್ಟಡ ಆಗಿದೆ. ನಾನು 2002ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗಿದ್ದಾಗ
ಆಗ ಇಲ್ಲಿ ವಾರ್ತಾ ಇಲಾಖೆ ಇತ್ತು. ನಾನೊಂದು ಸಂಶೋಧನೆ ಭಾಗವಾಗಿ ಇಲ್ಲಿ ಬಂದಿದ್ದೆ. ಹೀಗಾಗಿ ಇಲ್ಲಿ ಫುಲ್ಲು ಕಚೇರಿಗಳು ನಾನು ನೋಡಿದ್ರೆ ಆಗ ಜುಂಜನ ಅಂತ ಒಬ್ಬರು ಅಧಿಕಾರಿ ಇದ್ದರು. ಈಗ ಚಿತ್ರದುರ್ಗದಲ್ಲಿ ಇದ್ದಾರೆ. ಹೀಗಾಗಿ ಹಾಗಾಗಿ ನನಗೆ ಈ ಕಟ್ಟಡಕ್ಕೆ ಬರುವಾಗ ನಾವು ಯಾವಾಗ ಪುತ್ತೂರಿಗೆ ಬಂದಾಗ ನನಗೆ ಈಗ ಇಲ್ಲಿ ಬಂದೇ ಹೋಗುದು. ನಾನು ಮೊನ್ನೆ ಕೂಡ ಎಸ್ ಆಫೀಸಿಗೆ ಬಂದಿದ್ದೆ. ಇಲ್ಲಿ ಕಚೇರಿಗೆ ಒಂದು ವಿಸಿಟ್ ಮಾಡಿ ಹೋಗಿದ್ದು ನಾನು. ಯಾರು ಇಲ್ಲಿ ಇಲ್ಲದೆ ಒಂದು ಖುಷಿ ಇರ್ತದೆ. ಎರಡನೇ ಕಾರಣ ಯಾಕಂತ ಹೇಳಿದ್ರೆ ಇವತ್ತು ಏನು ನಮ್ಮ ಇವತ್ತು ಪ್ರಶಸ್ತಿ ಏನು ಸಂಘದಿಂದ ಬಿ ಟಿ ರಂಜನ್ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ ಇವತ್ತು ಆರಂಭಿಸಿ ಅದನ್ನು ಮೊದಲ ಬಾರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಬಿ ಟಿ ರಂಜನ್ ಅವರ ಬಗ್ಗೆ ಹೇಳಬೇಕಾದ್ರೆ ಒಂದು ಪುತ್ತೂರಲ್ಲಿ ಒಂದು ಕಾಲ ಇತ್ತು. ಇಲ್ಲಿ ಪುತ್ತೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕಿದ್ರೆ ಅವನು ಸಾಕಷ್ಟು ಸಿದ್ಧತೆ ಮಾಡಿಕೊಂಡು ಬರಬೇಕಾಗಿತ್ತು. ಯಾಕೆಂದರೆ ಇಲ್ಲಿ ಪತ್ರ ಸಾಕಷ್ಟು ಒಂದು ಅನುಭವಿ ಆಗುವಂಥ ಹುಳಿ ಅಂತ ಬರ್ತದೆ. ಹುಳಿ ಅಂತ ಹೇಳಿದ್ರೆ ಅವರು ತೊಂದರೆ ಕೊಡೋದಿಲ್ಲ. ಅಂದರೆ ಅವರು ಆ ರೀತಿ ಅವರ ಪ್ರಶ್ನೆ ಬರ್ತದೆ. ಬಿ ಟಿ ರಂಜನ್ ಅವರು ಇರಲಿ, ಆಮೇಲೆ ವಿಜಯ ಕರ್ನಾಟಕದಲ್ಲಿ ಗೋಪಾಲಕೃಷ್ಣ ಅವರಿದ್ದರು, ಸಂಶೋಧನೆ ಅವರಿದ್ದರು, ಮೇಘ ಪಲಾತಡಿ ಅವರು. ತುಂಬ ನಾನು ವಿದ್ಯಾರ್ಥಿಯಾಗಿ ಕಂಡದಂಥ ಒಂದು ಘಟನೆ ಹಾಗೆ ಅದೊಂದು ಚಿತ್ರ ನನಗೆ ಈಗಲೂ ಕಣ್ಣಿಗೆ ಬರ್ತಾ ಇದೆ. ಬಹುಶಃ ಕುಂಟಿನಿ ಅವರು ನಮ್ಮ ವಿ ಟಿ ರಂಜನ್ ಅವರು ಇಲ್ಲಿನ ಮತ್ತು ಎತ್ತರ ಎಲ್ಲ ಪತ್ರಗಳು ಈ ಪುತ್ತೂರಿನ ಅಭಿವೃದ್ಧಿ ವಿಷಯದಲ್ಲಿ, ಪುತ್ತೂರಿನ ಒಂದು ಕಾಲದಲ್ಲಿ ಪುತ್ತೂರಿನ ರಸ್ತೆ ಅಂತ ಹೇಳಿದರೆ ಬಹಳ ಚಿಕ್ಕದಿದೆ. ರಸ್ತೆ ನಗರೀಕರಣ ವಿಷಯದಲ್ಲಿ ಇಲ್ಲಿನ ಪತ್ರಕರ್ತರು ಕೂಡ ಬಹಳಷ್ಟು ಅವರ ವರದಿಗಳಲ್ಲಿ ಒಂದು ನಿರಂತರವಾಗಿ ಪ್ರಕಟಿಸಿದ್ದರಿಂದ ಇಲ್ಲಿ ರಸ್ತೆ ಅಭಿವೃದ್ಧಿಯಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದರೆ ಅದೇ ರೀತಿ ಬಿ ಟಿ ರಂಜನ್ ಅವರು ಜೀವನದ ಕೊನೆಯವರೆಗೂ ಕೂಡ ಅವರ ಪತ್ರಿಕೋದ್ಯಮ ಮೌಲ್ಯವನ್ನು ಪಾಲಿಸಿಕೊಂಡು ಬಂದವರು. ಬಹುಶಃ ಅವರು ತೀರಿಯೋಗ ಒಂದು ವರ್ಷದಿಂದ ನಮ್ಮ ಕಚೇರಿಗೆ ಬಂದಿದ್ದರು. ಆಗ ಅವರು ಉದಯವಾಣಿ ಬಿಟ್ಟಿದ್ದರು ಅವರು ಇದಾಗಿ. ಬಟ್ ಅವರು ಆಲ್ಮೋಸ್ಟ್ ಪತ್ರಿಕೋದ್ಯಮದಿಂದ ಅವರು ನಿವೃತ್ತಿ ಆಗ್ತಾ ಬಂದು ಭಾಳ ಅವರ ಕಣ್ಣೆದುರುಗಡೆ ಏನು ಅವರು ಪಾಲಿಸಿಕೊಂಡು ಬಂದಿದ್ದ ಮೌಲ್ಯಗಳು ಪತ್ರಿಕೋದ್ಯಮದಲ್ಲಿ ಕಣ್ಣೆದುರು ನಶಿಸಿ ಹೋಗುತ್ತಿರೋ ಬಗ್ಗೆ ಅವರ ಮಾತಿನಲ್ಲಿ ಬಹಳ ಒಂದು ಖೇದ ಇತ್ತು. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇತ್ತೀಚೆಗಷ್ಟೇ ಅವರ ಪುತ್ರಿ ಕೂಡ ಅಗಲಿದ್ದಾರೆ. ಬಹಳ ಒಂದು ನೋವಿನ ಸಂಗತಿ. ಬಹುಶಃ ಅವರ ಹೆಸರನ್ನು ಒಂದು ಶಾಶ್ವತವಾಗಿ ಉಳಿಸಿಕೊಂಡು ಹೋಗಲಿಕ್ಕೆ ಸಂಘದವರು ಬಹಳ ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ. ಇದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾ, ಏನು ನಮ್ಮ ಈಗ ಅಜಯ್ ಶಾಸ್ತ್ರಿಯವರು ಬಹಳ ಒಂದು ಮನಮುಟ್ಟವಾಗಿ ನಮಗೆ ನನಗೂ ಕೂಡ ಜಿಲ್ಲಾ ವಾರ್ತಾಧಿಕಾರಿ ಕೂಡ ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಬಹುಶಃ ಇದು ಉತ್ತಮ. ಯಾಕೆಂದರೆ ಈ ನಾವು ಸಾಮಾನ್ಯವಾಗಿ ಮಾತಾಡುವಾಗ ಹೇಳ್ತಾರೆ ಇಲ್ಲಿ ಪತ್ರಿಕೋದ್ಯಮದ ಕಾಲ ಮುಗಿಲಿಲ್ಲ. ನಿಜವಾಗಿ ನಾವು ತುಳುವಲ್ಲಿ ಒಂದು ಮಾತಿದೆ ಅಂತ, ಕಾಲಕ್ಕೆ ತಕ್ಕಂತೆ ಹಾಗೆ ನಾವು ಆ ಕಾಲಕ್ಕೆ ತಕ್ಕಂತೆ ನಾವು ನಮ್ಮ ಅಪ್ಡೇಟ್ ಆಗಿ ಹೋಗ್ತಿದ್ರೆ ಏನು ಸಮಸ್ಯೆ ಇಲ್ಲ. ಇದಾಗಿ ಭಾಳಷ್ಟು ಪತ್ರಕರ್ತರು ಅವರ ಸುದ್ದಿ ಬಿಡುಗಡೆ ಪತ್ರಿಕೆ ಅವರ ಅದರೊಟ್ಟಿಗೆ ವೆಬ್ ಮತ್ತು ಯೂಟ್ಯೂಬ್ ಚಾನಲ್ ನ್ಯೂಸ್ ಎಲ್ಲ ಅದರೊಟ್ಟಿಗೆ ಹೋಗ್ತದೆ. ಅಂದರೆ ಆಯಾ ಕಾಲಕ್ಕೆ ತಕ್ಕಂತೆ ನಾವು ಅದನ್ನು ಪ್ರೇಕ್ಷಕರು ಬದಲಾಗಿಲ್ಲ, ಪ್ರೇಕ್ಷಕರು ಇದ್ದಾರೆ. ಅವ್ರಿಗೆ ಅದಕ್ಕೆ ತಕ್ಕಂತೆ ಗುಣಪಡಿಸ್ತಾ ಹೋದರೆ ಒಂದು ಪತ್ರಿಕೋದ್ಯಮದ ಒಂದು ಮೌಲ್ಯ ಇದ್ದೇ ಇರ್ತದೆ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ಒಂದು ವಾರದ ಹಿಂದೆ ಶಾಲೆಗೆ ರಜೆ ಕೊಡುತ್ತೇವೆ ಅಂತೇಳಿ ನಿಜವಾಗಿ ಡಿಕ್ಲೇರ್ ಆಗಿರಲಿಲ್ಲ. ಬಟ್ ಒಂದು ಚಾನಲ್ ಒಂದು XYZ ಯಾವುದೋ ಒಂದು ರಜೆ ಅಂತ ಡಿಕ್ಲೇರ್ ಮಾಡಿದರು. ಕೊನೆಗೆ ಅದು ವೈರಲಲ್ಲಾಗಿ ಇದಾಗಿ ಕೊನೆಗೆ ನಾನು ಆ ಸಂಪಾದಕನ ಕಾಂಟ್ಯಾಕ್ಟ್ ಮಾಡೋದು ಆಗಿಲ್ಲ ಅಂತ ಹೇಳಿದಾಗ ಅವ್ರು ತೆಗೆದರು. ಒಂದು ವಿದಿನ್ 1 hour ತೆಗೆದರು. ನಂತರ ಬಿಡ್ತಾರೆ 1 ಅವರಲ್ಲಿ ಅವರ ವೆಬ್ಸೈಟನ್ನು 85,000 ಜನ ನೋಡಿದ್ದಾರೆ. ಟೋಟಲಿ ಸುದ್ದಿ ರಾಂಗ್. ಆದರೆ ವಿಷಯ ಅವರಿಗೆ ಏನು ಅದು ಇದ್ರ ಬಗ್ಗೆ ಏನು ಹೇಳಬೇಕಂತ ನನಗೂ ಗೊತ್ತಾಗ್ತಿಲ್ಲ. ಹಾಗಾಗಿ ನಾವೆಲ್ಲರೂ ತಂತ್ರಜ್ಞಾನವನ್ನು ಅಪ್ಡೇಟ್ ಮಾಡ್ತಾ ಹೋಗಬೇಕು. ಇದಕ್ಕೆ ಪತ್ರಕರ್ತರ ಸಂಘ ಕೂಡ ಕಾಲಕ್ಕೆ ಇಂಥ ಒಂದು ಸೆಮಿನಾರ್ಗಳನ್ನು ವ್ಯವಸ್ಥೆ ಮಾಡಿ ಕೊಡಬೇಕಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಮುಂದಿನ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ. ಈಗ ಮುಂದಿನ ಒಂದು ಪ್ರಮುಖ ಘಟ್ಟ ನಮ್ಮ ಸಂಘದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಎಲ್ಲರೂ ಕೂಡ ಸಾಧಕರೇ, ಆದರೆ 7 ಮಂದಿಯ ದಿವಸ ನಾವು ಗುರುತಿಸಿ ವಿಶೇಷವಾಗಿ ಒಂದು ಸನ್ಮಾನವನ್ನು ನೆರವೇರಿಸುತ್ತಿದ್ದೇವೆ. ಅದರಲ್ಲಿ ನಾಕಾರಂತ ಪೆರಾಜೆ, ಮೇಘಾ ಪಾಲೆತಾಡಿ, ಸಂಸುದ್ದೀನ್ ಸಂಪ್ಯ, ಲೋಕೇಶ್ ಬಣ್ಣೂರು, ಶ್ರೀಶೇಖ್ ಕಜಮಾರ್, ವಿದ್ಯಾಶ್ರೀ ಎಸ್, ಸುಧಾಕರ್ ಸ್ವರ್ಣ, ಈ 7 ಮಂದಿಗೆ ಈಗ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಒಬ್ಬರ ನಂತರ ಒಬ್ಬರಿಗೆ ಸನ್ಮಾನ ನಡೆಯುತ್ತದೆ. ಕಾರ್ಯನಿರತರ ಪತ್ರಕರ್ತರ ಸಂಘ KUWJ ಘಟಕ ಪತ್ರಿಕಾ ಭವನ ಹುಡುಗ ಅಕ್ಷರ ಸೇವೆಯಲ್ಲಿ ಸಾಧನೆಯ ಶಿಖರವೇರಿದ ಶ್ರೀ ನಾಕಾರಂತ ಪೆರಾಜೆ ಅವರಿಗೆ ಗೌರವದಿಂದ ಸಲ್ಲಿಸುವ ಸನ್ಮಾನ ಪತ್ರ. ಅಡಿಕೆ ಪತ್ರಿಕೆಯ ಸಹ ಸಂಪಾದಕರಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ತಾವು ತಮ್ಮ ಪತ್ರಿಕೋದ್ಯಮದ ಚೌಕಟ್ಟಿಗೆ ಸೀಮಿತಗೊಳ್ಳದೆ ಸಮಾಜಮುಖಿ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದೀರಿ. ಕೃಷಿಗೆ ಸಂಬಂಧಿಸಿದ 21 ಕೃತಿ, ಯಕ್ಷಗಾನಕ್ಕೆ ಸಂಬಂಧಿಸಿದ 15 ಕೃತಿ ಹಾಗೂ 20 ಸಂಪಾದಿತ ಕೃತಿಗಳು ಸೇರಿ ಕನ್ನಡ ಸಾರಸ್ವತ ಲೋಕಕ್ಕೆ 56 ಕೃತಿಗಳನ್ನು ಅರ್ಪಣೆ ಮಾಡುವ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ನೀಡಿದ್ದೀರಿ. ವಿವಿಧ ಪತ್ರಿಕೆಗಳಿಗೆ ಅಂಕಣಕಾರರಾಗಿ ಯಕ್ಷಗಾನ ಕುರಿತು
ಮತ್ತು 4 ದಶಕಗಳಿಂದ ಲೇಖನಗಳನ್ನು ಬರೆಯುತ್ತಿದ್ದೀರಿ. ವ್ಯಕ್ತಿಚಿತ್ರ, ಕಲಾ ವಿಮರ್ಶೆ, ಕಾರ್ಯಕ್ರಮಗಳ ಅವಲೋಕನ, ಯಕ್ಷರಂಗದ ಕಲಾವಿದರ ಅಭಿನಂದನಾ, ಸ್ಮೃತಿ ಕೃತಿಗಳ ಮೂಲಕ ಖ್ಯಾತರಾಗಿದ್ದೀರಿ. 30 ವರ್ಷಗಳಿಂದ ಯಕ್ಷಗಾನ ವೇಷಧಾರಿಯಾಗಿ, ತಾಳಮದ್ದಲೆ ಅರ್ಥಧಾರಿಯಾಗಿ, ಎಡನೀರು ಮೇಳ, ಮಲ್ಲಮೇಳ, ಕೂಡ್ಲು ಮೇಳಗಳಲ್ಲಿ ಹಾಗೂ ಹವ್ಯಾಸಿ ಮೇಳಗಳಲ್ಲಿಯೂ ಸೇವೆ ಸಲ್ಲಿಸಿದ್ದೀರಿ. 2017ರ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ತಮ್ಮ ಪಾಲಿಗೆ ಒದಗಿ ಬಂದಿದ್ದು, ಯಕ್ಷಗಾನಕ್ಕೆ ಸಂಬಂಧಿಸಿ 10ಕ್ಕೂ ಮಿಕ್ಕಿ ಪ್ರಶಸ್ತಿಗಳನ್ನು ಪಡೆದಿದ್ದೀರಿ. ಹಲಸು ಮಾವುಗಳ ಸುತ್ತ ಹೇಳಿದ ಕಥನಕ ವನಸೋಪಾಖ್ಯಾನವನ್ನು ತಾಳಮದ್ದಲೆಯ ಪರಿಕಲ್ಪನೆಯೊಂದಿಗೆ ಪಡಿಮೂಡಿಸಿದ್ದೀರಿ. ಪದ್ಮಶ್ರೀ ಹರೇಕಳ ಹಾಜಬ್ಬ ಅವರ ಕುರಿತ ತಮ್ಮ ಲೇಖನ ಅಕ್ಷರ ಯೋಗಿಯ ನೋಡಲ್ಲಿ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯ ಹಾಗೂ ದಾವಣಗೆರೆ ವಿಶ್ವವಿದ್ಯಾಲಯಗಳ ವಾಣಿಜ್ಯ ವಿಭಾಗದ ಕನ್ನಡ ಪಠ್ಯದ ಭಾಗವಾಗಿದೆ. 2 ಕೃಷಿ ಲೇಖನಗಳು ಬೆಂಗಳೂರು ವಿಶ್ವವಿದ್ಯಾಲಯದ ಪಠ್ಯದಲ್ಲಿಯೂ ಸೇರ್ಪಡೆಗೊಂಡಿರುತ್ತದೆ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿರುವ ನೀವು ಪತ್ರಕರ್ತನಾಗಿರುವುದರ ಜೊತೆಗೆ ಇತರ ಕ್ಷೇತ್ರಗಳಲ್ಲಿಯೂ ಮಾಡಿದ ಸಾಧನೆಗಳನ್ನು ಗುರುತಿಸಿ ಸಾಧಕ ಪತ್ರಕರ್ತರೆಂಬ ನೆಲೆಯಲ್ಲಿ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಿಮ್ಮನ್ನು ಅತ್ಯಂತ ಆದರಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಅಧ್ಯಕ್ಷರು ಶಿಕ್ಷಕ ಅಜಮಲ್, ಪ್ರಧಾನ ಕಾರ್ಯದರ್ಶಿ, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ದಿನಾಂಕ 18/7/2026 ಶನಿವಾರ, ಸ್ಥಳ ಪತ್ರಿಕಾ ಭವನ, ಪುತ್ತೂರು. ದಯವಿಟ್ಟು ಸನ್ಮಾನ ಆಗಬೇಕು. ಬೇಗ ಇವರ ಸನ್ಮಾನ ಪತ್ರವನ್ನು ಲೋಕೇಶ್ ಬನ್ನೂರು ಇವರು ವಾಚಿಸಬೇಕು. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಪತ್ರಿಕಾ ಭವನ, ಪುತ್ತೂರು. ಸಾಮಾಜಿಕ ಅರಿವು ಜಾಗೃತಿಗಾಗಿ ಶ್ರಮಿಸುತ್ತಿರುವ ಶ್ರೀ ಮೇಘಾ ಪಾಳಕ್ಕಾಡಿ ಅವರಿಗೆ ಗೌರವದಿಂದ ಸಲ್ಲಿಸುವ ಸನ್ಮಾನ ಪತ್ರ. ಪುತ್ತೂರು ತಾಲೂಕಿನ ಬಜತ್ತೂರು ಗ್ರಾಮದ ಪಾಲೆತ್ತಾಡಿಯಲ್ಲಿ ಜನಿಸಿದ ತಾವು ಕಳೆದ 30 ವರ್ಷಗಳಿಂದ ಜನವಾಹಿನಿ, ವಾರ್ತಾಭಾರತಿ, ಸಂಯುಕ್ತ ಕರ್ನಾಟಕ, ಸಂಜಯವಾಣಿ ಪತ್ರಿಕೆಗಳಲ್ಲಿ ತಾಲೂಕು ಮಟ್ಟದ ವರದಿಗಾರರಾಗಿ ಕೆಲಸ ನಿರ್ವಹಿಸಿದ್ದೀರಿ. ಜನವಾಹಿನಿ ಪತ್ರಿಕೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಪತ್ರಕರ್ತರಾಗಿಯೂ ಸೇವೆ ಸಲ್ಲಿಸಿದ್ದೀರಿ. ಪತ್ರಿಕೋದ್ಯಮದ ಸಾಧನೆಗಳೊಂದಿಗೆ ಸಮಾಜಮುಖಿ ಕಾರ್ಯದಲ್ಲೂ ತೊಡಗಿಸಿಕೊಂಡಿದ್ದೀರಿ. ಮೈಸೂರು ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ತರಬೇತಿ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಯಾಗಿ 20 ವರ್ಷಗಳಿಂದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು ಹಾಗೂ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯರು, ಶಿಕ್ಷಕರು ಸೇರಿದಂತೆ ವಿವಿಧ ಇಲಾಖೆಗಳ ಸಿಬ್ಬಂದಿಗಳಿಗೆ ತಮ್ಮ ಕರ್ತವ್ಯ ಕಾರ್ಯಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ನಿರ್ವಹಿಸುತ್ತಾ ಬಂದಿದ್ದೀರಿ. ವಿವಿಧ ತಾಲೂಕುಗಳ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಅರಿವನ್ನು ಮೂಡಿಸುವ ಕಾಯಕವನ್ನು ನಿರಂತರವಾಗಿ ಮಾಡುತ್ತಿದ್ದೀರಿ. ಸಮಾಜದಲ್ಲಿ ಕ್ರಾಂತಿಕಾರಕ ಆಂದೋಲನವಾಗಿ ಮೂಡಿಬಂದ ಸಾಕ್ಷರತಾ ಆಂದೋಲನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ತಾವು ಉಪ್ಪಿನಂಗಡಿ, ಹಿರೇಬಂಡಾಡಿ ಹಾಗೂ ಬಜತ್ತೂರು ಶಿಕ್ಷಣ ಕೇಂದ್ರದ ಪ್ರೇರಕರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸಾಕ್ಷರ ಪತ್ರಿಕೆ ನಿರಂತರ ಶಿಕ್ಷಣದ ಸಂಪಾದಕರಾಗಿಯೂ ಕೆಲಸ ನಿರ್ವಹಿಸಿದ್ದೀರಿ. ರಾಜ್ಯದ ವಿವಿಧ ಭಾಗಗಳಲ್ಲಿ 1000ಕ್ಕೂ ಅಧಿಕ ಪ್ರದರ್ಶನ ಕಂಡ ಬೀದಿ ನಾಟಕಗಳ ಮೂಲಕ ಸಮಾಜದ ಮೌಲ್ಯಗಳ ವಿರುದ್ಧ ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ನಿರ್ವಹಿಸುತ್ತಿದ್ದೀರಿ. ಆ ಮೂಲಕ ಸಮಾಜದ ಪ್ರಗತಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿದ್ದೀರಿ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿರುವ ನೀವು ಪತ್ರಕರ್ತರಾಗಿರುವುದರ ಜೊತೆಗೆ ಇತರ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆಗಳನ್ನು ಗುರುತಿಸಿ ಸಾಧಕ ಪತ್ರಕರ್ತರೆಂಬ ನೆಲೆಯಲ್ಲಿ ಪುತ್ತೂರು ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಿಮ್ಮನ್ನು ಅತ್ಯಂತ ಆದರಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಅಧ್ಯಕ್ಷರಿಗೆ ಸುಧಾಕರ್ ಸುವರ್ಣ, ಪ್ರಧಾನ ಕಾರ್ಯದರ್ಶಿ ಶಿಕ್ಷಕ ಅಜಮಲ್, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಧನ್ಯವಾದಗಳು ಸರ್. ಮುಂದಿನ ಸಾಧಕರು ಶಂಸುದ್ದೀನ್ ಸಂಪ್ಯ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ AUWJ ಘಟಕ, ಪತ್ರಿಕಾ ಭವನ, ಪುತ್ತೂರು, ದಕ್ಷಿಣ ಕನ್ನಡ. ಸಾಮಾಜಿಕ ಅರಿವು ಜಾಗೃತಿಗಾಗಿ ಶ್ರಮಿಸುತ್ತಿರುವ ಶ್ರೀ ಶಂಸುದ್ದೀನ್ ಸಂಪ್ಯ ಅವರಿಗೆ ಗೌರವದಿಂದ ಸಲ್ಲಿಸುವ ಸನ್ಮಾನ ಪತ್ರ. ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ಕುಂಜೂರು ಪಂದ್ಯದಲ್ಲಿ ಜನಿಸಿದ ತಾವು ಕಳೆದ 27 ವರ್ಷಗಳಿಂದ ಪುತ್ತೂರು, ವಿಟ್ಲ ಹಾಗೂ ಸುಳ್ಳೆಗಳಲ್ಲಿ ಕನ್ನಡಪ್ರಭ ಮತ್ತು ವಾರ್ತಾಭಾರತಿ ಪತ್ರಿಕೆಯಲ್ಲಿ ಪತ್ರಿಕೋದ್ಯಮ ಸೇವೆ ನಡೆಸುತ್ತಾ ಬಂದಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ದೃಶ್ಯ ಮಾಧ್ಯಮದಲ್ಲಿ ಬ್ಯಾರಿ ವಾರ್ತೆಯನ್ನು ಹುಟ್ಟುಹಾಕಿದ ಕೀರ್ತಿ ನಿಮಗೆ ಸಲ್ಲುತ್ತದೆ. ಮಂಗಳೂರಿನ ಕುಡ್ಲ ದರ್ಶನ, ದಾಸ್ ಪ್ರಕಾಶ್, ಸಹಾಯ ಟಿವಿ ಹಾಗೂ ಪುತ್ತೂರು ಚಾನೆಲ್ ಮಾಧ್ಯಮಗಳಲ್ಲಿ ಕನ್ನಡ, ತುಳು ವಾರ್ತಾವಾಚಕರಾಗಿ 12 ವರ್ಷ ದುಡಿದ ಹಿರಿಮೆ ತಮ್ಮದಾಗಿದೆ. ಪತ್ರಿಕೋದ್ಯಮದ ಜೊತೆಗೆ ಸಾಮಾಜಿಕ ಸಂಘಟನೆಯ ಹಿನ್ನೆಲೆಯಲ್ಲಿ 2002ರಲ್ಲಿ ಸಂಸಾರ ಎಂಬ ರಂಗತಂಡವೊಂದನ್ನು ಸ್ಥಾಪಿಸಿ ಆ ಮೂಲಕ ನಾಡಿನ ಉದ್ದಗಲಕ್ಕೂ ಬೀದಿ ನಾಟಕಗಳ ಮೂಲಕ ಆರೋಗ್ಯ, ಶಿಕ್ಷಣ, ಮೌಲ್ಯಾಚರಣೆಗಳ ವಿರುದ್ಧ ಜಾಗೃತಿ ಮೂಡಿಸುವ ಕೆಲಸವನ್ನು ನಿರಂತರವಾಗಿ ನಡೆಸುತ್ತಾ ಬಂದಿದ್ದೀರಿ. ಮೈಸೂರಿನ ಅಬ್ದುಲ್ ನಜೀರ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಏಕಾಂದ್ರಿಕತ ತರಬೇತಿ ಸಂಯೋಜಕರಾಗಿ
ಸ್ಥಳೀಯಾಡಳಿತದಲ್ಲಿ ವ್ಯವಸ್ಥೆಯಲ್ಲಿ ಕ್ರಿಯಾಶೀಲರಾಗಿರುವ ತಾವು ಮಂಗಳೂರಿನ ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಸಾಮಾಜಿಕ ರಂಗದಲ್ಲಿ ನಾಯಕತ್ವ, ಲಿಂಗತ್ವ ಸಹಿತ ಹಲವು ರೀತಿಯ ತರಬೇತಿಗಳ ಮೂಲಕ ಯುವ ಜನತೆಯನ್ನು ಸದಾ ಎಚ್ಚರಿಸುವ ಕೆಲಸ ಮಾಡಿಕೊಂಡು ಬಂದಿದ್ದೀರಿ. ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಮೂಲಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿರುವ SDMC ಸದಸ್ಯರಿಗೆ ಜಾಗೃತಿ ಮೂಡಿಸುವ ಹಾಗೂ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯಗಳ ಅರಿವನ್ನು ಮೂಡಿಸುವ ಕಾಯಕವನ್ನು ನಿರಂತರವಾಗಿ ಮಾಡುತ್ತಿದ್ದೀರಿ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿರುವ ನೀವು ಪತ್ರಕರ್ತನಾಗಿರುವುದರ ಜೊತೆಗೆ ಇತರ ಕ್ಷೇತ್ರಗಳಲ್ಲಿಯೂ ಮಾಡಿದ ಸಾಧನೆಗಳನ್ನು ಗುರುತಿಸಿ ಸಾಧಕ ಪತ್ರಕರ್ತರೆಂಬ ನೆಲೆಯಲ್ಲಿ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮನ್ನು ಅತ್ಯಂತ ಆದರಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಿದ್ದೇವೆ. ಅಧ್ಯಕ್ಷರು ಶ್ರೀ ಕಜಮಾರ್, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಸರ್ವ ಸದಸ್ಯರು. ಇವರ ಸನ್ಮಾನ ಪತ್ರವನ್ನು ಪ್ರಸ್ತುತದಲ್ಲಿ ನಡುವೆ ವಾಚಿಸಿದ್ದೀವಿ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರ ಸಂಘ ಪತ್ರಿಕಾ ಭವನ ಪುತ್ತೂರು ತಾಲೂಕು ಸಾಮಾಜಿಕ ಅರಿವು ಜಾಗೃತಿಗೆ ಶ್ರೀ ಲೋಕೇಶ್ ಮನೂರ್ ಅವರಿಗೆ ಗೌರವದಿಂದ ಸಲ್ಲಿಸುವ ಸನ್ಮಾನ ಪತ್ರ. ಸುಳ್ಯ ತಾಲೂಕಿನ ಕನಕಮಂಜೂರು ಕುಕ್ಕೂಲಿ ಬಡತನ ಜನಿಸಿದ ತಾವು ಪ್ರಸ್ತುತ ಪುತ್ತೂರು ತಾಲೂಕಿನ ಬಡೂರಿನಲ್ಲಿ ವಾಸವಿದ್ದು ಕಳೆದ 24 ವರ್ಷಗಳಿಂದ ಪುತ್ತೂರು ಸುದ್ದಿ ಬಿಡುಗಡೆ ದಿನಪತ್ರಿಕೆಯಲ್ಲಿ ಹಿರಿಯ ವರದಿಗಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೀರಿ. ವರದಿಗಾರನಾಗಿ ಕೆಲಸ ಮಾಡುವುದರ ಜೊತೆಯಲ್ಲಿ ಜನರಿಗೆ ಹಸುಕಿನ ಜಾವ ಪತ್ರಿಕೆಯನ್ನು ತಲುಪಿಸುವ ಕಾಯಕವನ್ನು ಹವ್ಯಾಸ ನೆಲೆಯಲ್ಲಿ ಮಾಡುತ್ತಿದ್ದೀರಿ. ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದಲ್ಲಿ ವಿವಿಧ ಜವಾಬ್ದಾರಿ ನಿರ್ವಹಿಸುವಲ್ಲಿ ತಾವು 2014-15ನೇ ಸಾಲಿನಲ್ಲಿ ಸಂಘ ಅಧ್ಯಕ್ಷರಾಗಿ ಬಳಿಕ ನಿರಂತರ ಸಂಘದ ವಿವಿಧ ಜವಾಬ್ದಾರಿ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತೀರಿ. ಪತ್ರಿಕಾ ಕ್ಷೇತ್ರದ ಜೊತೆಗೆ ರಂಗಭೂಮಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ತಾವು ಸಂಸಾರ ಕಲಾ ತಂಡದ ಸದಸ್ಯರಾಗಿ ಸುಮಾರು 12 ವರ್ಷಗಳಿಂದ ಆರೋಗ್ಯ, ಶಿಕ್ಷಣ, ಸ್ವಚ್ಛತೆ ಸಹಿತ ಇತರ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಬೀದಿ ನಾಟಕಗಳ ಕಲಾವಿದರಾಗಿ ಸಾಮಾಜಿಕ ಜಾಗೃತಿ ಮೂಡಿಸಿದ್ದೀರಿ. ಆ ಮೂಲಕ ಸಮಾಜದಲ್ಲಿರುವ ಮೌಢ್ಯಾಚರಣೆಗಳ ವಿರುದ್ಧ ಜನತೆಗೆ ಅರಿವು ಮೂಡಿಸುವ ನಿಮ್ಮ ಕಾಳಜಿ ಮಾದರಿಯಾಗಿದೆ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರ ಸಂಘದ ಸದಸ್ಯರಾಗಿ ನೀವು ಪತ್ರಕರ್ತನಾಗಿರುವುದರ ಜೊತೆಗೆ ಇತರ ಕ್ಷೇತ್ರಗಳಲ್ಲಿಯೂ ಮಾಡಿದ ಸಾಧನೆ ಗುರುತಿಸಿ ಸಾಧಕ ಪತ್ರಕರ್ತನೆಂಬ ನೆಲೆಯಲ್ಲಿ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರ ಸಂಘದ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮನ್ನು ಅತ್ಯಂತ ಆದರಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತೇವೆ. ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಧನ್ಯವಾದಗಳು ಲೋಕೇಶ್ ಬಣ್ಣೂರ್ ಅವರಿಗೆ. ಮುಂದೆ ಶ್ರೀ ಕಜಮಾರ್ ಅವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹಲವು ಬೇರೆ ಬೇರೆ ಕವಿಯಾಗಿರ್ಬೋದು, ಬೇರೆ ಸಾಹಿತ್ಯಗಳಾಗಿರ್ಬೋದು, ಅದ್ರ ಜೊತೆ ಕೆಲಸ ಮಾಡ್ತಾ ಇದ್ದವರು. ಅವರ ಬಗ್ಗೆ ಉಮಾಶಂಕರ್ ಅವರು ಮಾತಾಡ್ತಾರೆ. ಸಾಹಿತ್ಯ ಸೇವೆಯಲ್ಲಿ ಸಾಧನೆ ಮಾಡುತ್ತಿರುವ ಶ್ರೀ ಕಜಮಾರ್ ಅವರಿಗೆ ಗೌರವ ಸಲ್ಲಿಸುವ ಸನ್ಮಾನ ಪತ್ರ. ಪುತ್ತೂರು ತಾಲೂಕಿನ ತಿಂಗಳಾಡಿಯ ಕಜಮಾರ್ ಎಂಬಲ್ಲಿ ಜನಿಸಿದ ತಾವು ಕಳೆದ 21 ವರ್ಷಗಳಿಂದ ಪುತ್ತೂರು ಸುದ್ದಿ ಬಿಡುಗಡೆಯಲ್ಲಿ ದಿನಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಇದರ ಜೊತೆಗೆ ಕರಾವಳಿ ಮಾರುತ, ಯುವ ಶಕ್ತಿ ಕ್ರಾಂತಿ ಮತ್ತಿತರ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷರಾಗಿ, ಸುದ್ದಿ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕರಾಗಿ, ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಹೋಬಳಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ, ಪುತ್ತೂರು ಜಾನಪದ ಸಾಹಿತ್ಯ ವೇದಿಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಹೀಗೆ ಹಲವು ಸಂಘ ಸಂಸ್ಥೆಗೆ ಸೇವೆ ಸಲ್ಲಿಸುತ್ತಿದ್ದೀರಿ. ಸಾಹಿತಿಯಾಗಿ, ಬರಹಗಾರರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ಗುರುತಿಸಿಕೊಂಡಿದ್ದೀರಿ. ತಾಲೂಕು ಜಿಲ್ಲಾ ಕನ್ನಡ ಪುತ್ತೂರು ಸಾಹಿತ್ಯ ಸಮ್ಮೇಳನಗಳಲ್ಲಿ ಕವನ ವಾಚನದ ಮೂಲಕ ಜನಮನ ಗೆದ್ದಿದ್ದೀರಿ. ರಂಗಭೂಮಿಯನ್ನು ನಂಟು ಹೊಂದಿರುವ ತಾವು ನಾಟಕ ಕಲಾವಿದರಾಗಿ ಧಾರಾವಾಹಿಯಲ್ಲೂ ನಟನೆ ಮಾಡುವ ಮೂಲಕ ಸಾಂಸ್ಕೃತಿಕ ಲೋಕಕ್ಕೆ ಕೊಡುಗೆ ನೀಡಿದ್ದೀರಿ. ಹಾಗೆಯೇ ಇತ್ತೀಚಿನ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ಗಳ ಮೂಲಕ ಕೂಡ ಪ್ರಸಿದ್ಧಿ ಪಡೆದಿದ್ದೀರಿ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿರುವ ನೀವು ಪತ್ರಕರ್ತನಾಗಿರುವುದರ ಜೊತೆಗೆ ಇತರ ಕ್ಷೇತ್ರಗಳಲ್ಲಿ ಕೂಡ ಮಾಡಿದ ಸಾಧನೆಯನ್ನು ಗುರುತಿಸಿ ಸಾಧಕ ಪತ್ರಕರ್ತರೆಂಬ ನೆಲೆಯಲ್ಲಿ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅತ್ಯಂತ ಆಧಾರಪೂರ್ವಕವಾಗಿ ಸನ್ಮಾನಿಸಿ ಮುಂದೆ ಬಹುಮುಖ ಪ್ರತಿಭೆ ನಮ್ಮ ಸಂಘದ ಏಕೈಕ ಸದಸ್ಯೆ ವಿದ್ಯಾಶ್ರೀ ಎಸ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಸನ್ಮಾನ ಪತ್ರವನ್ನ ಲೋಕೇಶ್ ಬಣ್ಣೂರು ವಾಚನ ಮಾಡ್ತಾರೆ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ಭವನ ಪುತ್ತೂರು ಬಹುಮುಖ ಪ್ರತಿಭೆಯ ಸಾಧಕಿಯಾಗಿರುವ ವಿದ್ಯಾಶ್ರೀ ಎಸ್ ಇವರ ಕಾವ್ಯನಾಮ ಶೀತವಾಸವಿ ತುಳುನಾಡು ಅವರಿಗೆ ಗೌರವದಿಂದ ಸಲ್ಲಿಸುವ ಸನ್ಮಾನ ಪತ್ರ. ತುಳು ಮಾಸ ಪತ್ರಿಕೆ ಹೂವರಿಯಲ್ಲಿ 8 ವರ್ಷಗಳಿಂದ ಉಪಸಂಪಾದಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ತಾವು ವಿವಿಧ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದು ಖ್ಯಾತಿ ಗಳಿಸಿದ್ದೀರಿ. ದೇಶ ವಿದೇಶದ ತುಳುನಾಡು ಕನ್ನಡ ಪತ್ರಿಕೆ ಸ್ಮರಣ ಸಂಚಿಕೆಗಳಲ್ಲಿ ನಿಮ್ಮ ಬರಹಗಳು ಪ್ರಕಟಗೊಂಡಿವೆ.
ನಂದಲ, ಬರವು, ಸರವು, ತುಳುಲಿಪಿ ಪತ್ರಿಕೆಗಳ ಸಂಪಾದಕಿಯಾಗಿಯೂ ಕಾರ್ಯನಿರ್ವಹಿಸಿದ್ದೀರಿ. ತುಳುಲಿಪಿ ಕಳಿಸಿದ ಪ್ರಪ್ರಥಮ ಶಿಕ್ಷಕಿ ಎಂಬ ಹೆಮ್ಮೆಯ ಜೊತೆಗೆ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳ ಸಹಿತ ಮುಂಬೈ, ಸೂರತ್, ದುಬೈ, ಒಮನ್, ಕುವೈಟ್ ದೇಶಗಳ ತುಳು ಭಾಷಾ ಆಸಕ್ತರಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ತುಳು ಲಿಪಿ ಮತ್ತು ತುಳು ಭಾಷೆಯನ್ನು ಕಲಿಸಿದ ಖ್ಯಾತಿ ನಿಮ್ಮದಾಗಿದೆ. ಆ ಮೂಲಕ ತುಳು ಲಿಪಿ ಶಿಕ್ಷಕರ ಉಗಮಕ್ಕೂ ಕಾರಣರಾಗಿದ್ದೀರಿ. ಗ್ರಾಫಿಕ್ ಡಿಸೈನರ್ ಆಗಿರುವ ತಾವು ತುಳು ಲಿಪಿ ಎನ್ನ ಪುದರ್ ಅಭಿಯಾನ, ತುಳು ಲಿಪಿಯಲ್ಲಿ ಕ್ಯಾಲೆಂಡರ್, ಪತ್ರಿಕಾ ವಿನ್ಯಾಸ, ನಾಮಫಲಕಗಳ ಮೂಲಕ ತುಳು ಪರ ಹೋರಾಟದ ಜೊತೆಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಕರ್ನಾಟಕ ತುಳು ಅಕಾಡೆಮಿಯ ಸದಸ್ಯೆಯಾಗಿ ಸೇವೆ ಸಲ್ಲಿಸಿರುವ ತಾವು ಶೀರ್ಷವಾಸವಿ ತುಳುನಾಡು ಮತ್ತು ಸಿರಿಗಂಗೆ ಎಂಬ ಕಾವ್ಯನಾಮಗಳ ಮೂಲಕ ಸಾಹಿತ್ಯ ಬರೆಯುತ್ತಿದ್ದೀರಿ. ಉಡಲ ದನಿಪು, ಸಿರಿಗಂಗೆ, ಏನೋದ ಬುಲೆ ಎಂಬ ಕೃತಿ ರಚನೆಯೊಂದಿಗೆ ತುಳು ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದೀರಿ. ಕಾದಂಬರಿ ಸಾಹಿತ್ಯ, ಸಂಗೀತಕಿ, ನಾಟಕಗಾರ್ತಿ, ಆಕಾಶವಾಣಿ ಕಲಾವಿದೆ, ಯಕ್ಷಗಾನ ಪಾತ್ರಧಾರಿ, ಬಾಲಮದ್ದಲೆ, ಅರ್ಥಧಾರಿ, ನಾಟಕ ಕಲಾವಿದೆ, ಸಾಹಿತ್ಯ, ಧರ್ಮ, ಶಿಕ್ಷಣ ಶಿಕ್ಷಕಿ, ಹೀಗೆ 10 ಹಲವು ವ್ಯಕ್ತಿತ್ವದ ಮೂಲಕ ಜನಮನ್ನಣೆ ಪಡೆದುಕೊಂಡಿರುವ ನಿಮ್ಮ 15 ಕೃತಿಗಳು ಪ್ರಕಟಣೆಯ ಅಂಚಿನಲ್ಲಿವೆ. ಚಲನಚಿತ್ರ ರಂಗದಲ್ಲಿಯೂ ಪೋಷಕ ನಟಿ, ಸಹ ನಿರ್ದೇಶಕಿ, ಚಿತ್ರಕಥೆಗಳ ಮೂಲಕ ಚಾಪು ಮೂಡಿಸಿರುವ ತಮಗೆ ಒಮನ್ ದೇಶದ ತುಳುವೆಲ್ ಸಂಘಟನೆಯ ವತಿಯಿಂದ ತುಳುನಾಡದ ಏನದ ಸಿಂಗಾರ ಸೇರಿದಂತೆ 10 ಹಲವು ಸನ್ಮಾನಗಳು ಸಂದಿವೆ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿರುವ ನೀವು ಪತ್ರಕರ್ತರಾಗಿರುವುದರ ಜೊತೆಗೆ ಇತರ ಕ್ಷೇತ್ರಗಳಲ್ಲಿಯೂ ಮಾಡಿದ ಸಾಧನೆಗಳನ್ನು ಗುರುತಿಸಿ ಸಾಧಕ ಪತ್ರಕರ್ತರೆಂಬ ನೆಲೆಯಲ್ಲಿ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮನ್ನು ಅತ್ಯಂತ ಆದರಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಅಧ್ಯಕ್ಷರು ಸುಧಾಕರ್ ಸುವರ್ಣ, ಪ್ರಧಾನ ಕಾರ್ಯದರ್ಶಿ ಶಿಕ್ಷಕ ನೇಮ, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಅಭಿನಂದನೆ ಮೇಡಮ್, ನಿಮ್ಮಿಂದ ಇನ್ನಷ್ಟು ಸಾಧನೆಗಳು ಮೂಡಿ ಬರಲಿ ಎಂದು ಆಶಿಸುತ್ತಾ ಮುಂದಿನ ಸಾಧಕರು ನಮ್ಮ ಸಂಘದ ಅಧ್ಯಕ್ಷರು ಆಗಿರುವಂತಹ ಸುಧಾಕರ್ ಸುವರ್ಣ ತಿಂಗಳಾಡಿ, ಇವರು ಕೂಡ ಒಬ್ಬ ಬಹುಮುಖ ಪ್ರತಿಭಾವಂತರು. ಇವರ ಸನ್ಮಾನ ಪತ್ರವನ್ನು ಕರುಣಾಕರ ICH ಇವರು ವಾಚಿಸಬೇಕಾಗಿ ಸಾಹಿತ್ಯ ಸೇವೆಯಲ್ಲಿ ಸಾಧನೆ ಮಾಡುತ್ತಿರುವ ಶ್ರೀ ಸುಧಾಕರ ಸುವರ್ಣ ಅವರಿಗೆ ಗೌರವ ಸಲ್ಲಿಸುವ ಸನ್ಮಾನ ಪತ್ರ. ಪುತ್ತೂರು ತಾಲೂಕು ಕೆನಪಾಡಿ ಗ್ರಾಮದ ಇಂಗಲಾಡಿ ನಿವಾಸಿಯಾಗಿರುವ ತಾವು ಕನ್ನಡ ಭಾಷಾ ವಿದ್ಯಾರ್ಥಿಯಾಗಿ ಕನ್ನಡದಲ್ಲಿ MBA ಸ್ನಾತಕೋತ್ತರ ಪದವಿ ಪಡೆದರು. ಪತ್ರಿಕೋದ್ಯಮದ ಮೇಲಿನ ಅಭಿರುಚಿಯಿಂದಾಗಿ ಪತ್ರಕರ್ತರಾದಿರಿ. ಕಳೆದ 29 ವರ್ಷಗಳ ಪತ್ರಕರ್ತ ಸೇವಾವಧಿಯಲ್ಲಿ ತಾವು ಹೊಸದಿಗಂತ, ಕನ್ನಡ ಜನಾಂತರಂಗ, ಕರಾವಳಿ ಅಲೆ, ಜನ ಈ ದಿನ ಪತ್ರಿಕೆಗಳ ವರದಿಗಾರ ಮತ್ತು ಉಪಸಂಪಾದಕರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ವಿಜಯ ಕರ್ನಾಟಕ ಪತ್ರಿಕೆಯ ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡುತ್ತಿದ್ದೀರಿ. 2018ರಲ್ಲಿ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದ ತಾವು ಪ್ರಸ್ತುತ 2ನೇ ಬಾರಿಯ ಸಂಘದ ಅಧ್ಯಕ್ಷರಾಗಿದ್ದೀರಿ. ಕನ್ನಡ ಸಾಹಿತ್ಯ ಮತ್ತು ತುಳು ಜನಪದ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ತಾವು ತುಳು ಭಾಷೆಯಲ್ಲಿ ತುಳುನಾಡಿನ ದೈವಾರಾಧನೆಯ ಬಗ್ಗೆ ನಿರಂತರವಾಗಿ ಪತ್ರಿಕೆಗಳ ಅಂಕಣ ಬರೆದಿರುತ್ತೀರಿ. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಹಲವು ವರ್ಷಗಳ ಕಾಲ ತುಳು ಭಾಷೆಯಲ್ಲಿ ವಿಶೇಷ ಪುಟ ನಿರ್ವಹಿಸಿದ್ದೀರಿ. ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಕುರಿತು ತಾವು ಬರೆದ ಗೆಜ್ಜೆಗಿರಿಯ ಹೆಜ್ಜೆ ಗುರುತು ಎಂಬ ಕೃತಿ ಕೇವಲ 6 ತಿಂಗಳಲ್ಲಿ 3 ಬಾರಿ ಮುದ್ರಣಗೊಂಡು ಜನಮೆಚ್ಚುಗೆ ಪಡೆದಿತ್ತು. ತಾವು ಬರೆದ ತೊಲ್ಪು ಎಂಬ ತುಳು ರೂಪಕ ಈಗಾಗಲೇ ತುಳುನಾಡಿನಲ್ಲಿ ಅನೇಕ ಪ್ರದರ್ಶನ ಕಂಡಿದೆ. ತುಳುನಾಡಿನ ದೈವಾರಾಧನೆಯ ಬಗ್ಗೆ ತಾವು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳು ಮಾತ್ರವಲ್ಲದೆ ದೂರದ ಬೆಂಗಳೂರು, ಮುಂಬೈಗಳಲ್ಲಿ ಕೂಡ ಉಪನ್ಯಾಸ ನೀಡಿರುತ್ತೀರಿ. ಗೆಜ್ಜೆಗಿರಿ ಕ್ಷೇತ್ರದ ಸ್ಥಾಪಕ ಸಂಚಾಲಕರಾಗಿ, ಸ್ಥಾಪಕ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದು, ಇಂಗಲಾಡಿ ಶ್ರೀ ದೇವಗಿರಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಸಂಚಾಲಕರಾಗಿಯೂ ಸೇವೆ ಸಲ್ಲಿಸಿರುತ್ತಿದ್ದರು. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿರುವ ನೀವು ಪತ್ರಕರ್ತನಾಗಿರುವ ಜೊತೆಗೆ ಇತರ ಕ್ಷೇತ್ರಗಳಲ್ಲಿಯೂ ಮಾಡಿರುವ ಸಾಧನೆಗಳನ್ನು ಗುರುತಿಸಿ ಸಾಧಕ ಪತ್ರಕರ್ತನೆಂಬ ನೆಲೆಯಲ್ಲಿ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮನ್ನು ಅತ್ಯಂತ ಆದರಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು. 7 ಮಂದಿ ಸಾಧಕರಿಗೆ ಕೂಡ ಧನ್ಯವಾದಗಳು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಈಗ 3 ಮಂದಿ ಹಿರಿಯ ಪತ್ರಕರ್ತರಿಗೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಅಂದರೆ ಗೌರವಾರ್ಪಣೆ ನಡೆಯಲಿಕ್ಕಿದೆ. 25 ವರ್ಷಗಳಿಗಿಂತ ಹೆಚ್ಚು ಕಾಲ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಶೇಖ್ ಜೈನುದ್ದೀನ್ ಇವರು ದಯವಿಟ್ಟು ಇವರಿಗೆ ಅತಿಥಿ ಅಭ್ಯರ್ಥಿಗಳು ಗೌರವದ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಶೇಖ್ ಜೈನುದ್ದೀನ್ ಇವರು ಸುಮಾರು 25 ವರ್ಷಗಳಿಂದ ಹೆಚ್ಚು ಕಾಲ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮುಂದಿನ ಹಿರಿಯ ಪತ್ರಕರ್ತರು ಕರುಣಾಕರ ICH, ನನ್ನ ಸಹೋದ್ಯೋಗಿ ಮಿತ್ರರಾಗಿರುವಂತಹ ಕರುಣಾಕರ ICH ಇವರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು.
ಮುಂದೆ ಸುದ್ದಿ ಸಂಸ್ಥೆಗಳ ವ್ಯವಸ್ಥಾಪಕ ಆಡಳಿತ ನಿರ್ದೇಶಕರಾಗಿರುವಂತಹ ನನ್ನ ಅನ್ನದಾತರಾಗಿರುವಂತಹ ಡಾಕ್ಟರ್ MP ಶಿವಣ್ಣ ಸರ್ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ನಮಗೆಲ್ಲರಿಗೂ ಕೂಡ 2 ಹಿತವಚನಗಳನ್ನು ನೀಡಬೇಕಾಗಿ ಕೇಳಿದರು. ಇವತ್ತಿನ ಈ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಪ್ರೆಸ್ ಕ್ಲಬ್ಬಲ್ಲಿ ಆಗ್ತಿರೋ ಕಾರ್ಯಕ್ರಮ, ಇದರಲ್ಲಿ ಭಾಗವಹಿಸಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಯಾಕೆಂತ ಹೇಳಿದರೆ ಎಲ್ಲ ಹೆಚ್ಚಿನವರೆಲ್ಲ ಪರಿಚಿತ ಮುಖಗಳು, ಪರಿಚಿತ ಸಾಧನೆಗಳು. ನನಗೆ ತುಂಬ ಜನ ನೋಡಲಿಕ್ಕೆ ಆಸೆ ಇತ್ತು, ಇವತ್ತು ಬಂದರೆ ಅಷ್ಟೇ ಸಿಗ್ತಾರಲ್ಲ ಅಂತ ಬಂದೆ. ಈಗ ಅದರಲ್ಲಿ ನೋಡಿ ಎಲ್ಲ ಜನ ವೇದಿಕೆಯಲ್ಲಿದ್ದವರಾಗಲಿ ಎಲ್ಲರೂ ಮಕ್ಕಳು ಪರಿಚಯ ಇತ್ತು. ಏಕೆ ನಮ್ಮ ಪ್ರತಿನಿಧಿ ದೀಪಕುಮಾರನ್ನೇ ನೋಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಿಲ್ಲ, ಯಾಕೆಂದರೆ ಅಷ್ಟು ಬ್ಯುಸಿ ಅವರಿರ್ತಾರೆ. ನೋಡಿ ಹೊರಗಿನವರಲ್ಲ, ನಮ್ಮವ್ರು ನೋಡಲಿಕ್ಕೂ ಕೂಡ ನನಗೊಂದು ವೇದಿಕೆಯಲ್ಲಿ ಕ್ರಿಯೇಟ್ ಆಗಿದೆ. ಆಮೇಲೆ ಇದಕ್ಕಿದ್ದೆಲ್ಲ ಭಾಳ ಮುಖ್ಯವಾಗಿ ನಿಮ್ಮ ಸಾಧನೆಗಳು, ಪತ್ರಕರ್ತ ಸಾಧನೆಗಳನ್ನು ಯಾರು ಮೆಚ್ಚಬೇಕು? ಪತ್ರಕರ್ತ ಸಾಧನೆಯನ್ನು ಪತ್ರಕರ್ತ ಬದ್ಧವಾಗಿ ಮೆಚ್ಚಬೇಕು. ಇದು ಒಳ್ಳೆಯ ಗುರಿ. ಸಾಮಾನ್ಯ ಈ ಪತ್ರಕರ್ತ ಒಂದು ಇದೆ, ಒಂದು ಪತ್ರಿಕೆಯಲ್ಲಿ ಫೋಟೋ ಬಂದರೆ ಇನ್ನೊಂದು ಕಟ್ ಆಗ್ತದೆ, ನ್ಯೂಸ್ಗಳು ಬರೋದಿಲ್ಲ. ಪತ್ರಕರ್ತನ ಮೆಚ್ಚದೇ ಇದ್ದರೆ ಸಮಾಜ ಯಾಕೆ ಮೆಚ್ಚುತ್ತದೆ? ಒಂದು ಬದಲಾವಣೆಯನ್ನು ತರಬೇಕು. ಯಾಕಂದರೆ ಅಧ್ಯಕ್ಷರು ಹೇಳಿದ್ದೆ, ಪತ್ರಕರ್ತರ ದಿನಾಚರಣೆ ಅದು ಹೇಗಿರ್ಬೇಕಂದ್ರೆ ಅದು ಸಮಾಜದ ದಿನಾಚರಣೆ ಆಗುತ್ತೆ. ನಾವು ಯಾರು ದಿನಾಚರಣೆ ಮಾಡ್ತಾರೆ ಹೇಳಿ? ಯಾರು ಅದ ನಂತರ ಅವರನ್ನು ಸಮಾಜ ಗುರುತಿಸಿ ದಿನಾಚರಣೆ ಮಾಡೋದು. ಮೊನ್ನೆ UT ಖಾದರ್ಗೆ ಸುಳ್ಳಿಯಲ್ಲಿ ಅಭಿನಂದನೆ ಸಭೆ ಇರ್ತದೆ. UT ಖಾದರ್ ಸಮಾಜ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಒಂದು ಗುರುತಿಸ್ತದೆ. ನಾನು ಕೇಳೋದು ಕರ್ಸತಿ ಹೇಳಿದ್ದು ಇನ್ನೊಂದು ಸತಿ ರಿಪೀಟ್ ಮಾಡ್ತಾರೆ. ಪ್ರಾಚೀನ ಇನ್ನೊಂದು ಸತಿ ಬರೋರು ಅವರ ಅಧ್ಯಕ್ಷತೆ ಇನ್ನೊಂದು ವರ್ಷ. ಮುಂದಿನ ಸಲ ಆದರೂ ಈ ಕನಿಷ್ಠ ಪಕ್ಷ ನಿಮ್ಮ ದಿನಾಚರಣೆಯನ್ನು ಇಡೀ ಸಮಾಜ ಮಾಡುವಾಗೆ ಮಾಡಿ. ಅವತ್ತು ಸಮಾಜಕ್ಕೆ ನೀವೇನು ಮಾಡ್ತೀವಿ ಅಂತ ಗೊತ್ತಾಗ್ತದೆ. ನಿಮ್ಮ ಈ ದಿನಾಚರಣೆ ಪತ್ರಕರ್ತರು ಬರ್ಕೊಂಡ್ರೆ ಅದು ಅವರೇ ಬರ್ಕೊಂಡಂತಾಯಿತು, ಬರೆಯದಿದ್ದರೆ ಬರೀಲಿಲ್ಲ ಅಂತ ಆಯಿತು. ವಾರ್ತಾಧಿಕಾರಿ ಗೊತ್ತಾದ್ದು ಭಾರಿ ಒಳ್ಳೆಯದಾಯಿತು. ಅವ್ರಿಗೆ ಹೇಳಿದ್ದಲ್ಲ, ಕೆಲವ್ರಿಗೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಾದ್ದು ನಮಗೆ ಸಂತೋಷ. ಅದರೊಟ್ಟಿಗೆ ನಾವು ಎಲ್ಲರೂ ಕೂಡ ನಮ್ಮನಿಗೆ ಬರ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಬಗ್ಗೆ ಹೇಳಿಕೊಳ್ಳಿಕ್ಕಾಗೋದಿಲ್ಲ. ಇವತ್ತು ಎಷ್ಟು ಸಾಧಕರಿದ್ದೀರಿ, ಏನೆಲ್ಲ ಅಚೀವ್ ಮಾಡಿದ್ದೀರಿ. ಅವರಲ್ಲಿ ಕೆಲವು ಇನ್ನೂ ಪ್ರಶ್ನೆ ದೊಡ್ಡದು ಬರಬೇಕಿತ್ತ, ಬರಬೇಕು. ಯಾಕೆ, ಹೇಗೆ ಬರಬೇಕು? ನೀವು ಕೆಲಸ ಮಾಡ್ತಾ ಇರ್ತೀರಿ. ನಿಮ್ಮ ಪತ್ರಿಕೆಯೂ ನಿಮ್ಮನ್ನು ಗುಡಿಸೋದಿಲ್ಲ, ನಿಮ್ಮನ್ನು ದೊಡ್ಡದು ಮಾಡೋದಿಲ್ಲ, ಇತರ ಪತ್ರಿಕೆಯೂ ನಿಮ್ಮ ಬರೆಯೋದಿಲ್ಲ. ಮತ್ತು ಹೇಗೆ ನೀವು ಮುಂದೆ ಹೋಗ್ತೀರಿ? ಇಲ್ಲಿ ಇದು ಭಾಳ ಸಮಸ್ಯೆ. ನಾನು ಈ 40 ವರ್ಷ ಪತ್ರಿಕೆಯಲ್ಲಿ ಅದರಲ್ಲಿ ಇದನ್ನೇ ಗಮನಿಸಿ ಜಾಸ್ತಿ. ಯಾಕೆ ನಮ್ಮ ಪತ್ರಿಕೆಯನ್ನು ಯಾರು ನಾವು ಗುಡಿಸೋದಿಲ್ಲ? ಯಾಕೆ ಮೀಡಿಯಾಗೆ ಯಾಕೆ ಗುಡಿಸೋದಿಲ್ಲ? ನಾವು ನಮ್ಮಲ್ಲಿ ಒಂದು ಸಂಪ್ರದಾಯ ಮಾಡಿದ್ದೀವಿ. ಯಾರೇ ಯಾವುದೇ ಪತ್ರಿಕೆ ಕೆಲಸ ಮಾಡಲಿ, ಯಾವುದೇ ಚಂದಿ ಕೆಲಸ ಮಾಡಲಿ, ಅವ್ರು ಏನೇ ಮಾಡಲಿ ಐಕ್ಯ ಆದರೆ ನಮ್ಮಲ್ಲಿ ಪತ್ರಿಕೆಯಲ್ಲಿ ಬರ್ತದೆ ಅಲ್ಲ. ಈ ಸಂಪ್ರದಾಯವನ್ನು ಬೆಳೆಸಬೇಕು. ಅದು ಪುತ್ತೂರಿನಲ್ಲಿ ಪ್ರಾರಂಭ ಆಗ್ಬೋದು, ಸುಳ್ಳಿಯಲ್ಲಿ ಆಗ್ತದೆ, ಬರ್ತೇನಲ್ಲಿ. ಇದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ 3 ಪತ್ರಿಕೆಯಲ್ಲಿ ಕೂಡ ಪರವೂರಿನಲ್ಲಿ ನಮ್ಮಲ್ಲಿ ಕೆಲಸ ಮಾಡಿದ ಪುತ್ತೂರಿನವ್ರದ್ದು ಕೂಡ ಸಂಪೂರ್ಣ ಪರಿಚಯ ಕೊಟ್ಟಿದ್ದೇವೆ. ಸುಳ್ಳ್ಯದಲ್ಲಿ ಪರವೂರಿನಲ್ಲಿ ಕೊಟ್ಟಿದ್ದೇವೆ, ಬೆಳ್ತಂಗಲ್ಲಿ ಕೂಡ ಕೊಟ್ಟಿದ್ದೇವೆ. ಶ್ರೀನಿವಾಸದಿಂದ ಹಚ್ಚಿದ್ದು ಪುತ್ತೂರಿನಲ್ಲಿಂದ ಬಂದಿದೆ. ನಾವು ಪುತ್ತೂರಿನವ್ರದ್ದು ಹಾಕಿದ್ದೇವೆ, ಇಲ್ಲ ನಾವೆಂತ ಹಾಕೋದು ಅವ್ರ ದಿವಸದಲ್ಲಿ ಅದು ಬೇರೆ. ಹಾಗೆ ಅಧ್ಯಕ್ಷದ ಹಾಕ್ತೇವೆ, ನಮ್ಮ ಪುಷ್ಪರಾಜ್ಯಲ್ಲಿ ಅಧ್ಯಕ್ಷದಾಗ ಇಲ್ಲಿ ಪುನಃ ಪುತ್ತೂರಲ್ಲಿ ಹಾಕ್ತೇವೆ. ಎಲ್ಲಿ ಇದರಲ್ಲಿ ಪುನಃ ಹಾಕ್ತಾ ಇರ್ತದೆ. ನಮಗೆ ಸಂತೋಷ. ಏನು ಪತ್ರಕರ್ತರು ಒಳ್ಳೆಯದಾಗಬೇಕು, ಸಂತೋಷ. ಅದಕ್ಕಾಗಿ ಇವತ್ತು ಭಾಳ ಖುಷಿ. ಯಾಕೆಂದರೆ ಇದು ಪ್ರೆಸ್ ಕ್ಲಬ್ ಅಂತೂ ನನಗೆ ವಿಶೇಷ ಸಂಸ್ಥೆ. ಯಾಕೆ ನಮಗಿಲ್ಲಿ ಒಳ್ಳೆಯ ಅನುಭವ ಇದೆ, ಕೆಟ್ಟ ಅನುಭವ ಇದೆ. ಅದನ್ನು ನಾವು ಮರೆತು ಒಳ್ಳೆಯ ಅನುಭವದಲ್ಲಿ ಹೋಗಲಿಕ್ಕೆ ನಾವು ಬಯಸ್ತೇವೆ. ಒಳ್ಳೆಯದು ನೆನೆಸಿಕೊಳ್ಳಲಿಕ್ಕೆ ಮುಂದೆ ಹೋಗ್ತೇವೆ. ನನಗೆ ಸುಧಾಕರಿಸೋಣ ಕಲ್ಸತಿ ಕರೆದಾಗ ಕಾರ್ಯಕ್ರಮ ಮಾಡಿದರು. ನಾನು ಸುಧಾಕರಿಸಲು ಹೇಳಬೇಕು ಬಯಸ್ತೇನೆ. ಕಾರ್ಯಕ್ರಮ ಒಳ್ಳೇದು ಮಾಡಿದ್ರಿ, ಗುರುತಿಸಿದ್ರಿ, ಭಾಳ ಸಂತೋಷ ಆಯಿತು. ಒಳ್ಳೆಯವ್ರಿಗೆಲ್ಲ ಪತ್ರಕರ್ತರು ತುಂಬ ಜನ ನಮ್ಮೂರಿದ್ದಾರೆ ಇಲ್ಲಿ ಕೆಲಸ ಮಾಡೋದು. ಈ ಸರ್ತಿ ಈಗ ನಾನು ಸಂಪಾದಕ ಅಲ್ಲ, 3 ಪತ್ರಿಕೆಯಲ್ಲೂ ಸಂಪಾದಕ ಅಲ್ಲ. ನಾನು ವಿತರಕ ಮತ್ತು ಮಾಲಕ. ಪತ್ರಿಕೆ ವಿತರಕ, ನಾನು ಮೊಬೈಲ್ ಪತ್ರಿಕೆ ಕೊಡ್ತೇನೆ. 2ನೇದು ಮಾಲಕ. ವಿತರಕ ಆಗಿದ್ದರೆ ಮಾಲಕ ಆಗಿ ಉಳಿತೇನೆ. ಹಾಗಾಗಿ 2 ಸ್ಥಾನ ಬಗ್ಗೆಲ್ಲ ಅವರೇ ಮಾಡೋದಿಲ್ಲ ನಮ್ಮಲ್ಲಿ ಕೆಲಸಗಳಲ್ಲಿ. ಹಾಗಾಗಿ ಎಲ್ಲ ಪತ್ರಿಕೆಗಳಿಗೆ ಮೌಲ್ಯಗಳನ್ನು ವೃದ್ಧಿ ಮಾಡುವಂಥ ಕೆಲಸದೊಟ್ಟಿಗೆ ನಾನು ಮತ್ತು ಇನ್ನೊಂದು ಪುನಃ ಹುಟ್ಟಿನ ಹೇಳಬೇಕು. ನನ್ನನ್ನು ಕರೆದಿದ್ದು ಅದೇ ನನಗೆ ನನ್ನನ್ನು ನಿವೃತ್ತಿ ಕೊಟ್ಟಿದ್ದರು. ಇದು ಪ್ರೋಟೋಕಾಲ್ ಮುರಿದು ಈಗ ನನ್ನ ವೇದಿಕೆ ಅಂತಿದೆ. ನಾನು ಹೇಳಿ ಬೇಗ ಹೋಗ್ತೇನೆ. ಯಾಕೆಂದರೆ ಇಲ್ಲದ್ರೆ ಮತ್ತೆ ಇಲ್ಲಿ ಕೊನೆಯಲ್ಲಿ ಕೂತ್ಕೊಂಡು ಮತ್ತೆ ಕೊಡಲಿಲ್ಲ, ಮಾತಾಡಲಿ ಕೊಡಲಿಲ್ಲ ಅಂತ ಹೇಳಿ ಬೇಗ ಹೋಗೋದು ದೃಷ್ಟಿಕೊಂಡು ಮತ್ತೆ ನಾನು ಬೇರೆ ಕೆಲಸ ಮುಗಿದು. ಇವತ್ತು ನಮ್ಮವರು ಎಲ್ಲರೂ ಇದ್ದಾರೆ. ಮತ್ತು ಹೇಳಿದಾಗ ನಾನು ಎಲ್ಲರೂ ಮಾತಾಡಿ ಒಂದು ಅವಕಾಶ ಆಗ್ತದೆ, ಸಿಗೋದಿಲ್ಲ. ಮತ್ತು ಮಾತಾಡೋರು ಬಿಸಿ ಇರ್ತಾರೆ, ಅವರು ಮಾತಾಡಿ ಟೈಮು ಸಿಗೋದಿಲ್ಲ ಅವರಿಗೆ. ಆಗ ಅವ್ರಿಗೆ ಹೇಗೆ ಕ್ಯಾಮ್ರಾ ಹಿಡ್ಕೊಂಡಿದ್ದೆ, ಲೊಕೇಶನ್ ನೋಡಿ ಕ್ಯಾಮ್ರಾ ಕೊಡೋದು ಪುನಃ ಬಂದು ಕೂತು. ಹಾಗೆ ಈ ವಿಷಯಗಳಲ್ಲಿ ಒಂದು ಒಳ್ಳೆಯ ವಿಷಯ, ಒಳ್ಳೆ ಖುಷಿ, ಸಂತೋಷ. ಮತ್ತು ಅಶೋಕರು ಹೇಳಿದ ಮಾತನ್ನು ನಾನು ವಿಶೇಷ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ. ಯಾಕೆಂತೇಳಿದರೆ ಪ್ರಾಯಶಃ ಒಂದು ಬದಲಾವಣೆ ನಾವು ತರಬೇಕಾಗ್ತದೆ ಸಮಾಜದಲ್ಲಿ. ಪತ್ರಿಕೆ ಅಂದರೆ ಒಂದು ಕೆಟ್ಟ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಚೆನ್ನಾದ ಕೆಟ್ಟ ನೋಡಿದ ಕೂಡ ಯಾರಿಗೂ ಬೈತಾರೆ, ಯಾರಿಗೂ ಹೊಗಳ್ತಾರೆ. ಈ ಸಂಪ್ರದಾಯ ಬರಲಿಕ್ಕಾಗಿದೆ. ಅದನ್ನು ನಾವು ತೆಗೆಯದೇ ಇದ್ದರೆ ನಮಗೆ ಗೌರವ ಕಡಿಮೆ.
ನಾವು ನಮ್ಮ ಗೌರವ ಉಳಿಸಿಕೊಡ್ಬೇಕಾದ್ರೆ ಕಳ್ಸತಿ ಇದ್ರ ಉಲ್ಲೇಖ ಮಾಡಿದ್ದೆ ನಾನು. ನಮ್ಮ ಗೌರವ ಉಳಿಸಿಕೊಡ್ಬೇಕಾದ್ರೆ ಸುಧಾಕರ ಸವಣರಿಗೆ ಇಲ್ಲಿ ವಿಜಯ ಕರ್ನಾಟಕಕ್ಕೆ ಅಲ್ಲ, ಸುಧಾಕರ ಸವಣರಿಗಾಗಿ ಇಲ್ಲಿ ಗೌರವಗಳು. ಎಲ್ಲ ಪತ್ರಿಕೆ ವೇದಿಕೆಯಲ್ಲಿದ್ದವರಿಗೆ ಎದುರಿದ್ದರೆ ಹೇಳೋದು, ನಿಮ್ಮ ಕೆಲಸದ ಮೂಲಕ ನೀವು ಗೌರವ ಬಂದಾಗ ನಿಮ್ಮ ಪತ್ರಿಕೆಗೆ ಮಾಧ್ಯಮಕ್ಕೆ ಗೌರವ ಬರ್ತದೆ. ಮಾಧ್ಯಮದ ಮೇಲಿನ ಗೌರವವನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡಿದರೆ ಅದು ಅವರ ಕೆಲಸ ನಾವು ಮಾಡಿದಿರುತ್ತದೆ. ನಮ್ಮ ಕೆಲಸವನ್ನು ಕೊಡೋ ಕೆಲಸವನ್ನು ಸುದ್ದಿ ಬಿಡುಗಡೆ ಎಲ್ಲರಿಗೂ ನಾವು ಹೇಳ್ತೇವೆ. ನಿಮಗೆ ಗೌರವ ಬರಬೇಕು, ನೀವು ಸಾಧನೆ ಮಾಡಬೇಕು, ನೀವು ಗುರುಸಿಕೊಳ್ಬೇಕು. ನೀವು ಸಿಗೊಂಡಾಗ ನಾನು ಗುರುಸಿಕೊಳ್ತೇನೆ. ಬೇರೆ ಮಾಧ್ಯಮಗಳಲ್ಲಿ ಇವರು ಎಂತೆ ವರದಿ ಮಾಡಲಿ, ಯಾರು ಎಂಥದೇ ಬರೀಲಿ, ಅದು ಎಲ್ಲ ಹೋಗೋದು ಕ್ರೆಡಿಟ್ ಎಡಿಟರಿಗೆ ಅಥವಾ ಒಂದು ನಿಮಗೆ ಆ ಗೌರವ ಬರೋದಿಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ಒಂದು ಬದಲಾವಣೆ ತರಲಿಕ್ಕೆ ಕೂಡ ನಾವು ಇದು ಸುದ್ದಿ ಮಾಧ್ಯಮ ಅಂತ, ಸುದ್ದಿ ಮೀಡಿಯಾ ಹೌಸ್ ಅಂತ ಕೆಲವು ವರ್ಷಗಳು ಯೋಚನೆ ಮಾಡಿಕೊಂಡಿದ್ದೆ. ಈ ಪತ್ರಿಕೆಯಿಂದ ಇಷ್ಟ ಇರೋದು ಅದಕ್ಕೆ ಪತ್ರಿಕೆ ಹೋಗಿ ಸುದ್ದಿ ಮಾಧ್ಯಮ ಮತ್ತು ಅರಿವು ಕೇಂದ್ರ ಅಂತ ಮಾಡ್ತಾ ಇದ್ದೇನೆ. ಪ್ರಾಯಶಃ ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು. ಸುದ್ದಿ ಮೀಡಿಯಾ ಹೌಸ್ ಇದು ಮಂಗಳೂರು ಓಪನ್ ಆಯಿತು. ಕನ್ನಡ ಭವನದಲ್ಲಿ ಸಂದೀಪ್ ವಾಗ್ಲೆ ಅಂತಿದ್ದವರು ಇವತ್ತು ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ನಮ್ಮ ಚಾನಲ್ ಇವತ್ತು ಗೌತಮ್ ಇದ್ದವರು ಮಂಗಳೂರಿಗೆ ಹೋಗ್ತಾ ಇದ್ದಾರೆ. ಬ್ಯಾಂಗ್ಳೂರು ಸನತ್ ಅಂತೇಳಿ ಟಿ ವಿನಲ್ಲೆಲ್ಲ ಕೆಲಸ ಮಾಡಿದವರು, ವಿಸ್ತಾರದಲ್ಲಿದ್ದವರು, ಅವರು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ನಾವು ಯಾರೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅವನ್ನೆಲ್ಲ ನಮ್ಮೊಟ್ಟಿಗೆ ಸೇರಿಸಿಕೊಂಡು ಸುದ್ದಿ ಮೀಡಿಯಾ ಹೌಸ್ ಅಂತ ಮಾಡ್ತಿದ್ವಿ. ನಾನು ಪುಷ್ಪರಾಜು ಕೇಳ್ತಾ ಇದ್ದೇನೆ, ಶ್ರೀನಿವಾಸ ಹೇಳ್ತೀನಿ, ನಿಮ್ಮ ಕೆಲಸ ಮಾಡಿ ಮತ್ತು ನಮ್ಮೊಟ್ಟಿಗೆ ಸ್ವಲ್ಪ ಸೇರಿಕೊಳ್ಳಿ. ಅಂದರೆ ಸುದ್ದಿ ಮಾಧ್ಯಮ ಸ್ವಲ್ಪನೇ ಅಪ್ಪ, ನಿಮ್ಮ ಕೌಶಲ್ಯವನ್ನು ನಿಮ್ಮ ಇದು ನಮಗೆ ಕೊಡಿ ಸ್ವಲ್ಪ. ಯಾರಿಗೆ ಕೊಡ್ತೀರಿ? ನಮಗೆಲ್ಲ ಸುದ್ದಿಗಲ್ಲ, ಸುದ್ದಿ ಮಾಧ್ಯಮದ ಮೂಲಕ, ಸುದ್ದಿ ಮೀಡಿಯಾ ಹೌಸಿನ ಮೂಲಕ ನಾವು ಅದನ್ನು ಎಲ್ಲರಿಗೂ ಕೊಡುವ. ನಾನು ಒಂದು ವಿಷಯ ಹೇಳಿ, ನಾನು ಸುದ್ದಿ ಬರ್ತೇನೆ, ಇವತ್ತು ನ್ಯೂಸ್ ಬರ್ತದೆ. ಇದರಲ್ಲಿ 2 ವಿಷಯಗಳು. ಅಶೋಕರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿದರು, ಭ್ರಷ್ಟಾಚಾರಕ್ಕೆ ತುಂಬ ಹೋರಾಟ ಮಾಡ್ತಾಯಿದ್ದಾರೆ. ಸುಳ್ಯದ ಸನ್ಮಾನ ಕಾರ್ಯಕ್ರಮ ಆಯಿತು, ಅಲ್ಲಿ ಭ್ರಷ್ಟಾಚಾರದ ವಿಷಯ ಬರಲಿಲ್ಲ. ಅಶೋಕರೇ ಇಲ್ಲಿ ಭ್ರಷ್ಟಾಚಾರ ಹೋರಾಟ ಮಾಡ್ತಾರೆ ಅಂತೇಳಿ ಅಶೋಕರಿಗೆ ಅವರ ಫೋಟೋ ಹಾಕಿ ಪುತ್ತೂರಲ್ಲಿ ಹೇಗೆ ಶಾಸಕರು ಭ್ರಷ್ಟಾಚಾರದ ಹೋರಾಟ ಮಾಡ್ತಾರ ಅದೇ ರೀತಿಯಲ್ಲಿ ಎಲ್ಲರೂ ಮಾಡಲಿ ಅಂತ ಒಂದು ಕರೆ ಕೊಟ್ಟೆ. ಅದಕ್ಕೆ ಒಳ್ಳೆಯದು, ಜನರಿಗೆ ಒಳ್ಳೆಯದಾಗಲಿ ಅಂತ. ಹಾಗೆ ಅದು ಅಶೋಕರಿಗೆ ಕೊಟ್ಟೆ. ಇವತ್ತು ಅವರಿಗೆ ಫಲಕ ಕೂಡ ಕೊಟ್ಟೆ. ಒಂದು ಫಲಕ ಇಲ್ಲಿ ಭ್ರಷ್ಟಾಚಾರ ವಿರುದ್ಧದ ಫಲಕ ಅವರು ಇಟ್ಟುಕೊಂಡು ಅವರು ಘೋಷಣೆ ಮಾಡಿದರು. ಅದನ್ನು ಜನರಿಗೆ ಪ್ರಯೋಜನ ಆಗಲಿಕ್ಕೆ ಪ್ರಾರಂಭ ಆಯಿತು. ನಿರಂತರ ನೆನಪಿಸ್ತಾ ಇರ್ತೇವೆ ನಾವು. ಎಲ್ಲ ಭ್ರಷ್ಟಾಚಾರ ಅಶೋಕರಿಗೆ ಗಮನಕ್ಕೆ ತರ್ತೇವೆ ನಾವು ಸರ್. ನೋಡಿ ಭ್ರಷ್ಟಾಚಾರ ನಡೀತಿದೆ, ಲಂಚ. ಸೊ ಅವರು ಸ್ವಲ್ಪ ಜಾಗೃತ ಆಗ್ತಾರೆ. ಯಾಕೆ ಅವ್ರಿಗೆ ಓಟು, ಅಶೋಕರಿಗೆ ಹೋಟೆಲ್ ಗೆಲ್ಲಬೇಕು. ಇವತ್ತು ಭಾಗೀರಥಿಗೆ ಹೇಳಿದ್ದೇನೆ, ಪೂಂಜರಿಗೆ ಹೇಳಿದ್ದೇನೆ, ನೀವು ಹೋಟೆಲ್ ಗೆಲ್ಲಬೇಕಲ್ಲ ಇಷ್ಟು. ಅದಕ್ಕಾಗಿ ಅದು ಭ್ರಷ್ಟಾಚಾರ ಜನರ ಉಪಕಾರದ ಒಂದು ಕಡೆ, ನಿಮಗೂ ಉಪಕಾರದ 2 ಕಡೆ. ಈ ಆಂದೋಲನವನ್ನು ಅವರು ಮುಂದೆ ಇಟ್ಟಿದೆ, ಅದು ಮೀಡಿಯಾ ಹೌಸಲ್ಲಿ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಮೀಡಿಯಾ ಹೌಸಲ್ಲಿ ಹೇಳೋದು ನಾನಿಷ್ಟೇ, ನಾವು ಪುತ್ತೂರಲ್ಲಿ ಯಾರು ಏನೇ ಕೆಲಸ ಆಗಲಿ ನಿಮ್ಮ ಪತ್ರಿಕೆಯಲ್ಲಿ ಬರ್ತದೆ. ನಾನೇ ಫಸ್ಟ್ ಅಂತ ಆಗ್ತಿದೆ, ಅದಕ್ಕೆ ಮತ್ತೆ ಮಾರ್ಕ್ ಆಗ್ತೀವಿ. ಬೇರೆಯವ್ರು ತಗೊಳ್ಳೋದ್ರೆ ಇನ್ನೊಬ್ರು ಸಿಕ್ಕದೆ, ಯಾಕೆ ಇನ್ನೊಬ್ರು ಗೊತ್ತಾಗ್ಬೋದು ಅಂದರೆ ಪ್ರಚಾರ ಮಾಡಿದರೆ ಆಗ ಅವನ ಮಾರ್ಕ್ ಉಂಟಲ್ಲ ಅಂತ ಇವ ಕಡಿಮೆ ಮಾಡ್ತಾರೆ. ನಾವು ನಮ್ಮ ಪತ್ರಿಕೆಯಲ್ಲಿ ಯಾವುದೇ ಲೇಖನ ಬರಲಿ, ಆ ಲೇಖನ ನಮ್ಮಲ್ಲಿ ಕೊಡುಗೆ ಅಂತ ಆಗ್ತದೆ, ಪ್ರತಿಯಿಂದ ಆಗ್ತದೆ. ನಾನು ಮೀಡಿಯಾ ಹೌಸಲ್ಲಿ ಏನು ಬಯಸ್ತೇನೆ ಅಂದರೆ, ಮೀಡಿಯಾ ಹೌಸಲ್ಲಿ ಪುತ್ತೂರು ಏನೇ ಘಟನೆ ಬರಲಿ ನಾವು ಪುತ್ತೂರಿನೊಳಗೆ ಹಂಚಿಕೊಂಡು ಯಾಕೆ ಇರಬೇಕು. ಇದು ಜಗತ್ತಿಗೆ ಮುಟ್ಟಿಸೋ ಮಾಧ್ಯಮ ಆಗ್ತದೆ. ನಮ್ಮ ಪತ್ರಿಕೆಯಲ್ಲಿ ಕೊಡಿ, ನಮ್ಮ ಚಾನಲ್ ಕೊಡಿ, ನಿಮ್ಮ ಹೆಸರಿನಲ್ಲಿ ಅದನ್ನು ಜಗತ್ತಿಗೆ ಕೊಡ್ತೇವೆ. ಇದು ಸುದ್ದಿ ಮಾಧ್ಯಮ ಮೀಡಿಯಾ ಹೌಸ್ನ ಉದ್ದೇಶ. ನೀವೇ ಯಾರು ಕೊಡ್ತೀರಿ, ಸ್ವಕರ್ಷಣೆ ಕೊಟ್ಟ ಲೇಖನ ಅದನ್ನು ಅವರಿಗೆ ಅದರಲ್ಲೇ ಬರೋದಲ್ಲ ಯಾವುದು ಗೊತ್ತಿಲ್ಲ. ನಮಗೆ ಸುದ್ದಿಯಲ್ಲಿ ಕೊಟ್ಟರೆ ನಾವು ಪುತ್ತೂರು ಸುಳ್ಯ ಬೆಳ್ತೇವೆ, ನಮ್ಮಲ್ಲಿ ಮೀಡಿಯಾ ಎಲ್ಲಿದೆ, ಬ್ಯಾಂಗ್ಳೂರು ಎಲ್ಲಿಗಿದೆ, ಅಲ್ಲಿ ಎಲ್ಲ ಕೊಡಲಿಕ್ಕೆ ಬಯಸ್ತಾ. ಯಾಕಂದರೆ ಇದು ನಿಮ್ಮ ಕೊಡುಗೆ. ಆ ಮೂಲಕ ಇಲ್ಲಿಯ ಪುತ್ತೂರಿನ ಪ್ರತಿಯೊಂದು ಅಭಿವೃದ್ಧಿ ನಾಕಾರಂತ ಪರಿಸ್ಥಿತಿ ಇರ್ಬೋದು, ಅವ್ರದ್ದು ಫೋಟೋ ನಮ್ಮಲ್ಲಿ ಬರ್ತದೆ, ನ್ಯೂಸ್ ಆಗ್ತದೆ, ಅದು ಎಲ್ರಿಗೂ ಗೊತ್ತಾಗಲಿ. ಇದನ್ನು ಎಲ್ರಿಗೂ ಕೊಡಲಿಕ್ಕಾಗಿ ನಾವು ಬ್ಯಾಂಗ್ಳೂರು ಮೀಡಿಯಾ ಮಾಡ್ತಾಯಿದ್ದೇವೆ, ಮಂಗಳೂರಲ್ಲಿ ಮಾತಾಡ್ತಿದ್ದೇನೆ. ನಾವು ಕೊಡ್ತೇವೆ ಪುತ್ತೂರಿಂದ ಎಲ್ಲ ಒಳ್ಳೆಯ ವಿಷಯ ಕೊಡ್ತೇವೆ, ತಪ್ಪುಗಳನ್ನು ಕೊಡ್ತೇವೆ. ನೀವು ಅದನ್ನು ಜನರಿಗೆ ಕೊಡಿ. ಮಾಧ್ಯಮವಾಗಿ ಪುತ್ತೂರನ್ನು ಜಗತ್ತಿಗೆ ಮುಟ್ಟಿಸೋ ಕೆಲಸವ ಸುದ್ದಿ ಮಾಧ್ಯಮ ಮೀಡಿಯಾ ಹೌಸ್ ಕೆಲಸ ಮಾಡ್ತಾರೆ. ಅದ್ರಲ್ಲಿ ಅವರದ್ದು ಇವರದ್ದು ಅಂತಿಲ್ಲ, ನಮ್ಮದೇ ಅಂತ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ನಮಗೆ ಕೊಟ್ಟರೆ ನಮ್ಮದಲ್ಲಿ ಬರ್ಬೋದು, ಬಾರದಿದ್ದರೆ ಬರೋಲ್ಲ. ಅದು ನಿಮ್ಮ ಕೊಡುಗೆ ಅಂತ ಹೇಳಿ ಅವರ ಮೂಲಕ ಜಗತ್ತಿಗೆ ಕೊಡುವಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರಾರಂಭ ಮಾಡೋಕ್ಕೆ ಶಕ್ತಿ ಕೊಡಬೇಕಾದ್ದು ನೀವು. ನಿಮ್ಮಲ್ಲಿ ಕಂಟೆಂಟ್ ಇರೋದು ನಿಮ್ಮಲ್ಲಿ, ಶಕ್ತಿ ಇರೋದು ನಿಮ್ಮಲ್ಲಿ, ವಿಷಯ ಇರೋದು ನಿಮ್ಮಲ್ಲಿ. ನೀವು ನಿಮ್ಮದಕ್ಕೆ ಕೊಡಿ. ನೀವು ಪತ್ರಿಕೆ ಕೊಡಬೇಡಿ ಅಂತ ಎಂದು ಹೇಳೋದು. ಪತ್ರಿಕೆ ಕೊಟ್ಟ ಮೇಲೆ ಒಂದು ಅನುಮತಿ ಕೇಳಿ, ಅದು ಹೇಗೂ ಎಲ್ಲ ಕಡೆ ಹೋಗಲಿ ವಿಷಯ. ಅದರ ಅನುಮತಿ ಮೂಲಕ ನೀವು ನಮಗೆ ಕೊಡಿ, ರೂಪಾಂತರ ಕೊಡಿ. ನಿಮ್ಮ ಕಂಟೆಂಟ್ ನಿಮ್ಮ ಹೆಸರಿನಲ್ಲಿ ಜಗತ್ತಿಗೆ ಕೊಡುವಂಥ ಕೆಲಸವನ್ನು ಸುದ್ದಿ ಮೀಡಿಯಾ ಹೌಸ್ ಮಾಡಲಿಕ್ಕೆ ಪುತ್ತೂರಿಂದ ಸುಳ್ಳೆ ಬೆಳ್ತಂಗೆ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಮಂಗಳೂರು ಅಧಿಕಾರಿ ಕಚೇರಿ ತೆಗೆದಿದ್ದೇವೆ, ಬ್ಯಾಂಗ್ಳೂರು ಕಚೇರಿ ತೆಗೆದಿದ್ದೇವೆ, ಎಲ್ಲ ಮೀಡಿಯಾ ಚಾನಲ್ ಒಟ್ಟಿಗೆ ಮಾತುಕತೆ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಸೋರ್ಸ್ ಕೊಡಿ. ಎಲ್ಲರೂ 2 ಕ್ಯಾಮ್ರಾ ಇರ್ತೇವೆ. ನಾನು ಇಷ್ಟು ಕ್ಯಾಮ್ರಾ, ಆ್ಯಕ್ಚುಲಿ ಈ ಕ್ಯಾಮ್ರಾ ತಗೊಂಡು ಏನು ಮಾಡ್ತಾರೆ, ಒಂದು 25 ಕ್ಯಾಮ್ರಾ. ಮೊನ್ನೆ ಹೋದರೆ ಒಂದು ಫಂಕ್ಷನಲ್ಲಿ ಜನರಲ್ಲಿ ಕಾಣ್ತಾ ಇಲ್ಲ, ಕ್ಯಾಮ್ರಾವೇ ಕಾಣೋದಿಲ್ಲ. ಯಾಕೆಂದರೆ ಕ್ಯಾಮ್ರಾ ಮತ್ತು ಕ್ಯಾಮ್ರಾ ಕಡೆಗೆ ಜನ ಒಂದು ಸೈಡ್ ಬೋಲಿ ಇದು ನಾನು ಹತ್ತದು ಹಾಕಬೇಕಂತಿಲ್ಲ. ಇವತ್ತು ಇದ್ರ ಬಗ್ಗೆ ಮಾತಾಡಿದ್ದೆ, ಬಗ್ಗೆ ಮಾತಾಡಿ ಅದೇ ಕೆಲಸ ಮಾಡ್ತದೆ. ಆಗಿರುವಾಗ ನಾನು ಹೇಳಿದೆ, ಎಲ್ಲರೂ ಶೂಟ್ ಮಾಡಿ, ಒಳ್ಳೆಯವರು 2 ಜನ ಮಾಡಿ ಕೊಡಿ, ಅದನ್ನೆಲ್ಲರಿಗೆ ನಾವು ಹಂಚೋಣ. ಕಂಟೆಂಟ್ ಅವರವ್ರದ್ದು ಇಲ್ಲಿ ಹೇಗೆ ಬೇಕಾದ್ರೂ ಮಾಡಿಕೊಳ್ಳಿ. ಆ ರೀತಿಯಲ್ಲಿ ಮಾಹಿತಿಗಳ ಖರ್ಚುಗಳನ್ನು ಕಡಿಮೆ ಮಾಡಿ, ಸಂಘದ ಖರ್ಚು ಕಡಿಮೆ ಆದರೆ ಆದಾಯವನ್ನು ಹಂಚಿಕೊಳ್ಬೋದು. ನಾನು ಎಲ್ಲರಿಗೆ ಆರ್ಡರ್ ತೆಗೆಸಿಕೊಂಡು ಬಂದೆ, ನಿಮಗೂ ಆರ್ಡರ್ ತೆಗೆಸಿಕೊಂಡು. ಯಾಕೆ ನಮ್ಮಲ್ಲಿ ಎಲ್ಲರ ಕ್ಯಾಮ್ರಾ, ನಮ್ಮಲ್ಲಿ 12 ಕ್ಯಾಮ್ರಾ ಇದೆ.
ನಮ್ಮ ಕ್ಯಾಮ್ರಾ 2 ಇನ್ನು 6 ಜನ ಇದ್ದೀರಿ, 12 ಕ್ಯಾಮ್ರಾ ಆಗ್ತದೆ. 12 ಕ್ಯಾಮ್ರಾ ಬೇಕು ಅಂತ ನೀವು ಕಾಲ್ ಫಾರ್ 12 ಕ್ಯಾಮ್ರಾ ಕದ್ದು ಕಾರ್ಯಕ್ರಮ ಮಾಡೋ. ನಿಮ್ಮ 2 ಕ್ಯಾಮ್ರಾ, ನಮ್ಮದು 2 ಕ್ಯಾಮ್ರಾ, ನಾನು 8 ಕ್ಯಾಮ್ರಾ, ನಾನು 12 ಕ್ಯಾಮ್ರಾ ಆಗ್ತಾ ಹೋದರೆ ಇದು ಇವತ್ತಿನ ಕೊಲ್ಲಾಬ್ರೇಷನ್ ಅಲ್ಲ, ಇದು ಕಾಂಪಿಟೇಷನ್ ಅಲ್ಲ, ಕೊಲ್ಲಾಬ್ರೇಷನ್. ಟೈಮ್ಸ್ ನೀವು ಅವರಿಗೆ ಸುಧಾಕರಿಸಲು ಗೊತ್ತಿದೆ, ಟೈಮಲ್ಲಿ ನಾವು ಪ್ರಿಂಟ್ ಮಾಡ್ತಾಯಿದ್ವಿ. ಟೈಮ್ ನಾವು ಹಾಗೆ ಒಂದು ಪತ್ರಿಕೆ, ಅದು ಪ್ರೆಸ್ ಇದೆ, ಅವರ ಪ್ರೆಸ್ ಮಾತ್ರ ಮಾಡುವುದಿತ್ತು. ಅವರು ಏನು ಹೇಳಿದ್ದಾರೆ, ಹೇಳಿಗೆ 25 ಪೇಪರ್ ಪ್ರಿಂಟ್ ಆಗ್ತದೆ, 25 ಪೇಪರ್ ನಮ್ಮ ಪೇಪರ್ ಒಟ್ಟಿಗೆ ಪ್ರಿಂಟ್ ಆಗ್ತದೆ. ಅವ್ರ ಸ್ಪರ್ಧೆ ಹೊರಗೆ ಹೋಗೋ ಬೇರೆ. ಇವತ್ತು ವಾರ್ತಾ ಭಾರತಿ ಹೊಸದಿಗಂತ ನಿಮಗೆ ಬೇರೆ ಬೇರೆ ಅಂತ ಕಾಣ್ತದೆ, ಅಲ್ಲಿ ಹೋಗಿ ಮಾತಾಡಿ. ವಾರ್ತಾ ಭಾರತಿಯಲ್ಲಿ ಹೊಸದಿಗಂತ ಪ್ರಿಂಟ್ ಆಗ್ತದೆ, ಹೊಸದಿಗಂತ ವಾರ್ತಾ ಭಾರತಿ ಒಂದೇ ಗಾಡೀಲಿ ಬರ್ತದೆ. ಇಲ್ಲಿ ಬರೋದು ಹೋದವ್ರು ಬೇರೆ. ಏನಂತೇಳಿ ನ್ಯೂಸ್ಗಳ ಈ ಥರ ಅವ್ರು ನ್ಯೂಸ್ ಬಿಟ್ಟಿಲ್ಲ, ಇವರು ಸಾಲ ಕೊಡ್ತಾರೆ, ಅವರು ಸಾಲ ತಗೊಳ್ತಾರೆ. ಈ ಹೊಂದಾಣಿಕೆಯ ವಿಷಯಗಳಲ್ಲಿ ನಾನು ನ್ಯೂಸಲ್ಲಿ ಕಾಂಪ್ರಮೈಸ್ ಮಾಡಬೇಕು, ಆದರೆ ಬಾಕಿ ವಿಷಯಗಳಲ್ಲಿ ಹೊಂದಾಣಿಕೆಯಲ್ಲಿ ಕಂಟೆಂಟ್ ತಗೊಳ್ಳೋದ್ರಲ್ಲಿ ಕೊಡೋದ್ರಲ್ಲಿ ಹೊಂದಾಣಿಕೆ ನಾವು ಬದುಕ್ತೇವೆ. ಇನ್ನೊಬ್ಬ ಯಾರೋ 2 ಚಾನಲ್ ಬರ್ತಾನೆ, ಅವನು 2 ಕ್ಯಾಮ್ರಾ ಹಾಕ್ತಾನೆ, ನಾವು ಹೋಗಲಿ ಬರೋ 5 ಸಾವಿರ ಕಡಿಮೆ ಅಂತ ಕೇಳ್ತಾನೆ. ಇವ ಇನ್ನೊಂದು ಅಲ್ಲಿ ಹೋಗ್ತಾನೆ, ಇವ ಅವನಿಗೆ ಇದು ಒಳ್ಳೆಯ ಒಂದು ನಿರ್ಣಯವನ್ನು ಮಾಡಿ. ಈ ನಿರ್ಣಯ ಏನು ಅಂತೇಳಿದರೆ ಸಾಮೂಹಿಕವಾಗಿ ಈ ಸಂಸ್ಥೆಯಲ್ಲಿ ಎಲ್ಲರೂ ಸೇರಿದ್ದೀವಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಸುದ್ದಿ ಮೀಡಿಯಾ ಹೌಸಿಗೆ ನೀವು ಯಾರೆಲ್ಲ ಸೇರ್ತೀರಾ ಅದೆಲ್ಲವನ್ನು ಕೂಡ ನಾನು ನಿಮ್ಮ ಮೂಲಕ ಸುದ್ದಿ ಮೀಡಿಯಾ ಹೌಸಿನ ಮೂಲಕ ಅಥವಾ ಸುದ್ದಿ ಟ್ರಸ್ಟ್ನ ಮೂಲಕ ಕೂಡ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೆ ಒಳ್ಳೆಯದಾಗಿ, ಎಲ್ಲರಿಗೆ ಶುಭಾಶಯಗಳು ಹೇಳ್ತಾ, ಎಲ್ಲರೂ ಕೂಡ ನಮಗೆ ಆತ್ಮೀಯರು, ಇನ್ನೂ ಹೆಚ್ಚು ಆತ್ಮೀಯರಾಗ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯುತ ಆಗಮಿಸುವ ಎಲ್ಲರೂ ಕೂಡ ಸಮಾಜವಾಗಿದ್ದಂಥ ಡಾಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಪ್ರೀತಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಮುಂದುವರಿಸುತ್ತೇವೆ. ಈಗ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿರುವಂತಹ ರಾಜ್ಯ ಕಾರ್ಯಕಾರಿ ಸದಸ್ಯರಾಗಿರುವಂತಹ ಶ್ರೀಯುತ ಶ್ರೀನಿವಾಸ ನಾಯ್ಕ ಅಂದಾಜೆ ಸರ್ ಇದ್ದಾರೆ ನಮ್ಮ ಜೊತೆ. ಆತ್ಮೀಯರೇ, ಪುತ್ತೂರು ಪ್ರೆಸ್ ಕ್ಲಬ್ಗೆ ಬರುವುದಂದರೆ ನಮ್ಮ ಮನೆಗೆ ಬಂದಾಗ, ಯಾಕೆಂದರೆ ನನ್ನ ಹುಟ್ಟೂರ ಒಂದು ಊರಿನಲ್ಲಿ ಆಗುವ, ಮನೆಯಲ್ಲಿ ಆಗುವ ಕಾರ್ಯಕ್ರಮ ಇಲ್ಲಿ ಅದೇ ರೀತಿಯಲ್ಲಿ ಆಗ್ತದೆ. ಇಲ್ಲಿ ನಾವು ನೋಡಿದ್ದೀವಿ. ಇವತ್ತು ಬೆಳಿಗ್ಗೆಯಿಂದ ಬಂದ ತಕ್ಷಣ ನನಗೆ ಅತ್ಯಂತ ಖುಷಿಯಾಗಿದೆ. ಪ್ರತಿಯೊಬ್ಬ ಪತ್ರಕರ್ತರು ಇದು ಅವರ ಮನೆಯ ಕಾರ್ಯಕ್ರಮದ ಹಾಗೆ ಇವತ್ತು ಆಚರಣೆಯನ್ನು ಮಾಡಿದ್ದಾರೆ. ಪುತ್ತೂರು ಪ್ರೆಸ್ ಕ್ಲಬ್ಗೆ, ಪುತ್ತೂರು ಸಂಘಕ್ಕೆ ಅದರದೇ ಆದ ವೈಶಿಷ್ಟ್ಯ ಇದೆ. ನಾನು ನೋಡಿದ್ದೆ, ಇವತ್ತು ಪತ್ರಕರ್ತನಾದವನು ನಾವು ಭಾಳಷ್ಟು ನಮ್ಮ ಸಮಯವನ್ನು ಲೆಕ್ಕಿಸದೆ ನಾವು ನಮ್ಮ ಇಡೀ ದಿನವನ್ನು 24x7 ನಮ್ಮ ಇಡೀ ಕೆಲಸವನ್ನು ನಾವು ಒಂದು ಪತ್ರಿಕೆಗೆ ಬೇಕಾಗಿ, ಒಂದು ಮಾಧ್ಯಮ ಸಂಸ್ಥೆಗೆ ಬೇಕಾಗಿ ಮಾಡ್ತೇವೆ. ಆದರೆ ನಮ್ಮ ಬಗ್ಗೆ ನಾವು ಆಲೋಚನೆಯೇ ಮಾಡೋದಿಲ್ಲ. ಯಾಕೆಂದರೆ ಪತ್ರಕರ್ತ ನಿವೃತ್ತಿ ಆದಾಗ ಅವನಿಗೆ ಗೊತ್ತಾಗ್ತದೆ ಇವತ್ತು ನಮ್ಮೊಟ್ಟಿಗೆ ಯಾರಿದ್ದಾರೆ ಅಂತ. ನಾವು ಕೆಲಸವನ್ನು ಮಾಡುವಾಗ ನಮ್ಮ ಆರೋಗ್ಯವನ್ನು ಲೆಕ್ಕಿಸದೆ, ನಮ್ಮ ಆದಾಯವನ್ನು ಲೆಕ್ಕಿಸದೆ ನಾವು ಕೆಲಸವನ್ನು ಮಾಡ್ತೇವೆ. ಆದರೆ ಇವತ್ತು ಪುತ್ತೂರು ಪತ್ರಕರ್ತರ ಸಂಘ ಇದಕ್ಕೆ ಒಂದು ಮಾದರಿಯಾದ ಕೆಲಸವನ್ನು ಮಾಡಿದೆ. ಯಾಕೆಂದರೆ ಇವತ್ತು ಪತ್ರಕರ್ತರನ್ನು ಗುರುತಿಸುವ ಕೆಲಸವನ್ನು ಮಾಡಿದೆ. ನಮ್ಮನ್ನು ನಾವು ಗುರುತಿಸಬೇಕು. ಯಾಕೆಂದರೆ ನಾಳೆ ಇವತ್ತು ನೀವು ಕೊಟ್ಟ ಒಂದು ಸನ್ಮಾನ ಪತ್ರ ನಾಳೆ ನೀವು ನಿವೃತ್ತಿ ಆದ ಮೇಲೂ ಕೂಡ ನಮ್ಮಲ್ಲಿ ಒಂದು ದಾಖಲೆ ಇರುವುದು ಅದು ಮಾತ್ರ. ಇವತ್ತು ನೀವು ಫ್ರೂಟ್ಸ್ ಕೊಡ್ಬೋದು, ಡ್ರೈ ಫ್ರೂಟ್ಸ್ ಕೊಡ್ಬೋದು, ಮಾಲೆ ಕೊಡ್ಬೋದು, ಶಾಲು ಕೊಡ್ಬೋದು, ಆದರೆ ಅದೆಲ್ಲ ಉಳಿಯುವುದಿಲ್ಲ. ಆದರೆ ನೀವು ಕೊಟ್ಟ ಗೌರವ ನಾನು ಕೊಟ್ಟಿರುವುದು ಸನ್ಮಾನ ಪತ್ರದಲ್ಲಿ. ಹಾಗಾಗಿ ನಾನು ವಿಶೇಷವಾಗಿ ಸುಧಾಕರ್ ಸುವರ್ಣ ಮತ್ತು ಇಡೀ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಅಭಿನಂದಿಸ್ತೇನೆ. ಈ ಒಂದು ಒಳ್ಳೆಯ ಕೆಲಸವನ್ನು, ಕಾರ್ಯವನ್ನು ಮಾಡಿದಿರಿ. ಇದರೊಟ್ಟಿಗೆ ಇವತ್ತು ಬಿ ಟಿ ರಂಜನ್ ಈಗಾಗಲೇ ನಮ್ಮ ವಾರ್ತಾಧಿಕಾರಿಯವರು ಹೇಳಿದರು. ಬಿ ಟಿ ರಂಜನ್ ಅಂದರೆ ಪುತ್ತೂರಲ್ಲಿ ನಾನು ಪತ್ರಿಕೋದ್ಯಮರು ಉದಯ ಟಿ ವಿಯಲ್ಲಿ ಬರುವಾಗ ನಾವು ಪುತ್ತೂರಿಗೆ ಬರುವುದಂದರೆ ಹೆದರಿಕೆ. ಯಾಕೆಂದರೆ ನಾವು ಯಾವುದೇ ಕ್ವಶ್ಚನ್ ಒಂದು ಕೇಳಿದರೆ ಅದಕ್ಕೆ ಮೊದಲು ಬಿ ಟಿ ರಂಜನ್ ಮತ್ತು ಕುಂಟಿನಿಯವರು ಕ್ವಶ್ಚನ್ ಕೇಳಿ ಆಗಬೇಕು. ಆ ಬಳಿಕ ಎಲ್ಲರೂ ಅವರು ರೆಡಿ ಇರ್ತಾರೆ ಅಷ್ಟು ಕ್ವಶ್ಚನ್ ಕೇಳಲಿಕ್ಕೆ. ಅಂಥ 2 ಘಟಾನುಘಟಿ ಪತ್ರಕರ್ತರು ಇವತ್ತು ಬಿ ಟಿ ರಂಜನ್ ಅವರ ಸಿದ್ಧಾಂಜಲಿ ಸಭೆಯಲ್ಲಿ ಒಂದು ಪ್ರಸ್ತಾವ ಬಂದಿತ್ತು. ಒಂದು ಅವರ ಹೆಸರಲ್ಲಿ ಒಂದು ದತ್ತಿನಿಧಿಯನ್ನು ಮಾಡಿ ಅವರ ಹೆಸರಲ್ಲಿ ಒಂದು ಪತ್ರಕರ್ತರಿಗೆ, ಅದರಲ್ಲೂ ಕೂಡ ಗ್ರಾಮೀಣ ಪತ್ರಕರ್ತರಿಗೆ ಒಂದು ಪ್ರಶಸ್ತಿ ಕೊಡುವ ಕೆಲಸವನ್ನು ಮಾಡಬೇಕು ಅಂತೇಳಿ ಖಂಡಿತವಾಗಿ ಇವತ್ತು ಈ ಒಂದು ಒಳ್ಳೆಯ ಕೆಲಸವನ್ನು ಪುತ್ತೂರು ಪತ್ರಕರ್ತರ ಸಂಘ ಮಾಡಿದೆ. ಅದರಲ್ಲೂ ಕೂಡ ಅರವಿಂದ ಹೆಬ್ಬಾರ್ ಅವರಿಗೆ ಓರ್ವ ಸುಮಾರು 3 ದಶಕಗಳಿಂದಲೂ ಕೂಡ ಒಂದು ಬೇರೆ ಬೇರೆ ಪತ್ರಿಕೆಗಳನ್ನು ಕೆಲಸ ಮಾಡಿದ ಓರ್ವ ಗ್ರಾಮೀಣ ಪತ್ರಕರ್ತರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿದೆ. ಅದರೊಟ್ಟಿಗೆ ಪ್ರತಿಭಾವಂತ ಪತ್ರಕರ್ತರ ಮಕ್ಕಳಿಗೆ ಇವತ್ತು ಇಲ್ಲಿ ಸನ್ಮಾನಿಸುವ ಕೆಲಸವನ್ನು ಕೂಡ ಮಾಡಿದೆ. ಪತ್ರಕರ್ತರ ಸಂಘ ಇವತ್ತು ಸಂಘಟನಾತ್ಮಕ ದೃಷ್ಟಿಯಿಂದ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ನಮ್ಮನ್ನು ಯಾರು ಮುಟ್ಟುವವರು ಇಲ್ಲ ಮತ್ತು ನಮಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಕೂಡ ನಾವು ಈಸಿಯಾಗಿ ತಗೊಳ್ಬೋದು. ಹಾಗಾಗಿ ಪುತ್ತೂರು ಪತ್ರಕರ್ತರ ಸಂಘಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು
ಸಲ್ಲಿಸ್ತೇನೆ. ಅದರೊಟ್ಟಿಗೆ ನಾವು ಜಿಲ್ಲಾ ಪತ್ರಕರ್ತರ ಸಂಘ ಮತ್ತು ರಾಜ್ಯ ಪತ್ರಕರ್ತರ ಸಂಘ ನಿಮ್ಮೊಟ್ಟಿಗೆ ಇದೆ. ಯಾವುದೇ ಒಳ್ಳೆಯ ಕೆಲಸಕ್ಕೆ ನಾವು ಖಂಡಿತವಾಗಿಯೂ ನಿಮ್ಮೊಟ್ಟಿಗೆ ಸದಾ ಬೆನ್ನು ತಟ್ಟಿ ನಾವು ಪ್ರೋತ್ಸಾಹವನ್ನು ಕೊಡ್ತೇವೆ. ನಮಗೆ ವಿಶೇಷವಾಗಿ ನನ್ನನ್ನು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಸರ್ಕಾರದಿಂದ ಕೊಡುವುದಿದೆ. ಅನೌನ್ಸ್ ಆಗಿ 2 ವರ್ಷ ಆಗಿ ನನ್ನ ಕಮಿಟಿ ಮೆಂಬರ್ ಕೂಡ ಆಗಿದ್ದೇನೆ. ಆದರೆ ಇಷ್ಟು ತನಕ ನಮ್ಮ ಜಿಲ್ಲೆಯಲ್ಲಿ 19 ಮಂದಿ ಅರ್ಜಿಯನ್ನು ಹಾಕಿದ್ರು. ಇಬ್ಬರಿಗೆ ಹರೀಶ್ ಬಂಟ್ವಾಳ ಮತ್ತು ಇಬ್ಬರಿಗೆ ನಾವು ಗ್ರಾಮೀಣ ಬಸ್ ಪಾಸನ್ನು ವಿತರಣೆಯನ್ನು ಮಾಡಿದೆ. ಇನ್ನು 17 ಮಂದಿಗೆ ಈ ಬಸ್ ಪಾಸ್ ಗ್ರಾಮೀಣ ಬಸ್ ಪಾಸ್ ವಿತರಣೆ ಕೂಡ ಆಗಲಿಕ್ಕೆ ಇದೆ. ಶೀಘ್ರವೇ ಇದರದ್ದು ಕೂಡ ವಾರ್ತಾ ಆಯುಕ್ತರು ಬದಲಾಗಿದ್ದಾರೆ. ಅವರು ಇದನ್ನು ಖಂಡಿತವಾಗಿಯೂ ಗ್ರಾಮೀಣ ಪತ್ರಕರ್ತರ ಹಿತದೃಷ್ಟಿಯಿಂದ ಖಂಡಿತವಾಗಿಯೂ ಈ ಕೆಲಸಗಳು ಆಗ್ತದೆ. ಇದರೊಟ್ಟಿಗೆ ಪತ್ರಕರ್ತರ ನಿವೇಶನಕ್ಕೆ ಕೂಡ ನಾವು ಮಂಗಳೂರಲ್ಲಿ ಸತತ ಪ್ರಯತ್ನ ಮೂಲಕ ನೇರ್ಮಾರ್ಗ ಗ್ರಾಮ ಪಂಚಾಯತಲ್ಲೂ ಕೂಡ ಆ ಒಂದು ವ್ಯಾಪ್ತಿಯಲ್ಲಿ ಪತ್ರಕರ್ತರಿಗೆ ಜಿಲ್ಲೆಯ ನಮ್ಮ ಹೌಸಿಂಗ್ ಸೊಸೈಟಿಯ ಸದಸ್ಯರಿಗೆ ನಿವೇಶನ ಕೊಡುವ ನಿಟ್ಟಿನಲ್ಲೂ ಕೂಡ ಸರ್ಕಾರದೊಟ್ಟಿಗೆ ಕೆಲಸಗಳು ಆಗ್ತಾ ಇದೆ. ಇದರೊಟ್ಟಿಗೆ ನಾನು ಒಂದೇ ಒಂದು ಮನವಿ ಮಾಡೋದು, ಪತ್ರಕರ್ತರು ಮೊದಲಾಗಿ ಆರೋಗ್ಯದ ಕಡೆ ಗಮನ ಕೊಡಿ, ಅದರೊಟ್ಟಿಗೆ ಆದಾಯದ ಕಡೆ ಕೂಡ ಗಮನ ಕೊಡಿ. ಯಾಕೆಂದರೆ ಇವತ್ತು ನಾವು ಮೊನ್ನೆ ಬೆಂಗಳೂರಲ್ಲಿ ವಾರ್ತಾ ಇಲಾಖೆಯಲ್ಲಿ ಚರ್ಚೆ ಆಯಿತು. ಆಯುಕ್ತರು ಹೇಮಂತ್ ನಿಂಬಳ್ಕರ್ ಅವರು ಹೇಳಿದರು, ಈ ಗ್ರಾಮೀಣ ಪತ್ರಕರ್ತರು ಅದರಲ್ಲೂ ಕೂಡ ಸ್ಟ್ರಿಂಜರ್ಸ್ ನಾವು ಅಧಿಕಾಲಿಕ ವರದಿಗಾರರು ನಾವು ಯಾರಿದ್ದೇವೆ ಅವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಕೊಡಬೇಕು, ಅವರ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು. ಯಾಕೆಂದರೆ ಇವತ್ತು ನಮ್ಮ ಸರ್ಕಾರ ಮಟ್ಟದಲ್ಲಿ ಅಕ್ರಿಡಿಷನ್ ಕಾರ್ಡನ್ನು ಕೊಡುವ ಕೆಲಸವನ್ನು ಸಂಪಾದಕರಿಗೆ ಮತ್ತು ಒಂದೆರಡು ಸಂಸ್ಥೆಯ ಒಂದಿಬ್ಬರಿಗೆ ಮಾತ್ರ ಕೊಡುವ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಕೂಡ ಅದನ್ನು ವಿಸ್ತರಣೆ ಮಾಡುವ ಬಗ್ಗೆ ಕೂಡ ಅವತ್ತು ನಿಂಬಳ್ಕರ್ ಅವರು ಚರ್ಚೆಯನ್ನು ಮಾಡಿದರು. ಯಾಕಂದರೆ ಇವತ್ತು ಗ್ರಾಮೀಣ ಪತ್ರಕರ್ತರು ಬಹಳಷ್ಟು ಸಂಕಟ. ಇವತ್ತು ಅವರ ಲೈನೇಜು, ಇವತ್ತು ಅವರು ಪಡೆಯುವ ವೇತನ, ಸಂಬಳ, ಇವತ್ತಿನ ಪ್ರಸ್ತುತ ನಿತ್ಯದ ವೆಚ್ಚಗಳು ನೋಡಿದರೆ ಅದು ಭಾಳ ಕಡಿಮೆ. ಆ ನಿಟ್ಟಿನಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಸಹಾಯ ಆಗುವ ನಿಟ್ಟಿನಲ್ಲೂ ಕೂಡ ರಾಜ್ಯ ಸಂಘ, ಜಿಲ್ಲಾ ಸಂಘ ನಿಮ್ಮೊಟ್ಟಿಗೆ ಇದೆ ಅಂತ ಹೇಳುತ್ತಾ, ವಿಶೇಷವಾಗಿ ಇವತ್ತು ವೇದಿಕೆಯಲ್ಲಿ ಸುದ್ದಿ ಅವರು ಹೇಳಿದರು, ಶಿವರಾಮ್ ಸರ್ ಸಂಪಾದಕರಲ್ಲ, ಅವರು ವಿತರಕರು ಮತ್ತು ಮಾಲಕರು. ಆದರೆ ಅವರು ಅದನ್ನು ಯಾವುದನ್ನು ತೋರಿಸಿಕೊಳ್ಳುವುದಿಲ್ಲ. ಯಾಕೆಂದರೆ ನಾನು ಬೆಳಿಗ್ಗೆ ಭಾಸ್ಕರ್ ಅವರಿಗೆ ಫೋನ್ ಮಾಡಿದ್ದೆ, ನಮ್ಮೊಟ್ಟಿಗೆ ಬರ್ತೀರಾ ಪುತ್ತೂರಲ್ಲಿ ಪತ್ರಿಕೆ? ಅವರು ಇಲ್ಲ, ಇವತ್ತು ಬರುವುದಿಲ್ಲ, ನಾನು ಡಾಕ್ಟ್ರು ಬೆಳಿಗ್ಗೆ ಬರ್ತಾ ಇದ್ದರು. ನನಗೆ ಆಶ್ಚರ್ಯ ಆಯಿತು. ಅವರು ಹೇಳಿದರು, ಡಾಕ್ಟ್ರ್, ಯಾಕೆಂದರೆ ಶಿವರಾಮ್ ಸರಿಗೆ ಒಂದು ಪತ್ರಕರ್ತರ ಬಗ್ಗೆ ಇರುವ ಕಾಳಜಿ. ಅವ್ರು ಮೊನ್ನೆ ಬೆಳ್ತಂಗಡಿ ಪತ್ರಕರ್ತರ ದಿನಾಚರಣೆಗೆ ಹೋಗಿದ್ದೆ, ಅಲ್ಲಿ ಕೂಡ ಅವರಿದ್ದರು. ಯಾಕೆಂದರೆ ಕೆಲಸದೊಟ್ಟಿಗೆ ಪತ್ರಕರ್ತರನ್ನ ಬೆನ್ನಟ್ಟು ಒಂದು ಪ್ರೋತ್ಸಾಹಿಸುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಾವು ನೋಡಬೇಕು. ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಯಾವುದೇ ಪತ್ರಿಕೆಗೆ ಒಂದು ಗ್ರಾಮೀಣ ಮಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ವರದಿಗಾರ ಇದ್ದರೆ ಅದು ಸುದ್ದಿ ಬಿಡುಗಡೆಗೆ ಮಾತ್ರ. ಯಾಕೆಂದರೆ ಅಷ್ಟು ಮಂದಿಗೆ ಉದ್ಯೋಗ, ಅದರೊಟ್ಟಿಗೆ ಸುದ್ದಿಯನ್ನು. ಇವತ್ತು ನಾನು ಇಲ್ಲಿ ನಿಂತು ಭಾಷಣ ಮಾಡಿದರೆ ನಾಳೆ ಸುದ್ದಿ ಪತ್ರಿಕೆಯಲ್ಲಿ ಸುದ್ದಿ ಬಂದರೆ ನಮ್ಮ ಊರಿಂದ ಒಂದು 4-5 ಮಂದಿ ಫೋಟೋವನ್ನು ಕಳಿಸಿ ಅಣ್ಣರೇ ನಾವು ಫೋಟೋ ಪೇಪರ್ ಬರ್ತೀನಿ. ಅಂದರೆ ಆ ಸುದ್ದಿ ರೀಚ್ ಆಗೋದು ಯಾವ ರೀತಿಯಲ್ಲಿ ಇದೆ ಗ್ರಾಮೀಣ ಮಟ್ಟದಲ್ಲಿ ಅಂತ ಒಂದು ನನಗೂ ಕೂಡ ಅವರು ಸ್ಫೂರ್ತಿ. ಯಾಕೆಂದರೆ ನಾನು ಈಗೀಗ ಪುತ್ತೂರಂತ ಇರುವಾಗ ನಾನು ಹೈಸ್ಕೂಲಲ್ಲಿ ಸುಳ್ಳೆಪದ ಸರ್ವೋದಯ ಪ್ರೌಢಶಾಲೆಯಲ್ಲಿರುವಾಗ ಶಾಲಾ ಮಂತ್ರಿ ಮಂಡಲದಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ. ಆಗ ಊರಿಗೆ ಆ ಸುದ್ದಿ ಮುಟ್ಟಬೇಕಾದ್ರೆ ನಾವೇ ಶಾಲೆಯಿಂದ ಕಳಿಸಿಕೊಟ್ಟಿದ್ವಿ. ಶಾಲಾ ಮಂತ್ರಿ ಮಂಡಲ ರಚನೆ ಶ್ರೀನಿವಾಸ ನಾಯಕ್ ಗೃಹ ಸಚಿವರು ಅಂತೇಳಿ ಅದು ಸುದ್ದಿ ಬಿಡುಗಡೆಯಲ್ಲಿ ಮಾತ್ರ ಪ್ರಕಟ ಆಗಿತ್ತು. ಹಾಗಾಗಿ ನನಗೆ ಆಯಿತು, ನಾವು ಕೊಟ್ಟ ಒಂದು ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಆನಂತರ ನನಗೂ ಕೂಡ ಆಯಿತು ಈ ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಬೆಳೆಯಿತು. ಹಾಗಾಗಿ ಇವತ್ತು ನಾನು ಪತ್ರಿಕೋದ್ಯಮಕ್ಕೆ ಬರಬೇಕಾದ್ರೆ ನನಗೀಗ ಅನ್ನಿಸ್ತು, ನಾನು 20-25 ವರ್ಷಗಳ ಹಿಂದೆ ಇದೇ ಪುತ್ತೂರು ಸಂತೆಗೆ ಬಂದು ತರಕಾರಿ, ಬೀಟ್ರೂಟು, ಟೊಮೆಟೊ ಎಲ್ಲ ಎತ್ತಿಕೊಂಡು ಊರಿಗೆ ಹೋಗ್ತಾ ಇದ್ದೆ ಗೋಣಿಯಲ್ಲಿ. ನನಗೆ ಖಂಡಿತವಾಗಿ ಅನ್ನಿಸ್ತಿಲ್ಲ ನಾನು ಇಲ್ಲಿ ಬಂದು ಇವತ್ತು ಭಾಷಣ ಮಾಡ್ತೇನೆ, ಕಾರ್ಯಕ್ರಮದಲ್ಲಿ ಇರ್ತೇನೆ. ಆದರೆ ಪುತ್ತೂರಿನ ನಂಟು ಆಗಿದೆ. ವಿಶೇಷವಾಗಿ ನಾನು ಕಳೆದ ವರ್ಷ ಕೂಡ ಪತ್ರಿಕಾ ದಿನಾಚರಣೆಯಲ್ಲಿ ಮಧುಬಲವರು ಹೇಳಿದರು, ಇವತ್ತು ನಾವು ಬ್ರ್ಯಾಂಡ್ ಮಂಗಳೂರು ಅಂತ ಮಾಡಿದ್ದೇವೆ. ಇವತ್ತು ಪುತ್ತೂರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ, ಪುತ್ತೂರು ಬೆಳೀತಾ ಇದೆ. ನಾನು ಅಂದ್ಕೊಂಡೆ ಪುತ್ತೂರು ನಮ್ಮ ಮಂಗಳೂರಿನಾಗೆ ಬೆಳೆಯುವುದಿಲ್ಲ ಅಂತೇಳಿ. ಆದರೆ ಈಗ ನೋಡಿದರೆ ಈಗಾಗಲೇ ಶಾಸಕರು ಹೇಳಿದರು, ಅಶೋಕ್ ಕುಮಾರ್, ಇವತ್ತು ಪುತ್ತೂರಿಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದರೆ ಅದರೊಟ್ಟಿಗೆ ಸುಮಾರು ಸಾವಿರಾರು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಕೇವಲ ವೈದ್ಯಕೀಯ ಆಸ್ಪತ್ರೆ ಮಾತ್ರ, ವೈದ್ಯರು ಮಾತ್ರ ಅಲ್ಲ, ಅದರೊಟ್ಟಿಗೆ ಹತ್ತಿರ ಬರುವ ಇವತ್ತು ಲಾಡ್ಜಿಂಗ್ ವ್ಯವಸ್ಥೆ, ನಿವೇಶನಗಳು, ಹೋಟೆಲು, ಅಷ್ಟು ಜನ ಬೇರೆ ಬೇರೆ ಉದ್ಯೋಗವನ್ನು ಇವತ್ತು ಅದರಲ್ಲಿ ಪಡೆದುಕೊಳ್ತಾರೆ. ಹಾಗಾಗಿ ನಮ್ಮ ಸಂಘದ ವತಿಯಿಂದ ಸಹ ನಾವು ಒಂದು ಬ್ರ್ಯಾಂಡ್ ಪುತ್ತೂರು ಅಂತೇಳಿ ಕಾರ್ಯಕ್ರಮವನ್ನು ಪುತ್ತೂರನ್ನು ಅಭಿವೃದ್ಧಿ ಮಾಡಬೇಕು. ಯಾಕಂದರೆ ಪುತ್ತೂರು 20 ವರ್ಷದ ಹಿಂದೆ ಹೇಗಿತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಬೆಳವಣಿಗೆ ಆಗಿದೆ. ಆದರೆ ಇಲ್ಲಿಯ ರಸ್ತೆಗಳು, ಇಲ್ಲಿಯ ಇದೆಲ್ಲ ಮೂಲಭೂತ ಸೌಕರ್ಯ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ
ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ನೇತೃತ್ವದಲ್ಲಿ ಮಾಡೋಣ ಅಂತ ಡಾಕ್ಟರ್ ಒಟ್ಟಿಗೆ ನಮ್ಮೊಟ್ಟಿಗೆ ಮಾರ್ಗದರ್ಶಕರಾಗಿದ್ದಾರೆ. ಹಾಗೆ ಮತ್ತೊಮ್ಮೆ ನಮ್ಮ ಎಲ್ಲ ಪುತ್ತೂರಿನ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ಇನ್ನೊಂದು ಖುಷಿ ಏನಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ನಮ್ಮ ರಾಜ್ಯದ ಮತ್ತು ಪುತ್ತೂರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಅತಿ ಹೆಚ್ಚಿನ ಒಂದು ಸದಸ್ಯರನ್ನು ಹೊಂದಿದ್ದ ತಾಲೂಕು ಪತ್ರಕರ್ತರ ಸಂಘ ಇದ್ದರೆ ಅದು ಪುತ್ತೂರು ತಾಲೂಕು ಪತ್ರಕರ್ತರ 41 ಮಂದಿ ಸದಸ್ಯರಿದ್ದಾರೆ. 42 ಮಂದಿ ಸದಸ್ಯರಿದ್ದಾರೆ. ಹಾಗಾಗಿ ಇದೊಂದು ಅತಿ ದೊಡ್ಡ ಸಂಘಟನೆ. ಎಲ್ಲರೂ ಒಗ್ಗಟ್ಟಿನಿಂದಾಗಿ ಕೆಲಸ ಮಾಡೋಣ, ಪತ್ರಕರ್ತರ ಶ್ರೇಯೋಭಿವೃದ್ಧಿಗಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಮುಂದೆ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ಪುಷ್ಪರಾಜ್ ಬಿ ಎನ್ ನಮ್ಮನ್ನು ತಿಳಿಸಿ ಮಾತಾಡಬೇಕಾಗಿರಲಿ. ಸಮಾರಂಭದ ಅಧ್ಯಕ್ಷರಾದ ಸುಧಾಕರ್ ಸುವರ್ಣ ಅವರೇ, ಈಗಾಗಲೇ ಉದ್ಘಾಟನೆ ಮಾಡಿದಂಥ ಕರ್ನಾಟಕ ಸರ್ಕಾರದ ಶಾಸನ ಸಭೆಯ ಸದಸ್ಯರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಈಗಾಗಲೇ ತಮ್ಮ ಅಭಿಪ್ರಾಯ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಮತ್ತು ನಿಮಗೆ ಯಾವಾಗಲೂ ಬೆಂಬಲ ನೀಡುವಂಥದ್ದು. ನಾವು ಜಿಲ್ಲಾ ಸಂಘದ ಒಂದು ನೇತೃತ್ವವನ್ನು ವಹಿಸಿಕೊಂಡ ಕಾರಣ ನಿಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಒಂದು ಅವಿಭಾಜ್ಯ ಅಂಗ. ಆದರೆ ಇವತ್ತು ನಮ್ಮ ಜೊತೆ ಗೆಸ್ಟ್ಗಳಾಗಿ ಯಾರಿರ್ತಾರೆ, ಅವ್ರು ಏನು ಮಾತಾಡ್ತಾರೆ ಅದು ಬಹಳ ಮುಖ್ಯ. ಸುಧಾಕರ್ ಸುವರ್ಣ ಅವರು ಕೆಲವು ಕಾರ್ಯಕ್ರಮಗಳ ಬಗ್ಗೆ, ಈ ಸಂಘ ಮಾಡ್ತಾ ಇರುವಂಥ ಕೆಲಸಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನೇ ಮುಂದುವರಿಸಿ ಒಂದು 4 ಮಾತುಗಳನ್ನು ಆಡ್ತೇನೆ. ವೇದಿಕೆಯಲ್ಲಿ ಹಿರಿಯರಾದ ನಮಗೆ ಮಾರ್ಗದರ್ಶಕರಾಗಿರುವಂಥ ಸುದ್ದಿ ಬಿಡುಗಡೆಯ ಸಂಪಾದಕರಾದಂಥ ಶಿವಾನಂದ್ ಅವರಿದ್ದಾರೆ. ನಮ್ಮ ವಾರ್ತಾ ಇಲಾಖೆಯ ವಾರ್ತಾಧಿಕಾರಿ ಅವರು, ರಾಜ್ಯ ಕಾರ್ಯಕಾರಿ ಸಮಿತಿಯ ಶ್ರೀನಿವಾಸ್ ಅವರು, ಹಾಗೆ ನಮ್ಮ ಕಾರ್ಯಕಾರಿ ಸಮಿತಿಯ ನಮ್ಮ ಕಾರ್ಯದರ್ಶಿಯವರು, ಜಿಲ್ಲಾ ಸಂಘದ ಕಾರ್ಯದರ್ಶಿಯವರು ಸಿದ್ದಿಕ್ ರಾಜ, ಹಾಗೆ ಇವತ್ತು ಉಪನ್ಯಾಸ ನೀಡಿದಂಥ ಶಾಸ್ತ್ರಿಯವರು ಅಜಯ್ ಶಾಸ್ತ್ರಿಯವರು, ಭಾಳ ಮುಖ್ಯವಾಗಿ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ನಮ್ಮ ಹಿರಿಯ ಪತ್ರಕರ್ತರು, ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ವಿದ್ಯಾರ್ಥಿ ಅವರಿಗೆ ಮತ್ತು ಪತ್ರಿಕಾ ವಿತರಕರಿದ್ದಾರೆ ನಮ್ಮ ಇಬ್ರಾಹಿಂ ಅವರು ಸರ್. ಜುಲೈ 1 ಕನ್ನಡ ಪತ್ರಿಕೆ ಒಂದು ಆರಂಭ ಆದಂಥ ದಿನ ಅಂತೇಳಿ ಅದನ್ನು ಪತ್ರಿಕಾ ದಿನಾಚರಣೆ ಅಂತೇಳಿ ಮಾಡ್ತಾರೆ. ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಬೇರೆ, ನವೆಂಬರ್ 26. ಇನ್ನೊಂದು ವಿಶ್ವ ಪತ್ರಿಕಾ ದಿನಾಚರಣೆ ಅಂತ ಬೇರೆ ಆಚರಣೆ ಮಾಡ್ತಾರೆ ಮೇ ತಿಂಗಳಲ್ಲಿ. ಅಂದರೆ ಪತ್ರಿಕಾ ದಿನಾಚರಣೆಗಳು ಈ ರೀತಿಯಾಗಿ ನಡೀತಾ ಇದೆ. ದಿನಾಚರಣೆ ಬಗ್ಗೆ ನಾವು ಪ್ರತಿ ವರ್ಷ ಮಾತಾಡ್ತೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಒಂದು ಸಲಹೆ ಕೊಟ್ಟರು, ನೀವೊಂದು ಸಮಾಜದ ಎಲ್ಲ ಜನರ ಮಧ್ಯೆ ಸನ್ಮಾನ ಮಾಡಬೇಕು ಅಂತ. ಸರಿಯಾದ ಭಾಳ ಉತ್ತಮವಾದಂಥ ಸಲಹೆ. ಈ ಕೆಲಸವನ್ನು ನಮ್ಮ ಕೆಲವು ಪತ್ರಕರ್ತರ ಸಂಘದವರು ಈಗಾಗಲೇ ಮಾಡಿದ್ದಾರೆ. ನಾನು ಭಾಳ ಖುಷಿಯ ಸಂಗತಿ ಅಂದರೆ ಜುಲೈ 1ರಿಂದ ನಾವು ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾ ದಿನಾಚರಣೆ ಮಾಡಿದ್ವಿ. ಎಲ್ಲರೂ ಸಹ ಒಂದೇ ದಿವಸ ಮಾಡಿದರೆ ಕಷ್ಟ ಆಗ್ತದೆ, ನಮಗೆ ಸಹ ಬರಲಿಕ್ಕೆ ಕಷ್ಟ ಆಗ್ತದೆ, ಮತ್ತು ಎಲ್ಲ ಕಡೆ ಒಂದು ಪತ್ರಿಕಾ ದಿನ ನೋಡುವಂಥ ಅವಕಾಶ ಸಹ ನಮಗೆ ಸಿಗುತ್ತೆ. ಅದಕ್ಕಾಗಿ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರು ಸಹ ಒಂದು ಯೋಜನೆ ಮಾಡಿಕೊಂಡಿದ್ದಾರೆ, ನಮ್ಮ ಸಹ ಅದನ್ನು ಸೇರಿಸ್ಕೊಳ್ಬೇಕು ಅಂತ. ಮತ್ತು ಇಡೀ ರಾಜ್ಯದಲ್ಲಿ ಈ ಕೆಲಸ ನಡೀತಾ ಇದೆ. 1 ತಿಂಗಳ ಕಾಲ ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಲ್ಲಿ ಬಹುಶಃ ಇದು ಒಂದು ಬಂಟ್ವಾಳದಲ್ಲಿ ಶಾಲೆಗೆ ರಜೆ ಇದ್ದಾಗ ನಾವು ಶಾಲೆಯಲ್ಲಿ ಇದ್ದ ಕಾರಣ ಮಳೆ ಬಂತು ಅಂತೇಳಿ ರಜೆ ಕೊಟ್ಟರು. ಆ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹೊರಟು ಬಿಟ್ಟರೆ ಎಲ್ಲ ತಾಲೂಕುಗಳಲ್ಲಿ ಈ ಸಲ ಪತ್ರಿಕಾ ದಿನಾಚರಣೆಯನ್ನು ಮಾಡಿದ್ದಾರೆ. ಅದು ಅಲ್ಲದೆ ಕೆಲವು ಕಾಲೇಜುಗಳು, ನಿಟ್ಟೆ ವಿಶ್ವವಿದ್ಯಾನಿಲಯ, ಶ್ರೀನಿವಾಸ್ ಕಾಲೇಜಿನವರು ಈ ಪತ್ರಿಕಾ ದಿನಾಚರಣೆ ಮಾಡಿ ಭಾಳ ಖುಷಿಯ ಸಂಗತಿ. ಇನ್ನು ಕೆಲವು ಸಂಸ್ಥೆಯವರು ಸಹ ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದಾರೆ. ಅಂದರೆ ಆ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಮನಪೂರ್ವಕವಾಗಿ ಒಪ್ಪಿಕೊಂಡು ಮಾಡ್ತಾ ಇರುವಂಥದ್ದು. ಅದು ಒಂದು ಪತ್ರಿಕೆಗಳು ಅಥವಾ ಮಾಧ್ಯಮದ ಮಹತ್ವ ಸಮಾಜದ ಜನಕ್ಕೆ ಗೊತ್ತಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಇನ್ನು ಕೆಲವು ಇವತ್ತು ಸನ್ಮಾನ ಮಾಡಿದೆ. ಆ ಪರಂಪರೆಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಸಹ ಒಂದು ಪ್ರೆಸ್ ಕ್ಲಬ್ ಡೇ ಅಂತ ಮಾಡ್ತೀವಿ. ಕನಿಷ್ಠ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದಂಥವರು 50 ವರ್ಷ ಆದಂಥವರಿಗೆ ಜಿಲ್ಲಾ ಮಟ್ಟದಲ್ಲಿ ಕರೆದು ಒಂದು ಸನ್ಮಾನ ಮಾಡುವಂಥ ಕೆಲಸ ನಮ್ಮ ಪ್ರೆಸ್ ಕ್ಲಬ್ ಡೇ ದಿವಸ ಮಾಡ್ತೇವೆ. ಮತ್ತು ಎಲ್ಲ ಪತ್ರಕರ್ತರನ್ನು ಕರೀತಾ ಇದ್ದೀವಿ. ಅದರ ಜೊತೆ ಇತ್ತೀಚಿನ ಒಂದು ಕೆಲವು ವರ್ಷಗಳಲ್ಲಿ ಮಕ್ಕಳಿಗೆ ಸಹ ಪ್ರತಿಭಾವಂತ ಮಕ್ಕಳಿಗೆ ಅದಕ್ಕೊಂದು ಅಂಕದ ಮಾನದಂಡ ಇರಬೇಕು, ಅದು ಸಾಧ್ಯ ಆಗೋದಿಲ್ಲ ಅಂತೇಳಿ 85% ಅಂಕ ಪಡೆದಂಥವರನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ವರ್ಷ ಒಂದು ಪ್ರೆಸ್ ಕ್ಲಬ್ ಡೇ ಅವತ್ತು ಸನ್ಮಾನ ಮಾಡಬೇಕು.
ಆ ಕೆಲಸ ಸಹ ನಡೆದಿದೆ. ಅದೇ ಈ ಸಲ ಸ್ವಲ್ಪ ಪ್ರೆಸ್ ಕ್ಲಬ್ ಡೇ ಲೇಟ್ ಆದ ಕಾರಣ ಈ ಸಲ ಯಾರು ಆಯ್ಕೆಯಾಗಿದ್ದಾರೆ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನೆಕ್ಸ್ಟ್ನ ಪ್ರೆಸ್ ಕ್ಲಬ್ ಡೇ ದಿನ 85% ಹೆಚ್ಚು ಅಂಕ ಪಡೆದಂಥ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರತಿಭಾವಂತ SSLC ಮತ್ತು PUCನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಡೀತದೆ. ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಡೆದಿದೆ, ಅವ್ರು ಮಾಡಿದ್ದಾರೆ. ಅವರು 90% ಅಂಕ ಪಡೆದಂಥ ರಾಜ್ಯದ ಎಲ್ಲ ಪತ್ರಕರ್ತರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂತ ಮಾಡಿ ಅದರಲ್ಲಿ ಸಹ ನಿಮ್ಮ ಪುತ್ತೂರು ತಾಲೂಕಿನ ಶ್ರೇಣಿಕಾರ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 14 ಜನ ಈ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ. ಅದನ್ನು ಸಹ ನಾವು ಮೊನ್ನೆ ಸುಮ್ಮನೆ ಆ ಫಲಕವನ್ನು ಕೊಡೋದು ಬೇಡ ಅಂತೇಳಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಾಂಕೇತಿಕವಾಗಿ ಗುರುತಿಸುವಂಥ ಕೆಲಸ ಮಾಡಿದ್ದೇವೆ. ಮುಂದೆ ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡ್ತೇವೆ. ಇನ್ನು ಪತ್ರಿಕಾ ವಿತರಕರು ನಾವು ಕಳೆದ 2-3 ವರ್ಷದಿಂದ ಆ ಕೆಲಸವನ್ನು ಮಾಡ್ತಾಯಿದ್ದೇವೆ. ಪ್ರತಿ ವರ್ಷ ಒಬ್ಬರು ಹಿರಿಯ ಪತ್ರಿಕಾ ವಿತರಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು. ನಮ್ಮಲ್ಲಿ ಮಂಗಳೂರಿನಲ್ಲಿ ನೋಡಿದರೆ ತುಂಬ ಜನ ಇರ್ತಾರೆ. ಆಗ ನೋಡುವಾಗ ಅತ್ಯಂತ ಹಿರಿಯರು ಯಾರು ಅಂತ ಹೇಳಿದಾಗ ಈ ಸಲ ಸಹ ನಮಗೆ 50 ವರ್ಷಕ್ಕೆ ಪತ್ರಿಕಾ ವಿತರಣೆ ಮಾಡ್ತಾ ಇರುವಂಥ ಒಬ್ಬರು ತಿಮ್ಮಪ್ಪ ಅಂತ ಅವರು ಸಿಕ್ಕಿದ್ದಾರೆ. ಕಳೆದ ಸಲ ಸಹ 55-56 ವರ್ಷ ಕೆಲಸ ಮಾಡ್ತವ್ರೆ ಸಿಕ್ಕೊಳ್ತಾರೆ. ಈ ಕೆಲಸ ನಮ್ಮ ಎಲ್ಲ ಕಡೆ ನಡೆ, ಯಾಕಂದರೆ ನಮ್ಮ ಪತ್ರಿಕೆ ಆರಂಭ ಆಗಿ ಅದನ್ನು ಮುಟ್ಟಿಸುವಂಥ ಕೊನೆಯ ಕೊಂಡಿಯವರು ಮತ್ತು ಭಾಳ ಪರಿಶ್ರಮದಿಂದ ಕೆಲಸ ಮಾಡ್ತಿರ್ತಾರೆ. ಬಹಳ ಶ್ರಮದಾಯಕ. ಈಗ ಡಾಕ್ಟ್ರ್ ಹೇಳಿದ್ದಾರೆ, ನಾನು ಸಹ ಪತ್ರಿಕಾ ವಿತರಕ, ಭಾಳ ಹೆಮ್ಮೆಯಿಂದ ಇಟ್ಕೊಂಡು. ನಮ್ಮಲ್ಲಿ ಸಮಾಜದಲ್ಲಿ ಯಾವ ಕೆಲಸ ಸಹ ಕೀಳಲ್ಲ ಮೇಲಲ್ಲ ಅಂತೇಳಿ ನಾವು ಯೋಚನೆ ಮಾಡ್ತೀವಿ. ಅತ್ಯಂತ ಸಣ್ಣ ಕೆಲಸ ಸಹ ಅತ್ಯಂತ ಗೌರವಯುತವಾದಂಥ ಕೆಲಸ ಅಂತ ನೀವು ಭಾವಿಸುವಂಥ ಗಾಂಧೀಜಿ ನಮಗೆ ಹೇಳಿಕೊಟ್ಟ ಮಾತು ಡಿಗ್ನಿಟಿ ಆಫ್ ಲೇಬರ್, ಅದನ್ನು ಉಳಿಸ್ಕೊಂಡಾಗ ಅಗಸ ಮತ್ತು ಅರಸನಿಗೂ ಒಂದೇ ಗೌರವವನ್ನು ಕೊಡಬೇಕು ಅಂತ ಕೆಲಸದ ದೃಷ್ಟಿಯಿಂದ ಅಂತೇಳಿ ಆ ಕೆಲಸವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇರುವಂಥದ್ದು. ನೀವು ಭಾಳ ಮಾದರಿಯಾದಂಥ ಕೆಲಸವನ್ನು ಪುತ್ತೂರಿನಲ್ಲಿ ಮಾಡಿ ತೋರಿಸಿದ್ದೀರಿ, ಭಾಳ ಒಳ್ಳೆಯ ಕೆಲಸ. ಕಡಬ ತಾಲೂಕಿನವರು ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ಅಲ್ಲಿ ಎಲ್ಲ ಮಕ್ಕಳನ್ನು ಸುಮಾರು 400-600 ಮಕ್ಕಳನ್ನು ಸೇರಿಸಿಕೊಂಡು ಮತ್ತು ಅಲ್ಲಿಯ ಸಂಘ ಸಂಸ್ಥೆಯ ಪ್ರತಿನಿಧಿಗಳನ್ನೆಲ್ಲ ಸೇರಿಸಿಕೊಂಡು ಒಂದೆರಡು ಪತ್ರಕರ್ತರನ್ನು ಸಹ ಅಲ್ಲಿ ಗುರುತಿಸುವಂಥದ್ದು, ಪತ್ರಿಕಾ ವಿತರಕರಿಗೆ ಸನ್ಮಾನ ಮಾಡುವಂಥ ದೊಡ್ಡ ಕಾರ್ಯಕ್ರಮ ಮಾಡಿ ಖುಷಿಯಾಯಿತು. ನಾವು ಎಣಿಸೋದು ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು 200-300 ಜನವನ್ನು ಸೇರಿಸಿ ಮಾಡಿದಾಗ ಎಲ್ಲರನ್ನು ಕರೆದು ಮಾಡಿದರೆ ಅದೇ ದೊಡ್ಡ ಕಾರ್ಯಕ್ರಮ, ಖುಷಿ ಆಗ್ತದೆ. ಈಗ ಪ್ರತಿ ತಾಲೂಕಿನಲ್ಲಿ ಎಷ್ಟೇ ಜನ ಇದೆ ಅಲ್ಲಿ ಒಂದು 10-20-300-200 ಜನ ಸೇರಿ ಮಾಡಿದರೆ ಜಿಲ್ಲೆಯಲ್ಲಿ ನಾವು ಲೆಕ್ಕ ಹಾಕಿದೆ ಪತ್ರಿಕಾ ದಿನಾಚರಣೆ ಸೇರಿದವರ ಸಂಖ್ಯೆ ಲೆಕ್ಕ ಹಾಕಿದರೆ ದೊಡ್ಡ ಸಂಖ್ಯೆ ಆಗ್ತದೆ. ವಿಕೇಂದ್ರೀಕರಣ ಅಂದರೆ ಹಾಗೆ ಸಣ್ಣ ಪುಟ್ಟ ಊರಿನಲ್ಲಿ ಸಹ ಸಣ್ಣ ಕಾರ್ಯಕ್ರಮಗಳು ಆಗಬೇಕು ಅಂತ, ಗ್ರಾಮ ಮಟ್ಟದಲ್ಲಿ ಸಹ ಅಂಥ ಕೆಲಸಗಳನ್ನು ಆಗಬೇಕು ಅಂತ. ಮತ್ತು ಯಾಕೆ ಗುರುತಿಸಬೇಕು ಗೌರವಿಸಬೇಕು ಅಂದರೆ ನಮಗೆ ನಾವೇ ಸನ್ಮಾನ ಮಾಡಿಕೊಳ್ಳುವಂಥ ಮೊದಲು ನಮ್ಮ ಕೆಲಸದ ಬಗ್ಗೆ ನಮಗೆ ಪ್ರೀತಿ ಇದೆ. ಅದು ಪ್ರೀತಿ ಇಲ್ಲ ಇದ್ದರೆ ನಾವು ಹೆಚ್ಚು ವರ್ಷ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರೀತಿ ಇದ್ದರೆ ಮಾತ್ರ ನೀವು ದೀರ್ಘಕಾಲದವರೆಗೆ ಒಂದು ಸಂಸ್ಥೆಯಲ್ಲಿ ಇರ್ತೀರಿ, ದೀರ್ಘಕಾಲದವರೆಗೆ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಸ್ ಜಾನಕಿಯವರು ಮೊನ್ನೆ ನಿಧನ ಭಾಳ 2013ರಲ್ಲಿ ಅವರು ಭಾಳ ನೋವಿನಿಂದ ಒಂದು ಸಂಗತಿಯನ್ನು ಪ್ರಸ್ತಾಪ ಮಾಡ್ತಾರೆ. ದೇಶದ ಅತ್ಯಂತ ಉನ್ನತ ಮಟ್ಟದ ಪ್ರಶಸ್ತಿಗಳು ಪದ್ಮ ಪ್ರಶಸ್ತಿ ಅಂದರೆ ಪದ್ಮಭೂಷಣ ಪ್ರಶಸ್ತಿ, ನನಗೆ ಆ ಪ್ರಶಸ್ತಿ ಬೇಡ. ಯಾಕೆ ಅಂತ ಕೇಳುವಾಗ ಕಾರಣ ಕೊಡಲಿಲ್ಲ, ಪ್ರಶಸ್ತಿ ಬೇಡ ಅಂತೇಳಿ. ಪತ್ರಕರ್ತರು ಇಂಟರ್ವ್ಯೂ ಎಲ್ಲ ಮಾಡ್ತಾ ಇರುವಾಗ ಹೇಗೆ ಅವರೊಂದು ಆ ಬಾಯಿಂದ ಯಾಕೆ ಅನ್ನೋದನ್ನು ಹೊರತೆಗಿಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾರೆ. ಅದು ಭಾಳ ಸಂಕೋಚದ ಮತ್ತು ಭಾಳ ಸ್ವಾಭಿಮಾನದ ಮತ್ತು ಭಾಳ ಸರಳ ವ್ಯಕ್ತಿತ್ವದ ಜಾನಕಿಯಮ್ಮನವರು. 48,000 ಹಾಡುಗಳನ್ನು ಹಾಡುವುದಂದರೆ ಸಣ್ಣ ಸಂಗತಿಯನ್ನು ಜೀವಮಾನದ ಕಾಲದಲ್ಲಿ. ಕನ್ನಡದಲ್ಲೇ 10,000 ಹಾಡುಗಳನ್ನು ಕನ್ನಡದಲ್ಲಿ ಆಡಿದೆ. ಆ ದಾಖಲೆಯನ್ನು ಯಾರು ಮರೀಲಿಕ್ಕೆ ಸದ್ಯ ಮರೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂಥ ಜಾನಕಿಯಮ್ಮನವರಿಗೆ 2013ರಲ್ಲಿ ಪದ್ಮ ಪ್ರಶಸ್ತಿ ಅಂತ ಬಂದಾಗ ನಿರಾಕರಣೆ ಮಾಡ್ತಾರೆ ಅಂದರೆ ಏನೋ ಬಲವಾದ ಕಾರಣ ಇದೆ ಅಂತೇಳಿ ಪತ್ರಕರ್ತರಿಗೆ ಗೊತ್ತಾಗಿ ಹುಡುಕಲಿಕ್ಕೆ ಪ್ರಯತ್ನ ಪಟ್ಟರು ಮತ್ತೆ ಗೊತ್ತಾಯಿತು. ನನ್ನ ಶಿಷ್ಯರು ನನಗಿಂತ ಸಣ್ಣ ಏಜಿನವರಿಗೆಲ್ಲ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ನನಗೆ ಯಾವತ್ತೂ ಜನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಅದು ದೊಡ್ಡ ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ. ನಮಗೆ ಜಾನಕಿಯಮ್ಮನವರ ಚರಿತ್ರೆ ಬಗ್ಗೆ ನಮಗೆ ಗೊತ್ತಿದ್ದರೆ ಭಾರತದ ಪ್ರಥಮ ರಾಷ್ಟ್ರಪತಿಯವರು 1956ರಲ್ಲಿ ಅವರ ನಂತರದ ಒಂದು ಕೆಲವು ವರ್ಷಗಳ ನಂತರ ಅವರನ್ನು ಕರೆಸಿ ಅವರಿಗೆ ಗೌರವ ಕೊಡ್ತಾರೆ. ಯಾಕಂದರೆ ಅವರ
ಆ ಪ್ರತಿಭೆ ಗುರುತಿಸ್ತಾರೆ. ಆದ್ದರಿಂದ 1956ರಲ್ಲಿ 2013ರಲ್ಲಿ ಇಷ್ಟು ದೀರ್ಘಕಾಲದಲ್ಲಿ ಅವರನ್ನು ಗುರುತಿಸದೇ ಇರುವುದಕ್ಕೆ ಯಾರು ಕಾರಣ ಅಂದರೆ ನಾವು ಆತ್ಮವಿಮರ್ಶನೆ ಮಾಡಿಕೊಳ್ಬೇಕು. ಅವ್ರ ಜೊತೆ ಇರುವಂಥ ರಂಗ ಕಾರಣ ಆಗಿರ್ತದೆ, ಮಾಧ್ಯಮ ರಂಗದ ಸಹ ಒಂದು ಹೊಣೆಗಾರಿಕೆ ಇರ್ತದೆ, ಸಮಾಜದ್ದು ಸಹ ಒಂದು ಹೊಣೆಗಾರಿಕೆ ಇರ್ತದೆ. ಯಾಕೆ ಜಾನಕಿ ಅಮ್ಮನವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಬಾರದು ಅಂತ ಪ್ರತಿ ವರ್ಷ ಕೇಳ್ತಾ ಇದ್ದರೆ ಖಂಡಿತ ಸಿಗ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಶಾಸನ ಸಭೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಅವರು ಸಹ ಅದರ ಬಗ್ಗೆ ಧ್ವನಿ ಎತ್ತಬೇಕಾದಂಥ ಅಗತ್ಯಗಳಿತ್ತು. ಯಾರು ಮಾತನಾಡದೇ ಇಲ್ಲ, ಯಾರು ಅದಕ್ಕೆ ಕೇಳೋದಿಲ್ಲ ಅಂದರೆ ಅವರಿಗೆ ಪ್ರಶಸ್ತಿಗೆ ಅರ್ಹರಲ್ಲ ಅಂತೇಳಿ ತೀರ್ಮಾನ ಮಾಡೋದು ಭಾಳ ದೊಡ್ಡ ತಪ್ಪು. ಅದು ನಮ್ಮ ಸಮಾಜದಲ್ಲಿ ಅಂಥ ಎಲೆಮರೆಯ ಕಾಯಿಯಾಗಿ ಕೆಲಸ ಮಾಡ್ತಾ ಇರುವಂಥ ಭಾಳಷ್ಟು ಜನ ಇದ್ದಾರೆ. ಅದಕ್ಕಾಗಿ ನಮ್ಮಲ್ಲಿ ಸಹ ಅವರು ಒಂದು ಪ್ರೆಸ್ ಕ್ಲಬ್ ಗೌರವ ಪ್ರಶಸ್ತಿ ಕೊಡುವ ಅಂತ, ಆಗ ಅದಕ್ಕೆ ಮಾನದಂಡ ಏನು ಅಂತ ಮಾಡುವಾಗ ಅವರಿಗೆ ಯಾವುದೇ ಪ್ರಶಸ್ತಿಗಳು ಬಂದಿರಬಾರ್ದು. ಆದರೆ ಕೆಲಸ ಮಾಡ್ತಾ ಇರುವಂಥ ಸಮಾಜದಲ್ಲಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿಯನ್ನು ಆ ರೀತಿಯಾಗಿ ಆಯ್ಕೆ ಮಾಡಬೇಕು. ಆಯ್ಕೆ ಅದು ನಿಷ್ಪಕ್ಷಪಾತವಾಗಿರಬೇಕು. ಯಾವುದೇ ಶಿಫಾರಸು ಪತ್ರ ಯಾರ್ದು ಇರಬಾರ್ದು. ಕನಿಷ್ಠ ಅವರ ಬಗ್ಗೆ ಒಂದು ಪತ್ರಿಕೆಗಳ ಲೇಖನ ಬಂದರೆ ಅದನ್ನೇ ಮಾನದಂಡ ಆಗಿಟ್ಟುಕೊಂಡು ಅದರ ಬಗ್ಗೆ ನಮ್ಮ ಪತ್ರಕರ್ತರು ಅಲ್ಲಿ ಹೋಗಿ ಸತ್ಯಸಂಧತೆಯನ್ನು ಗುರುತಿಸಿಕೊಂಡು ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತ. ಆ ಪ್ರಶಸ್ತಿಯನ್ನು ಕೊಡ್ತಾ ಬರುವ ಹೀಗೆ ನಮ್ಮ ಹಾಜಬ್ಬನಂದ ಅವರಿಗೆ ಸಹ ಅಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ರಾಜ್ಯೋತ್ಸವ ಪ್ರಶಸ್ತಿ. ಮಹಾಲಿಂಗ ನಾಯ್ಕನವರ ಪದ್ಮ ಪ್ರಶಸ್ತಿಯನ್ನು ಪಡೆದುಕೊಳ್ಳಿಕ್ಕೆ ಸಹ ಸಾಧ್ಯ ಆಗಿದೆ. ನಾವು ಕೊಟ್ಟ ನಂತರ ಅದಕ್ಕಾಗಿ ಕೊಟ್ಟಿರೋದು ಅಂತ ಆ ಕೆಲಸ ಒಂದು ನಮ್ಮ ಪತ್ರಕರ್ತರ ಒಂದು ಸಂಘಟನೆಯಿಂದ ಆಗಿದೆ ಅನ್ನೋದು ನಮಗೆಲ್ಲ ಒಂದು ಹೆಮ್ಮೆ ಸಂಗತಿ. ಇವತ್ತು ನೀವು ಸಹ ಆ ರೀತಿಯಲ್ಲಿ ಒಂದು ಯಾರೇ ಇರ್ಬೋದು ಪ್ರತಿಭೆಗಳನ್ನು ಗುರುತಿಸುವಂಥದ್ದು. ನಾವು ಸಮಾಜದ ಅಂಗ. ಏನು ಪತ್ರಕರ್ತರಿಗೆ ಸಂವಿಧಾನದಲ್ಲಿ ವಿಶೇಷವಾಗಿ ಒಂದು ಕಾನೂನನ್ನು ಮಾಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿರುವಂಥದ್ದನ್ನೇ ನಮಗೂ ಕೊಟ್ಟಿರುವಂಥ ಆರ್ಟಿಕಲ್ 19(1)A ಅದನ್ನೇ ನಾವು ಬಳಕೆ ಮಾಡ್ತಾ ಇರುವಂಥದ್ದು. ಒಂದೊಂದು ಸುಪ್ರೀಂ ಕೋರ್ಟ್ನ ವರ್ಡಿಕ್ಷನ್ ಇತ್ತು, ನೀವು ಗಮನಿಸಿರ್ಬೋದು. ಅಲ್ಲಿ ಒಂದು ಯೂಟ್ಯೂಬರ್ ಮೇಲೆ ಹಲ್ಲೆ ಆಗ್ತದೆ. ಹಲ್ಲೆ ಆದಾಗ ಅದನ್ನು ಖಂಡಿಸಿ ಒಂದು ಮಾಧ್ಯಮದ ಮೇಲೆ ಹಲ್ಲೆ ಆಯಿತು ಅಂತಾದಾಗ ಸುಪ್ರೀಂ ಕೋರ್ಟ್ ಸಹ ಅದನ್ನು ಪರಿಗಣನೆ ತೆಗೆದುಕೊಳ್ತದೆ. ಆ ನಂತರ ಒಂದು ಕೆಲವು ಸಲಹೆಗಳನ್ನು ಕೊಡ್ತದೆ. ನೀವು ಮಾಧ್ಯಮ ಅಂದಾಗ ಎಲ್ಲವನ್ನೂ ಮಾಧ್ಯಮ ಅಂತೇಳಿ ಕನ್ಸಿಡರ್ ಮಾಡಬಾರ್ದು. ಆದರೆ ಹಲ್ಲೆ ಆಗಿರೋದು ತಪ್ಪು, ಅದರ ಬಗ್ಗೆ ಅವರಿಗೆ ಶಿಕ್ಷೆ ಆಗಬೇಕು, ಅದು ಎಲ್ಲವೂ ಸರಿ, ನಾವು ಅದಕ್ಕೆ ಶಿಕ್ಷೆಯನ್ನು ಸಹ ಕೊಡ್ತೇವೆ. ಆದರೆ ಶಾಸನ ಮಾಡುವವರು ಕೆಲವು ವಿಷಯಗಳನ್ನು ಗಮನಿಸಬೇಕು ಅಂತ ಹೇಳಿ, ಅಂದರೆ ಕೆಲವೊಂದು ನೈತಿಕ ಮೌಲ್ಯಗಳು ಇದರ ಬಗ್ಗೆ, ಮತ್ತು ನಾವು ಎಲ್ಲಿ ವರದಿಯನ್ನು ಮಾಡುವಂಥದ್ದು ಒಬ್ಬ ವೈಯಕ್ತಿಕ ವ್ಯಕ್ತಿಯ ಚರಿತ್ರೆಯನ್ನು ತೇಜೋವಧೆ ಮಾಡುವಂಥ ಕೆಲಸ ಮಾಡೋದು, ಈ ಎಲ್ಲ ವಿಷಯಗಳ ಬಗ್ಗೆ ಇದು ಸೂಕ್ತವಾದಂಥ ಕಾಲ. ಭಾಳಷ್ಟು ಮೀಡಿಯಾಗಳು ನಮ್ಮ ಸಮಾಜದಲ್ಲಿ ಇದೆ. ಇದರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸೂಕ್ತ ಕಾಲ ಅಂತ ಹೇಳಿಯೇ ಅವರು ವರ್ಡಿಕ್ಷನ್ ಕೊಡ್ತಾರೆ. ಒಂದೆರಡು ಮಾತು ಜಾಸ್ತಿ ಆಗಿರ್ಬೋದು, ಆದರೆ ನಮ್ಮೆಲ್ಲ ಸ್ನೇಹಿತರು, ನಮ್ಮದೇ ಇದು ತಂಡ ಪುತ್ತೂರು ಅಂದರೆ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದ್ದೆ ಇಲ್ಲಿ ಸ್ನೇಹಿತರ ಸಂಸ್ಕೃತಿಯನ್ನು ಮೇಘಪಾಲತೆಯಲ್ಲಿ ಸಾಕ್ಷರತೆ ಕೆಲಸ 91ರಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಅಕ್ಟೋಬರ್ 2 ನೆನಪಿದೆ ನನಗೆ. 1990 ಉಪ್ಪಿನಂಗಡಿಯ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗ್ರೌಂಡ್ ಇತ್ತು. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಾರ್ಯಕ್ರಮ ಆರಂಭ ಆಗ್ತಿತ್ತು, ಸಾಕ್ಷರತಾ ಆಂದೋಲನ. ಇಡೀ ಜಿಲ್ಲೆ ಒಂದು ಚಳವಳಿಯಾಗಿ ವ್ಯಾಪಕವಾಗಿ ಹೋದಂಥ ಕಾಲ. ಅದರ ಜೊತೆಗೆ ಡಾಕ್ಟರ್ ಅವರಾಗ ಸುದ್ದಿ ಬಿಡುಗಡೆಯ ಒಂದು ಲೆಟರ್ ಪ್ರೆಸ್ನ 2 ಪುಟದ ಒಂದು ಪತ್ರಿಕೆಯನ್ನು ಸೇರಿ ಮಾಡ್ತಾಯಿತ್ತು. ಅದಕ್ಕೆ ನಮ್ಮ ಸಾಕ್ಷರತೆಯ ಸುದ್ದಿಗಳನ್ನು ಕಲಿಸೋದು. ಆಗ ವೀರೇಶ್ ಅಂತೆಲ್ಲ ಸ್ನೇಹಿತರು ಇದ್ದರು, ಪತ್ರಿಕಾ ಬಿ ಟಿ ರಂಜನ್ ಅಂತ ಸ್ನೇಹಿತರು, ಗೋಪಾಲಕೃಷ್ಣ ಕೊಟ್ಟಿನಿ ಅವರೆಲ್ಲ ಇದ್ದರು. ಅವರು ಅಕ್ಕಳವಾಡಿ ಅಂತ ಕಾರಣಕ್ಕೆ ಒಬ್ಬರು ವಾರ್ತಾಧಿಕಾರಿ ಕೆಲಸ ಮಾಡ್ತಾರೆ, ಬಸವರಾಜ. ಈ ಕೆಲಸ ಈ ದಿನಗಳನ್ನೆಲ್ಲ ನಾವು ನೆನಪಿಸ್ತಾ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಮಗೆ ಭಾಳ ದೊಡ್ಡ ಸಂಖ್ಯೆ ಇದೆ. ನಾವು 397, ಇವತ್ತು ನಮಗೆ 410 ಹತ್ತಿರ ಪತ್ರಕರ್ತರ ಸಂಖ್ಯೆ. ಆದರೆ ನಮಗೆ ಇನ್ನೂ ಸಹ ಬೇಸರ ಇದೆ. ನಮ್ಮಲ್ಲಿ ನಮ್ಮ ಮಧ್ಯೆಯೇ ಕೆಲಸ ಮಾಡ್ತಾ ಇರುವಂಥ ಕೆಲವರಿಗೆ ಸದಸ್ಯತ್ವ ಕೊಡಲಿಕ್ಕೆ ಆಗಬೇಕು. ನೀವು ಇಷ್ಟೇ ಜನಕ್ಕೆ ಕೊಡಬೇಕು, ಡಿಜಿಟಲ್ ಮೀಡಿಯಾಗಳನ್ನು ಸೇರಿಸಬಾರ್ದು, ಅವರು ವಾರ್ತಾ ಇಲಾಖೆ ಪಟ್ಟಿಯಲ್ಲಿಲ್ಲ ಅವರಿಗೆ ಸದಸ್ಯತ್ವ ಕೊಡಬಾರ್ದು, ಈ ರೀತಿಯಾದ ರೆಸ್ಟ್ರಿಕ್ಷನ್ಗಳೆಲ್ಲ ಆಗ್ತದೆ. ಸ್ವಲ್ಪ ಕಡಿತ ಆಗ್ತಾ ಇದೆ. ಈಗ ಗ್ರಾಮೀಣ ಪತ್ರಕರ್ತರಿಗೆ ಪಾಸ್ ಕೊಡುವ ಸಂದರ್ಭದಲ್ಲಿ ಬಂದಿರುವಂಥ ಅಡೆತಡೆ ಸಹ. ಏಕೆಂದರೆ ಕೊನೆಗೆ ನಮ್ಮ ಅಧ್ಯಕ್ಷರು ಹೇಳಿಬಿಟ್ಟು
ನೀವು ಈ ರೀತಿಯಾಗಿ ರೆಸ್ಟ್ರಿಕ್ಷನ್ಗಳನ್ನು ಹಾಕಿದರೆ ನಮಗೆ ನಿಮ್ಮ ಪಾಸೇ ಬೇಡ ಅಂತೇಳಿ ಒಂದು ಅರ್ಜಿಯನ್ನು ಮುಖ್ಯಮಂತ್ರಿಯವರು ಟೇಬಲಲ್ಲಿ ಇಟ್ಟು ಬಂದವರು. ಆಗ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಈ ಪುತ್ತೂರಿನಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಅನುಚೇತ್ ಅಂತ, ಈಗ IPS ಅಧಿಕಾರಿ ಅವರು ಈಗ ನಮ್ಮ ವಾರ್ತಾ ಇಲಾಖೆಯ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಸಂಗತಿ. ಸ್ವಲ್ಪ ಆ ಕೆಲಸವನ್ನು ಪ್ರೋಸೆಸ್ಸನ್ನು ಮಾಡ್ತಾ ಇದ್ದಾರೆ, ಗ್ರಾಮೀಣ ಪತ್ರಕರ್ತರ ಬಸವಾಸನ ಕೆಲಸವನ್ನು. ನಮ್ಮ ಶ್ರೀನಿವಾಸ ನಾಯ್ಕ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಅದರಲ್ಲಿ ಆ ಕಮಿಟಿಯಲ್ಲಿದ್ದಾರೆ. ಖಂಡಿತವಾಗಿ ಅದೊಂದು ಒಳ್ಳೆಯ ಬೆಳವಣಿಗೆ. ಇನ್ನು ಪತ್ರಕರ್ತರ ಕೆಲವು ಸಮಸ್ಯೆಗಳಿದೆ. ನಾವು ಸಾಮಾನ್ಯವಾಗಿ ಎಲ್ಲ ವೇದಿಕೆಗಳನ್ನು ಅದನ್ನು ಮಾತಾಡಲಿಕ್ಕೆ ಆಗೋದಿಲ್ಲ. ಏನೋ ತೊಂದರೆಗಳಾದಂಥ ಸಂದರ್ಭದಲ್ಲಿ ಕ್ಷೇಮ ನಿಧಿ ಬೇಕಾಗ್ತದೆ, ಅವರಿಗೆ ಆರೋಗ್ಯಕ್ಕೆ ದೊಡ್ಡ ಸಮಸ್ಯೆ ಅದು, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ನಿವೃತ್ತಿಯಾದ ನಂತರ ಅವರ ಬದುಕಿಗೆ ಒಂದು ಭದ್ರತೆಗಳು ಬೇಕಾಗ್ತದೆ. ಈ ಕೆಲಸ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಒಂದೇ ರೀತಿಯಾಗಿಲ್ಲ. 1-2 ರಾಜ್ಯವನ್ನು ಬಿಟ್ಟರೆ 2-3 ರಾಜ್ಯ ನಮ್ಮ ಲೆಕ್ಕಕ್ಕೆ ಸಿಗ್ತದೆ. ಒಂದು ಕೇರಳ, ಒಂದು ತಮಿಳುನಾಡು, ಒಂದು ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಬಸ್ನಲ್ಲಿ ಸಹ ಒಂದು ಸೀಟ್ ಪತ್ರಕರ್ತರಿಗೆ ಅಂತ ಇಟ್ಟಿದ್ದಾರೆ. MP ಗಳಿಗೆ MLA ಗಳಿಗೆ ಹಾಗೆ ಪತ್ರಕರ್ತರಿಗೆ ಸಹ ಒಂದು ಸೀಟನ್ನು ಕಾಯ್ದಿರಿಸಿದ್ದಾರೆ. ನಾವು ಕೆಲವು ಸೌಲಭ್ಯಗಳನ್ನು ಕೇಳ್ತೇವೆ ಅಂದರೆ ಪತ್ರಕರ್ತರು ಅದಕ್ಕಾಗಿ ಈ ಪತ್ರಿಕೆಗೆ ಸೇರಿದ್ದು ಅಥವಾ ಕೆಲಸ ಮಾಡಲಿಕ್ಕೆ ಸೇರಿದ್ದು ಅಂತ ಜನ ತಿಳ್ಕೊಳ್ತಾರೆ. ನಮ್ಮಲ್ಲಿ ಭಾಳಷ್ಟು ಜನ ಪತ್ರಕರ್ತರು ಕೇಳಲೇ ಇಲ್ಲ. ಆದ್ದರಿಂದಾಗಿ ಆ ಸೌಲಭ್ಯಗಳೇ ಸಿಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಒಂದು ಸಂಘಟನೆ. ಆದರೆ ಪತ್ರಕರ್ತರು ಮಾಡ್ತಾ ಇರುವಂಥ ಕೆಲಸ ಯಾವುದು ಸಮಾಜದ? ಈ ಪತ್ರಿಕಾ ಭವನ ಒಂದು ಊರಿನಲ್ಲಿ ನಿರ್ಮಾಣ ಆದರೆ ಯಾರ ಆಸ್ತಿ ಅದು? ಸಮಾಜದ. ನಾನು ಬೆಳ್ತಂಗಡಿಯಲ್ಲಿ ಮೊನ್ನೆ ಪ್ರಸ್ತಾಪ ಮಾಡಿದಾಗ ಹೇಳಿದ್ದಾಗೆ, ನೀವು ಅದಕ್ಕೆ ಏನಾದರೂ ಒಂದು ಕೊಡುಗೆ ಕೊಡ್ತೀರಿ ಅಂತಾದರೆ ನೀವು ಸಮಾಜಕ್ಕೆ ಕೊಡುವಂಥ ಕೊಡುಗೆ ಅಂತ ತಿಳ್ಕೊಳ್ಳಿ. ಪದಾಧಿಕಾರಿಗಳು ಬದಲಾಗ್ತಾರೆ. ನಾಳೆ ನಾನು ಇರ್ತೇನೆ, ಇನ್ನೊಬ್ಬ ಯಾರಾದರೂ ಬರ್ತಾನೆ, ಅದು ಬೇರೆ ಪ್ರಶ್ನೆ. ಆದರೆ ಅದೇ ವೇದಿಕೆಯಲ್ಲಿ ಒಬ್ಬರು ಮಾತಾಡ್ತಾ ಇದ್ರು, ಯಾರು ನಮ್ಮ ಮಾಜಿ ಶಾಸಕರು. ಮಂಗಳೂರಿನಲ್ಲಿ ಹಿಂದೆ ಒಂದು 4-5 ಜನ ಪತ್ರಕರ್ತರು ಮಾತ್ರ ಇದ್ದರು. ಸುದ್ದಿ ಕೊಡಬೇಕಾದ್ರೆ ಅವರ ಮನೆ ಹುಡುಕಿಕೊಂಡು ಹೋಗಬೇಕಾಗಿತ್ತು. ಇವತ್ತಂಥ ಪರಿಸ್ಥಿತಿಯಲ್ಲಿತ್ತು. ನಮ್ಮ ಎಲ್ಲ ತಾಲೂಕುಗಳಲ್ಲಿ ಕ್ಲಬ್ಗಳಿದೆ, ಪತ್ರಕರ್ತರ ಸಂಘ ಇದೆ. ಒಂದು 30-40 ಇದು ಅತ್ಯಂತ ಹೆಚ್ಚು ಪತ್ರಕರ್ತರು ಇರುವಂಥ ಸಂಖ್ಯೆ, 42. ಅವರೆಲ್ಲರೂ ಸಹ ಒಂದು ಕಡೆ ಸಿಗ್ತಾರೆ. ಜನಕ್ಕೆ ಏನಾದರೂ ಸುದ್ದಿ ಕೊಡಬೇಕಾದ್ರೆ ಯಾರು ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅವರ ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಅಂತೇಳಿ ನಮ್ಮನ್ನು ನಾವು ಕರೆಸಿಕೊಂಡಿದ್ದೇವೆ. ಆ 4ನೇ ಅಂಗ ಕೆಲಸ ಮಾಡಬೇಕಾದಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದರೆ ಈ ರೀತಿಯಾದಂಥ ಅವಕಾಶವನ್ನು ಜನರಿಗೆ ಒದಗಿಸಿಕೊಡ್ಬೇಕು. ಆ ಕೆಲಸ ನಮ್ಮ ಸಂಘಟನೆ ಮುಖಾಂತರ ಆಗ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ. ನಮ್ಮ ಜಿಲ್ಲಾ ಸಂಘಕ್ಕೆ 50 ವರ್ಷ ತುಂಬುತ್ತಾ ಇದೆ. 76ರಲ್ಲಿ ಆರಂಭ ಆಗಿರುವಂಥದ್ದು. ಅಕ್ಟೋಬರ್ 6ಕ್ಕೆ 50 ವರ್ಷ ಸಂಪೂರ್ಣವಾಗಿ ಪೂರ್ಣ ಆಗ್ತದೆ. ಈ ಸಂದರ್ಭದಲ್ಲಿ ನಮ್ಮದೊಂದು ಆಶಯ ಆಯಿತು, ಎಲ್ಲ ತಾಲೂಕುಗಳಲ್ಲಿ ಒಂದು ಸುಸಜ್ಜಿತವಾದಂಥ ಪತ್ರಕರ್ತರ ಸಂಘ ಭವನ ಇರಬೇಕು ಅಂತೇಳಿ. ಬಹುತೇಕ ಅದು ಪೂರ್ಣಗೊಳ್ಳುವಂಥ ಹಂತದಲ್ಲಿದೆ. ಶೀಘ್ರದಲ್ಲೇ ಆಗಸ್ಟ್ನಲ್ಲಿ ಬೆಳ್ತಂಗಡಿಯವರು ಒಂದು ಶಿಲಾನ್ಯಾಸ ಮಾಡ್ತಾರೆ ಪತ್ರಿಕಾ ಭವನಕ್ಕೆ. ಮೂಡಬಿದ್ರೆಯದು ಸುಮಾರು 90% ಕೆಲಸಗಳಾಗಿದೆ. ಒಳ್ಳೆಯ ಭವನ ಮತ್ತು ಅವರ ಆರ್ಥಿಕವಾಗಿ ಸಹ ಅವರಿಗೆ ಕೆಲವು ಕಟ್ಟಡಗಳಿದೆ. ಸುಸಜ್ಜಿತವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ಏನಾದರೂ ಆರ್ಥಿಕವಾಗಿ ಅವರು ಗಟ್ಟಿಯಾದರೆ ಅಲ್ಲಿ ಎಲ್ಲ ಸದಸ್ಯರಿಗೆ ಸಹ ನೆರವು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪತ್ರಕರ್ತರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಾನು ಇಲ್ಲಿನ ಪದಗ್ರಹಣ ಸಮಾರಂಭದಲ್ಲಿ ಬಂದಾಗ ಒಂದು ಮಾತು ಹೇಳಿದ್ದೆ, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಾವು ಸ್ವಲ್ಪ ಕೆಲಸ ಮಾಡಬೇಕಾಗಿದೆ. ಅದಕ್ಕಾಗಿ ಇಡೀ ಸಮಗ್ರ ಆರೋಗ್ಯ ತಪಾಸಣೆಗೆ ಬೇಕಾಗಿ ನಾವು ಒಂದು 2-3 ನಮ್ಮ ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ. ಕೇಳಿದಾಗ ಕೆಲವರು ಬ್ಯುಸಿ ಶೆಡ್ಯೂಲ್ನಲ್ಲಿ ಅಷ್ಟು ಜನಕ್ಕೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ಆಸ್ಪತ್ರೆಯಲ್ಲಿ ಹೇಳಿದೆ, ನಾವು ಅದಕ್ಕೆ ಉಚಿತವಾಗಿ ಮಾಡ್ತೇವೆ ಅಂತ. ಸಂಪೂರ್ಣ ಆರೋಗ್ಯ ತಪಾಸಣೆ ಶಿಬಿರ. ಅದರಲ್ಲಿ ಹಾರ್ಟ್ ಇದ್ದು, ಲಿವರ್ ಇದ್ದು, ಕಿಡ್ನಿ ಇದ್ದು, ಬ್ಲಡ್ಗೆ ಸಂಬಂಧಪಟ್ಟ ಒಂದು ತಪಾಸಣೆ. ಯಾಕಂದರೆ ಇಲ್ಲಾದರೆ ನಾವು ಸಂತಾಪ ಸಭೆಯಲ್ಲಿ ಮಾತಾಡೋದು ಮಾತ್ರ ಆಗಿ ಹೋಗ್ತದೆ. ಅದಾಗಬೇಕು ಅಂತೇಳಿ ಕಳೆದ ಜೂನ್ 20ರಿಂದ 15ನೇ ತಾರೀಕು ಜುಲೈ 15ರವರೆಗೆ ಆರೋಗ್ಯ ತಪಾಸಣೆ ನಮ್ಮ ಜಿಲ್ಲೆ ಪತ್ರಕರ್ತರಿಗೆ ಇಟ್ಟಿದೆ. ನಾವು ಗ್ರೂಪ್ನಲ್ಲೆಲ್ಲ ಹಾಕಿದೆ. ಕನಿಷ್ಠ 110 ಅದಕ್ಕೆ 97 ಜನ ನಮಗೆ ಸಿಕ್ಕಿರುವಂಥ ಮಾಹಿತಿ ಮತ್ತು ಅಂತಿಮ ಮಾಹಿತಿಯನ್ನು ನಾನು ಕಲೆಕ್ಟ್ ಮಾಡಿಲ್ಲ. ಇಷ್ಟು ಜನ ಅದರ ಪ್ರಯೋಜನ. ದಿನಕ್ಕೆ 10 ಜನರಾಗಿ ಮ್ಯಾಕ್ಸಿಮಮ್, ಅದಕ್ಕಿಂತ ಹೆಚ್ಚು ಆಗೋದಿಲ್ಲ ಅಂತೇಳಿ. ಆದರೆ ನಾವು 10 ಜನ ಲೀಸ್ಟ್ ಪ್ರತಿ ದಿವಸ ಆಗ್ತಾಯಿದ್ದೇವೆ. 8 ಜನ 7 ಜನ ಎಲ್ಲ ಹೋಗ್ತಾಯಿದ್ದೆ. 10 ಜನ ಸಹ ಸಂಪೂರ್ಣವಾಗಿ ಹಾಜರಾಗಿದ್ದು 2ನೇ ದಿವಸ ಮಾತ್ರ. ಅದರೊಂದು ಅವಕಾಶ ಆಯಿತು. ಆದರೆ ಇನ್ನೂ ಸಹ ಕೆಲವು ಸಂದರ್ಭದಲ್ಲಿ ಈ ಕೆಲಸವನ್ನು ನಾವು ಮುಂದುವರಿಸಬೇಕು ಅಂತ ಮಾಡ್ತೇವೆ. ಪ್ರತಿ ತಿಂಗಳು ಒಂದು ಕ್ಯಾಂಪ್ ಆಗ್ತದೆ ನಮ್ಮ ಮಂಗಳೂರಿನಲ್ಲಿ. 2ನೇ ಮಂಗಳವಾರ ನಮ್ಮ ಜಿಲ್ಲಾ ಸಂಘದ ಸಭೆ ನಡೆಯುವಂತು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಒಂದು ಕ್ಯಾಂಪ್ ಮಾಡ್ತೇವೆ. ಬಹುಶಃ ನಮ್ಮಲ್ಲಿ ಒಂದು ಸುಸಜ್ಜಿತವಾದಂಥ ಕಟ್ಟಡ ಆದರೆ, ಎಲ್ಲ ತಾಲೂಕುಗಳಲ್ಲಿ ಆದರೆ ಅಂಥ ಕ್ಯಾಂಪ್ಗಳನ್ನು ನಮ್ಮಲ್ಲಿ ಸಹ ಮಾಡ್ಬೋದು.
ಅವತ್ತು ಕೇವಲ ನಮ್ಮ ಪತ್ರಕರ್ತರಿಗೆ ಮಾತ್ರ ಅಲ್ಲ, ಬೇರೆಯವರು ಸಹ ಬರಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಆರೋಗ್ಯ ತಪಾಸಣೆ ಒಳ್ಳೆಯದಾಗ್ತದೆ. ಆಗ ಈ ರೀತಿಯಾದಂಥ ಕೆಲಸಗಳು ನಮ್ಮ ನಡುವೆ ನಡೀತಾ ಇದ್ದಾರೆ. ನಾವು ಗ್ರಾಮ ವಾಸ್ತವ್ಯ ನಮ್ಮ ಹತ್ರ ಕೇಳಿದರೆ ನೀವು ಗ್ರಾಮ ವಾಸ್ತವ್ಯ ಯಾಕೆ ಮಾಡಬೇಕು, ಕಂದಾಯ ಇಲಾಖೆ ಕೆಲಸ ಮಾಡಿದೆ, ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಷ್ಟು ಜನ ಇದ್ದಾರೆ, ಈ ಕೆಲಸ ಎಲ್ಲ ನೀವು ಯಾಕೆ ಮಾಡಬೇಕು ಅಂತ ನಾವು ಬರೆದಿದ್ದೇವೆ. ಸಾಕಷ್ಟು ಲೇಖನಗಳು ಕಂದಾಯ ಇಲಾಖೆಯ ಸಮಸ್ಯೆಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ. ನಮಗೆ ಒಂದು ಗ್ರಾಮ ವಾಸ್ತವ್ಯ ಮಾಡಿದಾಗ ಅದು ಅರಿವಾಯಿತು ಸಂಪೂರ್ಣವಾಗಿ, ಪ್ರಾಯೋಗಿಕವಾಗಿ ಮಾಡಿದ್ದು. ನಾವು 20-30 ವರ್ಷಗಳಿಂದ ಸಾಲ್ವ್ ಆಗದಂತಹ ಸಮಸ್ಯೆ ಅಲ್ಲಿ ಸಾಲ್ವ್. ಹಾಗಾದರೆ ಒಬ್ಬ DC, ಒಬ್ಬ ಸಚಿವ ಆ ಕೊಂಬಾರ್ನಂಥ ಗ್ರಾಮ ಪ್ರದೇಶಕ್ಕೆ ಬಂದರೆ ಆಗ್ತದೆ ಅನ್ನೋದು ನಮಗೆ ಮನವರಿಕೆ ಆಗ್ತದೆ. ಅದಕ್ಕಾಗಿ ನಾವು ಮಾಡಬೇಕು ಅಂತ ಪ್ರಯತ್ನ ಮಾಡಿದರೆ ಖಂಡಿತ ಆಗ್ತದೆ. ಖಂಡಿತವಾಗಿ ಈ ಕೆಲಸ ಮಾಡಬೇಕು ಅಂತ ಆಯಾ ಇಲಾಖೆಯವರು ನಾವು ಬರೆದು ಸುಮ್ಮನೆ ನಮ್ಮ ಕೆಲಸ ಹಾಗೆ ಅಂತ ಇತ್ತು. ನೀವೇ ಅಂದರೆ ಯಾಕೆಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳೆಲ್ಲವೂ ಹೇಳ್ತದೆ, ನೀವು 4ನೇ ಅಂಗ, ವಾಚ್ ಡಾಗ್ ಆಫ್ ದಿ ಡೆಮೋಕ್ರಸಿ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದ ಕಾವಲು ನಾಯಿಗಳಾಗಿ, ಅಂದರೆ ಕಾವಲು ಭಟರಾಗಿ ಅಂತ ನಾಯಿಗಳು ಹೇಳಿದರೆ ತಪ್ಪಾಗುವುದು, ಕಾವಲು ಭಟರಾಗಿ ನೀವು ಆ ನಾಯಿಗಳು ಅಂತ ಹೇಳಿದರೆ ಭಾಳ ಕೆಟ್ಟ ಶಬ್ದವನ್ನು ನಮ್ಮ ಬಳಕೆ ಮಾಡಿದಾಗೆ ಆಗ್ಬೋದು. ಸರಿ ಇರುವಂಥವರು ಅಂತ ಹೇಳಬೇಕು, ತಿದ್ದಬೇಕು, ಎಲ್ಲವೂ ಹೌದು. ಕೆಲಸನೇ ಆಗಲಿಲ್ಲ ಆದರೆ ಜನ ಕೆಲಸ ಮಾಡುವವರ ಜೊತೆ ನಾವು ಸೇರಿಕೊಳ್ಬೇಕು. ಹಾಗೆ ನಮಗೆ ಅವಕಾಶ ಎಷ್ಟೆಲ್ಲ ಇದೆ. ನಮ್ಮದು ಕಾರ್ಯನಿರತ ಪತ್ರಕರ್ತರ ಸಂಘ ಆಗ್ತದೆ. ಯಾರ್ದಾದ್ರು ಒಂದು ದಿವಸ ಎಲ್ಲ ಪತ್ರಕ್ಕೆ ರಜೆ ಸಿಗುವುದಂದರೆ ಯಾವುದೋ ಆಯುಧ ಪೂಜೆ ಅಂತ ನಮಗೇನೋ ಒಂದು ದಿವಸ ಸಂಪೂರ್ಣವಾಗಿ ರಜೆ ಸಿಗ್ತದೆ, 1-2-3 ದಿವಸ ಬಿಟ್ಟರೆ ವರ್ಷದಲ್ಲಿ ಎಲ್ಲರಿಗೂ ರಜೆ ಸಿಗುವಂಥ ದಿವಸಗಳು ಸ್ವಲ್ಪ ಕಡಿಮೆ. ಅದಕ್ಕೆ ಕೆಲವೊಮ್ಮೆ ಅಧ್ಯಯನ ಪ್ರವಾಸಗಳನ್ನು ನಾವು ಹಮ್ಮಿಕೊಳ್ಬೇಕು. ಈ ಸಲ ನಮ್ಮ ಕೆಲವು ತಾಲೂಕಿನವರೇ ಅದರ ಬಗ್ಗೆ ಆಸಕ್ತಿ ವಹಿಸಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಕುಗ್ರಾಮಕ್ಕೆ ಒಬ್ಬ ವ್ಯಕ್ತಿಯೋ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ ಅದರ ಬಗ್ಗೆ ಸಂಪೂರ್ಣವಾದಂಥ ವರದಿಯನ್ನು ಮಾಡುವಂಥದ್ದು, ಅದರ ಮುಖಾಂತರ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಬಗ್ಗೆ ಈಗಾಗಲೇ ನೀವು ಒಂದು ಒಳ್ಳೆಯ ಕೆಲಸ ಮಾಡ್ತೀರಿ. ಶಾಸ್ತ್ರಿಯವರನ್ನು ಕರೆದು ಅದರ ಬಗ್ಗೆ ತಂತ್ರಜ್ಞಾನ ಮಾಹಿತಿ ಕೊಡುವಂಥ ಕೆಲಸ ಮಾಡಿ. ನಾವು 1-2-1.5 ತಿಂಗಳ ಹಿಂದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಪತ್ರಕರ್ತರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾಹಿತಿ ಕೊಡುವ ದೃಷ್ಟಿಯಲ್ಲಿ ಒಂದು ಪ್ರಾಕ್ಟಿಕಲ್ ಆದಂಥ ಮಾಹಿತಿ ಕೊಡುವ ದೃಷ್ಟಿಯಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯದಲ್ಲಿ ಸಂಪರ್ಕ ಮಾಡಿ ಈ ಒಂದು ಮಾಹಿತಿಯನ್ನು ಕೊಡಬೇಕು, ಅದು ಪ್ರಾಕ್ಟಿಕಲ್ ಆಗಿರಬೇಕು ಅಂತೇಳಿ. ChatGPT, ಜೆಮಿನಿ ಅಂತ ತಂತ್ರಜ್ಞಾನ ಹೇಗೆ ಬಳಸ್ತೀರಿ, ಹೇಗೆ ಬಳಸಿಕೊಡ್ಬೋದು ಅನ್ನೋದಕ್ಕೆ ಅವರು ಸಂಪೂರ್ಣವಾಗಿ ಅವ್ರ ಹತ್ರ ಒಂದು ಲ್ಯಾಬ್ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಸುಸಜ್ಜಿತವಾದಂಥ ಒಂದು ಒಳ್ಳೆಯ ಲ್ಯಾಬ್ ಇದೆ ನಿಟ್ಟೆ ವಿಶ್ವವಿದ್ಯಾಲಯ. ಅವರು ಅದನ್ನು ಬಂದವರಿಗೆಲ್ಲ ಆದರೆ ನಮ್ಮಲ್ಲಿ ಬಂದವರ ಸಂಖ್ಯೆ ಮಾತ್ರ 40-42 ಅಷ್ಟು ಜನ ಬಂದರು. ಅದು ಆಗ ನನಗೆ ಕಾರಣ ಸಹ ಗೊತ್ತಿದೆ, ಯಾಕೆಂದರೆ ನಿಮ್ಮನ್ನು ನೀವು ಬೆಳಿಗ್ಗೆ ಬಂದು ಅಲ್ಲಿಗೆ ಬಂದಂತೆ ಆಗೋಷ್ಟೇ. ಅದರಿಂದ ಒಂದು ವೇಳೆ ಇಲ್ಲಿ ಆ ಕಂಪ್ಯೂಟರ್ ಲ್ಯಾಬ್ಗಳೆಲ್ಲ ಇದ್ದರೆ ನಮ್ಮ ವಿವೇಕಾನಂದ ವಿಶ್ವವಿದ್ಯಾಲಯದಲ್ಲಿ ಇರ್ಬೋದು ಅಂತ ಕಾಣ್ತದೆ. ಖಂಡಿತವಾಗಿ ಅವರ ಅವಕಾಶ ಮಾಡ್ಕೊಳ್ತಾರೆ. ಯಾವ ವಿಶ್ವವಿದ್ಯಾಲಯದವರು ಸಹ ಕೇಳಿದಾಗ ಇಲ್ಲ ಅಂತ ಹೇಳಿ, ಆಗ ಪ್ರಾಕ್ಟಿಕಲ್ ಆಗಿ ನಿಮಗೆ ಅದನ್ನು ಬಳಕೆ ಮಾಡುವಂಥ ಯಾವುದು ಹೇಗೆ ಬಳಕೆ ಮಾಡ್ಬೋದು ಅಂತೇಳಿ ಗೊತ್ತಾಗ್ತದೆ. ಒಂದು ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ನಮ್ಮ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದಾರೆ. ಈಗ ಕಂಪ್ಯೂಟರ್ ಬಂದಾಗ ಭಾಳ ಜನ ಹೇಳಿದರು ಕೆಲಸ ಕಳೆದುಕೊಡ್ತಾರೆ ಹಾಗೆ ಹೀಗೆ. ಆದರೆ ಸಾಕಷ್ಟು ನಮ್ಮ ಕೆಲಸಕ್ಕೆ ಸಹಾಯ ಆಗುವಂಥದ್ದು ಸಹ ಆಗಿದೆ. ಆದ್ದರಿಂದ ನಾವು ಅದನ್ನು ಕೆಟ್ಟದನ್ನು ಮರೆತು ಬಿಡೋಣ, ಒಳ್ಳೆಯದಕ್ಕೆ ಹೇಗೆ ಬಳಕೆ ಮಾಡ್ಬೋದು ಅಂತೇಳಿ ಬಳಕೆ ಮಾಡಿಕೊಂಡು ಅಂದರೆ ಆ ನೆಲೆಯಲ್ಲಿ ಆಲೋಚನೆ ಮಾಡ್ತಾ ಸಾಗೋಣ ಅಂತ ಹೇಳುವಂಥದ್ದು. ಇನ್ನೂ ಕೆಲವು ವಿಷಯಗಳನ್ನು ಸುಧಾಕರ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಿಮ್ಮೊಂದಿಗೆ ವಿಶ್ವನಾಥನ ಕೇಳಿದ ಹಾಗೆ ನಮ್ಮ ಸಂಘ ಅಂತೂ ಯಾವತ್ತೂ ಇತ್ತು, ಜಿಲ್ಲಾ ಸಂಘ. ಯಾವ ತಾಲೂಕಿನ ಪತ್ರಕರ್ತರ ಸಂಘ ಒಂದು ಒಳ್ಳೆಯ ಕೆಲಸ ಮಾಡ್ತೇವೆ ಅಂತ ಹೇಳಿದಾಗ ಜಿಲ್ಲಾ ಸಂಘ ಖಂಡಿತವಾಗಿ ನಿಮ್ಮ ಜೊತೆ. ರಾಜ್ಯ ಸಂಘ ಸಹ ಇವತ್ತು ಸಕ್ರಿಯವಾಗಿದೆ. ನಮಗೆ ಶಿವಾನಂದ ತಗಡೂರು ಬರಬೇಕಿಂತ ಮೊದಲು ರಾಜ್ಯ ಸಂಘದ ಅಧ್ಯಕ್ಷರು ಜಿಲ್ಲೆಗೆ ಭೇಟಿನೇ ಕೊಡ್ತಾ ಇದ್ರು, ಅಪರೂಪ ಅವ್ರ ಭೇಟಿ, ಸಂಪರ್ಕಕ್ಕೂ ಸಿಗ್ತಾ ಇದೆ. ಇವತ್ತು ಅದು ಇಲ್ಲ, ಒಳ್ಳೆಯ ಜಾಲ ಇದೆ. ಅದು ತಾಲೂಕು ರಾಜ್ಯದಿಂದ ತಾಲೂಕು ಮತ್ತು ಇನ್ನು ರಾಷ್ಟ್ರ ಮಟ್ಟದ ಸಂಪರ್ಕ ಸ್ವಲ್ಪ ಕಡಿಮೆ ಇದೆ. ರಾಷ್ಟ್ರ ಮಟ್ಟದಲ್ಲಿ ಸಹ ಇದ್ದಾರೆ ಒಂದು ಸಂಘಟನೆ ಇದೆ, ಅದು ನಮ್ಮ ಜೊತೆ ಹೆಚ್ಚು ಸಂಪರ್ಕದಲ್ಲಿದೆ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ 1976ರಲ್ಲಿ ಆರಂಭ ಆಗ್ತದೆ. ಸುಪ್ರೀಂ ಕೋರ್ಟ್ನ ಒಬ್ಬರು ನಿವೃತ್ತ ನ್ಯಾಯಾಧೀಶರನ್ನು ಅದರ ಅಧ್ಯಕ್ಷನಾಗಿ ಮಾಡ್ತಾರೆ. 50%ನಷ್ಟು ಸದಸ್ಯರು ನಮ್ಮ ಪತ್ರಕರ್ತರಿದ್ದಾರೆ. ಇದೆಲ್ಲ ಕೆಲವೊಮ್ಮೆ ನೀತಿ ನಿರೂಪಣೆಯ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ನಮ್ಮದು ಒಂದು ಗ್ರಾಮದಿಂದ ಹಳ್ಳಿಯಿಂದ ರಾಷ್ಟ್ರ ಮಟ್ಟದಕ್ಕೆ
ಈ ಸಂಘಟನೆ ಇರಬೇಕು, ಅದರಿಂದ ಒಳ್ಳೆಯದಾಗ್ತದೆ ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಕೆಲವು ವಿಷಯಗಳು ಹೆಚ್ಚಾಗಿರುವುದು ನಿಮ್ಮ ಜೊತೆ ಈ ಪತ್ರಿಕಾ ದಿನದ ಸಂದರ್ಭದಲ್ಲಿ ನಾನು ಮಾತಾಡಿದ್ದೇನೆ. ಸತ್ಯದ ಹುಡುಕಾಟ ಬಹಳ ಅಗತ್ಯ ಇದೆ, ಅದು ನಮಗೆ ಸವಾಲು. ಈಗಾಗಲೇ ವಾರ್ತಾಧಿಕಾರಿ ಹೇಳಿದ ರಜೆ ಸುದ್ದಿ ವಿಷಯಗಳು ಬಂದಾಗ ರಜೆ ಸುದ್ದಿಯನ್ನು ಯಾರೂ ಹಾಕಲಿಕ್ಕೆ ಆಗೋದಿಲ್ಲ. ಸಿಕ್ಕಿದಾಗೆಲ್ಲ ಮೀಡಿಯಾಗಳು ಸುಮ್ಮನೆ ಅವರಷ್ಟಕ್ಕೆ ಹಾಕಿಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು DC ಅವರು ತಿಳಿಸಬೇಕು ಜಿಲ್ಲಾಡಳಿತ. ಅದನ್ನು ನಮಗೆ ಪ್ರಾಪರ್ ಚಾನಲ್ ನಾವೇನು ಮಾಡಿದ್ದೇವೆ ಅಂದರೆ ವಾರ್ತಾ ಇಲಾಖೆಯ ಅವರ ಅಧಿಕಾರಿ ಅಥವಾ DC ಅವರು ಹೇಳದೆ ಆ ಸುದ್ದಿಯನ್ನು ನಾವು ಪ್ರಕಟಣೆ ಮಾಡುತ್ತೇವೆ. ಯಾಕೆಂದರೆ ಅದು ತುಂಬ ಅವಾಂತರಗಳಾಗಿದೆ ರಜೆ ಕೊಡುವ ವಿಷಯದಲ್ಲಿ. ಮುಲ್ಲೈ ಮುಗಿಲನ್ನು ಅವರೇ ಹೇಳ್ತಾ ಇದ್ರು, ನನ್ನ ಹತ್ರ ಏನು ಯಾವಾಗಲೂ ಕೇಳ್ತಾ ಇದ್ರು, ನಾಳೆ ರಜೆ ಉಂಟಾ ಅಂತ ಕೇಳ್ತಾ ಇದ್ರು ಅಂತೇಳಿ ಮಕ್ಕಳು. ಇದೆಲ್ಲ ಭಾಳ ವೈರಲ್ ಆಗಿರುವಂಥ ಸಂಗತಿಗಳು. ಆದ್ದರಿಂದ ಮಾಧ್ಯಮಗಳು ಇವತ್ತು ಸಹ ವಸ್ತುನಿಷ್ಠತೆಯನ್ನು, ಸತ್ಯಸಂಧತೆಯನ್ನು, ಒಂದು ಖಚಿತತೆಯನ್ನು ಇವತ್ತು ಸಹ ಉಳಿಸಿಕೊಂಡಿದೆ. ಅದರಿಂದ ಯಾವುದೇ ವಾಟ್ಸಪ್ಗಳಲ್ಲಿ ಅಥವಾ ಇನ್ನು ಮಾಧ್ಯಮಗಳಲ್ಲಿ ಬರಲಿ, ಪೇಪರ್ನವರು ಏನು ಹೇಳ್ತಾರೆ, ಅಧಿಕೃತ ಚಾನಲ್ನವರು ಯಾವ ಸುದ್ದಿಯನ್ನು ಕೊಡ್ತಾರೆ ಅನ್ನೋದನ್ನು ನೋಡುವಂಥದ್ದಿದೆ. ಒಂದು ತಲೆಮಾರಿ ಇದೆ, ಪತ್ರಿಕೆಗಳನ್ನು ಓದೋದಿದ್ದರೆ ನಿದ್ದೆ ಬರೋದಿಲ್ಲ ಅನ್ನುವಂಥ ಒಂದು ತಲೆಮಾರಿ. ಅದು ಒಂದು ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಇವತ್ತಿನ ಯುವಜನಾಂಗ ಪತ್ರಿಕೆಯನ್ನು ಓದೋದಕ್ಕಿಂತ ಮೊಬೈಲ್ನಲ್ಲಿ ಓದ್ತಾರೆ, ಕಂಪ್ಯೂಟರ್ನಲ್ಲಿ ಓದ್ತಾರೆ, ಓದೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಮತ್ತು ದೀರ್ಘವಾದ ಲೇಖನವನ್ನು ಓದುವಂಥವ್ರ ಸಂಖ್ಯೆ ಭಾಳ ಕಡಿಮೆ. ಒಂದು ಸರ್ವೆ ಆಗಿದೆ, ಎಷ್ಟು ಪರ್ಸೆಂಟೇಜ್ ಜನ ಈ ರೀತಿಯಾಗಿ ಓದಿದ್ದಾರೆ. ಅದು PhD ಸಬ್ಜೆಕ್ಟ್ ಸಹ ಹೌದು ಮುಂದಿನ ಹಂತದಲ್ಲಿ. ಇನ್ನೊಂದು ದತ್ತಿನಿಧಿಯ ಮತ್ತು ಕೆಲಸವನ್ನು ಮತ್ತೆ ಒಬ್ಬರ ನಮ್ಮ ಹಿರಿಯ ಪತ್ರಕರ್ತರ ಹೆಸರಿನಲ್ಲಿ ಪ್ರಶಸ್ತಿ ಕೊಡುವಂಥ ಕೆಲಸ ಮಾಡಿ. ಈ ಬೆಳವಣಿಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆಗ್ತಾಯಿದೆ. ಒಂದು ಬಾಳೆಕುಣಿಯವರ ಹೆಸರಿನಲ್ಲಿ ಕಳೆದ 2 ವರ್ಷದಿಂದ ಅಂಥ ಕೆಲಸ ಮಾಡಿ ಒಂದು ಸಂಘಟನೆಯವರು ಸಮಾಜವೇ ಇವತ್ತು ಕೆಲಸ ಮಾಡ್ತಾ ಇದೆ. ಭಾಳ ಖುಷಿಯ ಸಂಘಟನೆ ಅದು. ಬಾಳೆಕುಣಿಯವರ ಹೆಸರಿನಲ್ಲಿ ನಾವೊಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು, ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಮತ್ತು ಕೆಲವರಿಗೆ ಸನ್ಮಾನ ಮಾಡಬೇಕು. ನಮ್ಮ ಜಿಲ್ಲಾ ಮಟ್ಟಕ್ಕೆ ದೊಡ್ಡ ಸಂಗತಿ ಗೊತ್ತಿರಲಿಲ್ಲ, ಕರೆದಿದ್ರು, ಒಂದು ಸಲ ಹೋಗಿದ್ರು, ಎಲ್ಲೋ ಒಂದು ಕಡೆ ಮಾಡಿದ್ರು ಅವ್ರು ಮುಡಿಪು. ಈ ಸಲ ಅವರು ನಮ್ಮನ್ನು ಸಂಪರ್ಕ ಮಾಡಿ, ನೀವು ಯಾಕೆ ಪತ್ರಕರ್ತರ ಸಂಘದಲ್ಲಿ ಅಥವಾ ಪ್ರೆಸ್ ಕ್ಲಬ್ನಲ್ಲಿ ಮಾಡ್ಬೋದು. ಭಾಳ ಖುಷಿಯಿಂದ ಅವರು ನಮ್ಮ ಜೊತೆ ಸೇರಿಕೊಂಡು ಈ ಸಲ ಅವರ ಒಂದು ದತ್ತಿನಿಧಿಯ ಕೆಲಸದಲ್ಲಿ ಮಕ್ಕಳಿಗೆ ಕೊಟ್ಟಿದ್ದಾರೆ. ತೊಂದರೆಯಲ್ಲಿ ಅವರಿಗೆ ಸ್ವಲ್ಪ ಹಣವನ್ನು ಸಂಗ್ರಹ ಮಾಡಿ ಕೊಟ್ಟು ಅದು ದೊಡ್ಡ ಮೊತ್ತವನ್ನು ಸಹ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ನಮಗೆ ಖುಷಿಯಾಗುತ್ತೆ. ನೀವು ಪತ್ರಿಕರ್ತರ ನೀವು ಒಂದು ಮಾದರಿಯಾದ ಕೆಲಸವನ್ನು ಸಹ ನೀವು ಮಾಡಿದ್ರಿ. ನಿಮ್ಮ ಒಬ್ಬರು ಹಿರಿಯ ಪತ್ರಕರ್ತರು ಆಗಿದ್ದಂಥವ್ರು ಈ ಸಂಘದಲ್ಲಿ ಕೆಲಸ ಮಾಡ್ತಾರೆ. ನಮಗೆ ಒಬ್ಬರು ನಮ್ಮನ್ನು ಅಗಲಿದಾಗ ಗೊತ್ತಾಗ್ತದೆ ಅವರ ಇಂಪಾರ್ಟೆನ್ಸ್. ರಂಜನ್ ಅವರು ಅಗಲಿದಾಗ ಅವರ ಕುಟುಂಬಕ್ಕೆ ಹೋಗಿ ಜಿಲ್ಲಾ ಸಂಘದಿಂದ ಸಣ್ಣ ಸಹಾಯವನ್ನು ಸಹ ನಾವು ಮಾಡಿದ್ವಿ. ಅದ್ರ ಜೊತೆಗೆ ನೀವು ಹೇಳಿದರೆ ಅವರ ಮಗಳು ಸಹ ನಿಧನ. ಈ ನೋಡಿ, ಇದು ಒಂದು ಕುಟುಂಬವನ್ನು ಅತಂತ್ರ ಮಾಡುವಂಥ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಒಂದು ಭದ್ರತೆ ಬೇಕು ಅಂತೇಳಿ ಪಿಂಚಣಿಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಒಂದು ಪ್ರಸ್ತಾಪವನ್ನು ನಾವು ಈಗಾಗಲೇ ಇತ್ತು. ಅದು ಇನ್ನೂ ಸಹ ನಮ್ಮ ರಾಜ್ಯದಲ್ಲಿ ಬರಲಿಲ್ಲ. ಕನಿಷ್ಠ 10, 15, 20 ವರ್ಷ ಕೆಲಸ ಮಾಡಿದವರಿಗಾದರೂ ಅದನ್ನು ಕೊಡಬೇಕು ಅಂತೇಳಿ. ಅದಕ್ಕೆ ಮಾಡದಿದ್ದರೆ ಖಂಡಿತ ಸಮಸ್ಯೆ ಆಗ್ತದೆ. ಏಕೆಂದರೆ ಒಬ್ಬ ರಾಜಕೀಯ ಪ್ರತಿನಿಧಿ 1 ವರ್ಷ ಇಲೆಕ್ಷನ್ನಲ್ಲಿ ವಿನ್ ಆಗಿ ಹೋದರೆ ಅವನಿಗೆ ಜೀವನ ಪರ್ಯಂತ ಪಿಂಚಣಿಗಳು ಸಿಗ್ತದೆ. ಪತ್ರಕರ್ತರು 25-30 ವರ್ಷ ಕೆಲಸ ಮಾಡಿ ನಿವೃತ್ತಿ ಆದರೆ ಅವರಿಗೆ ಪಿಂಚಣಿ. ಆದರೆ ಪ್ರಜಾಪ್ರಭುತ್ವದಲ್ಲಿ ಅವರು 4ನೇ ಅಂಗ ಯಾರು? ಪತ್ರಕರ್ತರು. ಇದು ವೈರುಧ್ಯ ಅಂತೇಳಿ ಇದನ್ನು ಸರಿಪಡಿಸಬೇಕಾಗ್ತದೆ. ಇದರ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ. ಏಕೆಂದರೆ ಸತ್ಯ ಸಂಗತಿಯನ್ನು ಹೇಳಿದೆ ಅವರು. ಹಾಗೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಹ ನಾವು ಕನಿಷ್ಠ ಕೆಲವು ದತ್ತಿನಿಧಿಗಳನ್ನಾದರೂ ಈ ವರ್ಷ ಆರಂಭ ಮಾಡಬೇಕು ಅಂತೇಳಿ ಒಂದು ಚಿಂತನೆ ಇದೆ. ಖಂಡಿತ ಸಮಾಜದ ವ್ಯಕ್ತಿಗಳು ಅದಕ್ಕೆ ಸಹಕಾರ ನೀಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಒಂದು ಕೆಲಸ ಈಗ ಆಗ್ತಾಯಿದೆ. ಒಬ್ಬರು ಮಧ್ಯಾಹ್ನ ಗೋಪಾಲಕೃಷ್ಣ ಅವರು 6 ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷ ಅಲ್ಲಿ ಯಾರು ಪತ್ರಕರ್ತರು ಒಳ್ಳೆಯ ಲೇಖನ ಬರೆದಿದ್ದಾರೆ ಅವರಿಗೆ ಪ್ರಶಸ್ತಿ ಕೊಡುವಂಥದ್ದು. ಈಗಾಗಲೇ ನಾವು ಲೇಖನವನ್ನು ಆಹ್ವಾನ ಮಾಡಿದ್ದೇವೆ. ಕೆಲವು ಸಂದರ್ಭದಲ್ಲಿ ಕೊಡಗಿಗೆ ಹೋಗ್ತದೆ, ಕೆಲವು ಆಚೆ ಚಿಕ್ಕಮಗಳೂರಿಗೆ ಹೋಗ್ತದೆ. ಇದೆಲ್ಲ ಹೋಗಿದೆ. ಈ ಸಲ ನೋಡುವ ನಮ್ಮ ಜಿಲ್ಲೆಗೆ ಬರ್ತದಂತ. ತೊಂದರೆ ನಮ್ಮ ಜಿಲ್ಲೆಗೆ ಬರಬೇಕು ಅಂತಲ್ಲ, ಅದು ನಿಷ್ಪಕ್ಷಪಾತವಾಗಿ ಅದನ್ನು ತೀರ್ಪು ಮಾಡುವಂಥ ಕೊಡುವಂಥ ಒಂದು ಕಮಿಟಿ ಮಾಡ್ತೇವೆ. ನೆಕ್ಸ್ಟ್ ಅದನ್ನು ಘೋಷಣೆ ಮಾಡ್ತೇವೆ. ಇನ್ನೊಂದು ವೆಬ್ಸೈಟ್ ಮಾಡಿದ್ದೇವೆ 50 ವರ್ಷದ ಈ ಸಂದರ್ಭದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರಿಗೆ ಸಂಬಂಧಪಟ್ಟ DKWC ಅಂತೇಳಿ ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಅದು ಒಂದು ವೆಬ್ಸೈಟ್ ಮಾಡಿದ್ದೇವೆ. ಅದರಲ್ಲಿ ಏನು ಸಿಗ್ತದೆ ಅಂದರೆ 50 ವರ್ಷದಲ್ಲಿ ನಮ್ಮ ಯಾರು ಅಧ್ಯಕ್ಷರಾಗಿದ್ದರು ಅಂತೀವಿ, ಅದರ ಜೊತೆಗೆ ತಾಲೂಕಿನ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಫೋಟೋ ಸಮೇತ ಒಂದು ವಿವರಗಳನ್ನು ನೀವು ಓಪನ್ ಮಾಡಿದರೆ ಸರ್
ಪ್ರಪಂಚದ ಯಾವುದೇ ಕಡೆ ಒಬ್ಬ ವ್ಯಕ್ತಿ ಅದನ್ನು ಓಪನ್ ಮಾಡಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಮಾಹಿತಿಯನ್ನು ಕೊಡುವಂಥ ಒಂದು ವೆಬ್ಸೈಟನ್ನು ಶೀಘ್ರದಲ್ಲಿ ಇನಾಗ್ರೇಷನ್ ಮಾಡಬೇಕು. ಒಂದು 90% ಕೆಲಸ ಆಗಿದೆ. ಅದಕ್ಕೆ ನಿಮ್ಮ ತಾಲೂಕಿನಿಂದ ಸಹ ನಾವು ವಿವರಗಳನ್ನು ಕೇಳಿದ್ದೇವೆ, ಸುಧಾಕರ್ ಅವರು ಕಳಿಸಿದ್ದಾರೆ. ಇನ್ನೊಂದಂದರೆ ಈಗ ನೀವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತೀವಿ, ಇದು ಆ ವೆಬ್ಸೈಟ್ನಲ್ಲಿ ಹಾಕಲಿಕ್ಕೆ ಅವಕಾಶ ಇದೆ. ಹಾಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತದೆ ಪುತ್ತೂರು ತಾಲೂಕಿನ ಪತ್ರಕರ್ತರ ಸಂಘ ಏನು ಮಾಡ್ತದೆ. ಮತ್ತು ಅದು ಬೇರೆ ತಾಲೂಕಿನ, ನಮ್ಮ ಬೇರೆ ರಾಜ್ಯದ ಅಥವಾ ಬೇರೆ ಜಿಲ್ಲೆಯ ಪತ್ರಕರ್ತರಿಗೆ ಮಾದರಿ ಆಗ್ತದೆ. ಸ್ವಲ್ಪ ಸುದೀರ್ಘವಾಗಿ ಮಾತಾಡ್ತೇನೆ. ಇಷ್ಟೊತ್ತು ನಿಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತ್ರ ಮುಗಿಸ್ತೀನಿ. ಬಹಳಷ್ಟು ಅರ್ಥಪೂರ್ಣ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ನಮ್ಮ ಜಿಲ್ಲಾ ಸಂಘ ಅಧ್ಯಕ್ಷರಾದ ಶ್ರೀಯುತ ಪುಷ್ಪರಾಜ್ BN. ಮುಂದೆಯೂ ತಮ್ಮ ಸಂಘ ಜಿಲ್ಲಾ ಸಂಘದಿಂದ ನಾವು ನಿರಂತರವಾಗಿ ಸಹಕಾರ ಬಯಸ್ತಾ ಧನ್ಯವಾದಗಳು ಸರ್. ಮುಂದಕ್ಕೆ ಈ ವರ್ಷದ ಪ್ರತಿಷ್ಠಿತ BT ರಂಜನ್ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಅರವಿಂದ್ ಹೆಬ್ಬಾರ್ ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ಪ್ರೀತಿಯಿಂದ ಕೇಳಿದರು. ವೇದಿಕೆಯಲ್ಲಿರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೆ BT ರಂಜನ್ ಪ್ರಶಸ್ತಿ ಅವರೊಬ್ಬರು ಹೆಸರಾಂತ ಪತ್ರಕರ್ತರು, ಅದಕ್ಕೆ ಆಯ್ಕೆಯಾದ್ದಕ್ಕೆ ನನಗೆ ತುಂಬ ಸಂತೋಷ. ಹಾಗೆ ನಾನು ಹೆಚ್ಚಾಗಿ ಗ್ರಾಮೀಣ ಭಾಗದ ವರದಿಗಳಿಗೆ ಹೆಚ್ಚು ಒತ್ತು ನೀಡುವ. ಈ ನಾವು ಸ್ಟೋರಿಗಳು ನಮಗೆ ಸ್ಟೋರಿ ಮಾಡಲಿಕ್ಕೆ ಆನೆ, ಚಿರತೆ, ನದಿ ಎಲ್ಲ ಅರಣ್ಯ ಎಲ್ಲ ಉಂಟು. ಈ ಪ್ರದೇಶಗಳಿಗೆ ನಾನು ಹೆಚ್ಚಾಗಿ ಫೀಲ್ಡಿಗೆ ಹೋಗಿಯೇ ಸ್ಟೋರಿ ಮಾಡ್ತೇನೆ. ಫೀಲ್ಡಿಗೆ ಹೋಗಿ ಸ್ಟೋರಿ ಮಾಡುವಾಗ ಜೊತೆಯಾಗಿ ನನ್ನ ಹೆಂಡತಿ ಬರ್ತಾರೆ. ಅವರಿಗೆ ಅಲ್ಲಿ ಚಿರತೆ ಇರಲಿ, ಆನೆ ಇರಲಿ, ನದಿಗೆ ಇರಲಿ ಬೆಳೀತಾರೆ ಅಂತ ಹೆದರಿಕೆ. ಹಾಗೆ ಸ್ವಲ್ಪ ಇನ್ನೂ ದೂರ ಹೋಗುವಾಗ ನನ್ನ ಅಣ್ಣ, ನನ್ನ ಭಾವ, ನನ್ನ ತಂಗಿ ಅವರನ್ನು ಕರ್ಕೊಂಡು ಹೋಗ್ತೇವೆ. ಈ ಸ್ಟೋರಿಗಳಂದರೆ ನಮಗೆ ಒಂದು ಟೈಪ್ ಪಿಕ್ನಿಕ್ ಕೂಡ ಆಗ್ತದೆ. ಹಾಗೆ ಮತ್ತು ಇನ್ನು ನಗರ ಪ್ರದೇಶದ್ದು ಸಹ ಮಾಡ್ತೇನೆ ನಾನು. ಬಟ್ ನಗರ ಪ್ರದೇಶದಲ್ಲಿ ಎಲ್ಲರಿಗೆ ಅದು ಕಾರಣವಾಗಿರ್ತದೆ ಸಮಸ್ಯೆಗಳು. ನಮ್ಮ ಗ್ರಾಮೀಣ ಪ್ರದೇಶದ ಒಳಭಾಗದಲ್ಲಿ ಸಮಸ್ಯೆಗಳು ಹೆಚ್ಚಿರ್ತದೆ. ಅದಕ್ಕೆ ಹೆಚ್ಚು ಒತ್ತು ನೀಡಿ ನಾನು ಸ್ಟೋರಿಗಳನ್ನು ನ್ಯೂಸನ್ನು ಮಾಡ್ತೇನೆ. ಮತ್ತು ಇಂದಿನ ಯುಗದಲ್ಲಿ ತಂತ್ರಜ್ಞಾನ ತುಂಬ ಮುಂದೆ ಹೋಗಿದೆ. ಅಲ್ಲಿ ಬೇಕಾದಷ್ಟು ಮಾಹಿತಿಗಳು ಸಿಗ್ತದೆ. ಆದರೆ ಕೆಲವೊಂದು ಮಾಹಿತಿಗಳ ಸತ್ಯಾಸತ್ಯತೆಯನ್ನು ತೆಗೆಯುವುದೇ ಒಂದು ಕೆಲಸ ನಮಗೆ ಆಗ್ತದೆ. ಎಷ್ಟೋ ಜನ ನಮಗೆ ದಾರಿ ತೋರಿಸ್ತಾರೆ ನ್ಯೂಸಿಗೆ, ಕೆಲವೊಬ್ಬರು ದಾರಿ ತಪ್ಪಿಸುವವರು ಇದ್ದಾರೆ. ಯಾವುದ್ಯಾವುದೋ ಮಾಹಿತಿ ನೀಡಿ, ತಪ್ಪು ಮಾಹಿತಿ ನೀಡಿ ಸಂಜೆ ಆಗುವಾಗ ಅದು ಇಲ್ಲ ಮಾತ್ರ, ಹಾಗಲ್ಲ. ನಾವಾಗ ನ್ಯೂಸನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಹೇಳಿದ ಸಂದರ್ಭಗಳು ಉಂಟು. ಮತ್ತು ನನ್ನನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿದ ನಮ್ಮ ಪುತ್ತೂರು ಸಂಘಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಹಾಗೆ ಬೆಳ್ತಂಗಡಿ ಸಂಘಕ್ಕೆ ಧನ್ಯವಾದ ಸಲ್ಲಿಸ್ತೇನೆ. ಮತ್ತು ನಮ್ಮ ಎಲ್ಲ ವರದಿಗೆ ನನ್ನ ಗುರುವಿನ ಸ್ಥಾನದಲ್ಲಿ ಸುಧಾಕರ್ ಸುವರ್ಣರಿದ್ದಾರೆ. ಹಾಗೆ ನಮ್ಮ ಬೆಳ್ತಂಗಡಿ ಅಂತಲ್ಲ, ಹೆಚ್ಚಿನ ಎಲ್ಲ ಪತ್ರಿಕೆಗಳಿಗೆ ಪತ್ರಕರ್ತರಿಗೂ ಮೊದಲ ಚಾನ್ಸ್ ಕೊಟ್ಟವರು ಸುದ್ದಿ ಬಿಡುಗಡೆಯವರು ಅಂತ ಕಾಣ್ತದೆ. ನಾನು ಅಲ್ಲಿ 1-2 ವರ್ಷ ಕೆಲಸ ಮಾಡಿದ್ದೇನೆ. ಹಾಗೆ ಅವರಿಗೂ, ಅವರ ಶಿಷ್ಯರು ಕೂಡ ಹೌದು ನಾವು ಹೆಚ್ಚಿನವರು. ಹಾಗೆ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಕೊನೆಯಲ್ಲಿದ್ದೇವೆ. ಈ ಸತ್ಯದ ಹುಡುಕಾಟದ ಈ ಪಯಣ ನಿರಂತರವಾಗಿರುತ್ತದೆ. ಇಂದಿನ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ನಮ್ಮ ಸಂಘದ ಕೋಶಾಧಿಕಾರಿ ಸಂಸ್ಕೃತಿ ಸಂಪೇದವರನ್ನು ಕೇಳಿಕೊಳ್ಳುತ್ತೇವೆ. ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿ ತೆರಳಿದ್ದಾರೆ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ಅವರು. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಸುಧಾಕರ್ ಸುವರ್ಣ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬಹಳ ಮನಮುಟ್ಟುವ ರೀತಿಯಲ್ಲಿ ಅಲ್ಪ ಸಮಯದಲ್ಲಿ ನಮಗೆ AI ಬಗ್ಗೆ ಮಾಹಿತಿ ನೀಡಿದ ಅಜಯ್ ಶಾಸ್ತ್ರಿ CP ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ವಾರ್ತಾಧಿಕಾರಿಗಳಾದಂತಹ ಕಾದರ್ಶ ಸರ್ ಅವರು, ಹಾಗೆ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದಂತಹ ಶ್ರೀನಿವಾಸ್ ನಾಯಕ್ ಯುವರಾಜೆ ಸರ್ ಅವರು, ಹಾಗೆ ನಮ್ಮ ಅಧ್ಯಕ್ಷರಾದಂತಹ BN ಪುಷ್ಪರಾಜ್ ಸರ್ ಅವರು, ಹಾಗೆ ನಮಗೆ ಹಿತವಚನ ನೀಡಿದಂತಹ ನಮ್ಮೆಲ್ಲರ ಹಿರಿಯರಾದಂತಹ ಡಾಕ್ಟರ್ UP ಶಿವಾನಂದ ಅವರು, ಹಾಗೆ ಇವತ್ತು ಪ್ರಶಸ್ತಿ ಸ್ವೀಕರಿಸಿದ ಶ್ರೀನಿಕಾ ರೈ ಇರ್ಬೋದು, ಹಾಗೆ ಅರವಿಂದ ಹೆಬ್ಬಾರ್ ಇರ್ಬೋದು, ಇಬ್ರಾಹಿಂ ನೆಕ್ಕಿಲಾಡಿ ಇರ್ಬೋದು, ಸೇರಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಮಾತಾಡ್ತಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.